18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯಿರಿ. ಈಗ ನೀವು 18 ದಿವಸದಲ್ಲಿ ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದೀರಿ. 18 ದಿವಸದಲ್ಲಿ ನಿಮ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ಸಿಗ್ತದೆ. ಪೂರ್ತಿ ತಿಳಿಲಿಕ್ಕೆ ಭಗವದ್ಗೀತೆ ಅಂದ್ರೆ ಡೀಟೇಲ್ ಸ್ಟಡಿ ಅಂದ್ರೆ ಶ್ಲೋಕ, ಅರ್ಥ, ಅನುವಾದ, ಭಾವಾರ್ಥ, ಈ ರೀತಿ ಸ್ಟಡಿಗೆ 1 ವರ್ಷ ಬೇಕು. ಡೀಟೇಲ್ ಸ್ಟಡಿ ಅಂದ್ರೆ ಎಲ್ಲ ವರ್ಡ್ ಟು ವರ್ಡ್ ಸ್ಟಡಿ. ಈಗ ನಿಮ್ಗೆ ಒಂದು ಗ್ಲಿಮ್ಸ್ ಸಿಗ್ತದೆ ಅಂದ್ರೆ ಎಂತ ವಿಷಯ ಅಂತ, ಮತ್ತೆ ನಿಮ್ಗೆ ಸ್ಟಡಿ ಮಾಡಬಹುದು. ಹಾಗಾಗಿ ಆ ಗ್ಲಿಮ್ಸ್ ಅನ್ನು ನಿಮ್ಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ಈ ಪ್ರಾಯೋಜನ ಮಾಡುವಂತದ್ದು ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರಿದು ರಾಧಾ ಗೋವಿಂದ ದೇವಸ್ಥಾನ ಇದನ್ನು ಪ್ರಾಯೋಜಿಸುವಂತದ್ದು. ಮತ್ತೆ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ, ನಾವು ನಮ್ಮ ಬೋಧನೆಗಳ ಆಧಾರದ ಮೇಲೆ ಹೇಳುವಂತದಲ್ಲ. ಇಸ್ಕಾನ್ ಇದು ಫೌಂಡರ್ ಆಚಾರ್ಯ ಯಾರು? AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್ ಅವರ ಬೋಧನೆಗಳ ಆಧಾರದ ಮೇಲೆ ನಾವು ಹೇಳುವಂತದ್ದು. ಹಾಗಾಗಿ ನಾನು ಫಸ್ಟಿಗೆ ಭಗವದ್ಗೀತೆ ಸ್ಟಾರ್ಟ್ ಮಾಡುವ ಮುಂಚೆ ಗುರುವಂದನೆ ಅಂದ್ರೆ ಅವರಿಗೆ ನಾವು ನಮನ ಸಲ್ಲಿಸದೆ ನಮಗೆ ಮುಂದೆ ಹೋಗಬಾರ್ದು. ಯಾಕಂದ್ರೆ ನೋಡಿ, ಪ್ರಭುಪಾದ್ ಇದು ಶಿಷ್ಯ, ಪ್ರಭುಪಾದ್ ಇವರಿಗೆ ಸನ್ಯಾಸ ಕೊಟ್ಟಿದ್ದಾರೆ. ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್. ನಾನು ಅವರಿಂದ ದೀಕ್ಷೆ ಪಡೆದಿದ್ದೇನೆ. ಅವರೊಂದು ಪದ್ಯವನ್ನು ಹೇಳಿದ್ದಾರೆ. ಯದಿ ಪ್ರಭುಪಾದ್ ನ ಹೋಯ್ತೋ ಕಬೆ ಕಿ ಹೋಯ್ತೋ ಜೀವನ ಭಾಯಿ ತಾಕಿಶೆ. ಅಂದ್ರೆ ಪ್ರಭುಪಾದ್ ಇಲ್ಲದಿದ್ರೆ, ಜಯಪದ ಸ್ವಾಮಿ ಮಹಾರಾಜ್ ಹೇಳುವಂತದ್ದು ಅಂದ್ರೆ ನಾನು ಎಂತ ಆಗ್ತಿದ್ದೆ ಅಂದ್ರೆ, ಇವರಿಲ್ಲದೆ ನಮ್ಗೆ ಈಗ ಸಿಗ್ತಾ ಇರಲಿಲ್ಲ, ನನ್ಗೆ ಕೂಡ ಎಂತ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವರ ಕೊಡುಗೆಯಿಂದ ನಮ್ಗೆ ಸಿಕ್ಕಿದೆ ಈ ಭಗವದ್ಗೀತಾ ಯಥಾರೂಪ. ಹಾಗಾಗಿ ಅವರ ಒಂದು ಬಗ್ಗೆ ಸ್ವಲ್ಪ ಹೇಳಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೇನೆ. ಎಸ್, ಇದು ಪ್ರಭುಪಾದ್ ಮತ್ತೆ ಅವರ ಶಿಷ್ಯರು. ಪ್ರಭುಪಾದ್ ಬಗ್ಗೆ ಸ್ಟಾರ್ಟಿಂಗ್ ಹೇಳುವುದಾದ್ರೆ, ಪ್ರಭುಪಾದ್ ಕೋಲ್ಕತ್ತಾದಲ್ಲಿ ಹುಟ್ಟಿದ್ದು 1896ರಲ್ಲಿ. ಮತ್ತೆ 1965 ತನಕ ಭಾರತದಲ್ಲಿ 70 ವರ್ಷ ಪ್ರಯತ್ನ ಪಟ್ಟರು. ಎಲ್ಲ ಮನೆಗೆ, ಅವರು ಡೆಲ್ಲಿಯಲ್ಲಿದ್ರು ಆಗ ಎಲ್ಲ ಮನೆಗೆ ಹೋಗ್ತಾ ಇದ್ರು. ಆಗ ಭಾರತದಲ್ಲಿ 4-5 ಮಕ್ಕಳೆಲ್ಲ ಇರ್ತಿದ್ರು. ನಿಮ್ಮ 5 ಮಗು ಉಂಟಲ್ಲ, 1 ಮಗು ನನಗೆ ಕೊಡಿ, ನಾನು ಅವನ ಭಕ್ತವನ್ನು ಮಾಡ್ತೇನೆ. ಯಾರು ಮುಂದೆ ಬರಲಿಲ್ಲ. ಮತ್ತೆ ಪ್ರಭುಪಾದ್ ಅವರ ಗುರು ಹೇಳಿದ್ರು, ಆಜ್ಞೆ ನೀನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡುವಂತ. ಮತ್ತೆ ಅವ್ರು ಹೋಗ್ತಾರೆ. ಅವರ 70 ವಯಸ್ಸದಲ್ಲಿ ಅಮೆರಿಕ ಹೋಗ್ತಾರೆ. ಮತ್ತೆ ಅವರ ಇಸ್ಕಾನ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಕೃಷ್ಣನ ಕೃಪೆಯಿಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಒಂದು 5-6 ವರ್ಷದಲ್ಲಿ ತುಂಬಾ ದೇವಸ್ಥಾನ ಎಲ್ಲ ಮಾಡ್ತಾರೆ. ಮತ್ತೆ ಅವರನ್ನು ಜಗನ್ನಾಥ ಪುರಿ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒರಿಸ್ಸಾದಲ್ಲಿ ಜಗನ್ನಾಥ ಪುರಿಯಲ್ಲಿ ರಥಯಾತ್ರೆ ಆಗ್ತದೆ. ತುಂಬಾ ಫೇಮಸ್ ಅದು. ಯಾಕೆಂದ್ರೆ ಪ್ರಭುಪಾದ್ ಆ ಕೋಲ್ಕತ್ತಾದಲ್ಲಿ ಹುಟ್ಟಿದ ಕಾರಣ ಬೆಂಗಾಲದ ಎಲ್ಲ ಜನರು ಅಲ್ಲಿ ಹೋಗ್ತಾರೆ ಒರಿಸ್ಸಾಕ್ಕೆ. ಯಾಕೆಂದ್ರೆ ಅದು ತುಂಬಾ ಹತ್ತಿರ. ಹೀಗೆ ಬೆಂಗಳೂರು ಎಷ್ಟು ಉಂಟು ಅಷ್ಟೇ ಹತ್ತಿರ ಈ ಜಗನ್ನಾಥಪುರಿಗೆ. ಹಾಗೆ ಪ್ರಭುಪಾದ್ ಕೂಡ ಸಣ್ಣ ಪ್ರಾಯದಲ್ಲಿ ತುಂಬಾ ಸತಿ ಹೋಗಿದ್ದಾರೆ. ಹಾಗಾಗಿ ಅವರು ಶಿಷ್ಯರನ್ನು ಕರ್ಕೊಂಡು ಹೋದ್ರು. ಶಿಷ್ಯರನ್ನು ಕರ್ಕೊಂಡು ಹೋಗಿ ಅಲ್ಲಿ ಜಗನ್ನಾಥಪುರಿಯಲ್ಲಿ ಒಂದು ರೂಲ್ಸ್ ಉಂಟು. ಎಂತಂದ್ರೆ, ಹಿಂದೂ ಬಿಟ್ಟು ಮುಸಲ್ಮಾನ್ ಮತ್ತೆ ಕ್ರಿಶ್ಚಿಯನ್ಸ್ನವರಿಗೆ ಎಂಟ್ರಿ ಇಲ್ಲ ಅಂತ. ಪ್ರಭುಪಾದನ್ನು ಬಿಟ್ಟರು, ಉಳಿದವರನ್ನು ಒಳಗೆ ಬಿಡಲಿಲ್ಲ. ಪ್ರಭುಪಾದಿಗೆ ತುಂಬಾ ಬೇಜಾರಾಯಿತು. ಅಂದ್ರೆ ತುಂಬಾ ಬೇಜಾರಾಯಿತು. ಮತ್ತೆ ಅವರು ಬಂದ್ರು. ಮತ್ತೆ ಅಮೆರಿಕದಲ್ಲಿ ಅವರು ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದು ಅಮೆರಿಕದಲ್ಲಿ. ಮತ್ತೆ ಎಂತ ಆಯ್ತಂದ್ರೆ, ಆ ಕೃಷ್ಣನ ಕೃಪೆಯಿಂದ ಅಲ್ಲಿ ಲಕ್ಷಗಟ್ಟಲೆ ಜನರು ಆ ರಥಯಾತ್ರೆಗೆ ಸೇರಿದ್ರು. ಯಾಕೆಂದ್ರೆ ನೋಡಿ, ಕೃಷ್ಣ ಯಾವಾಗಲೂ ಶುದ್ಧ ಭಕ್ತರನ್ನು ಬೇಜಾರದಲ್ಲಿ ಇಡುವುದಿಲ್ಲ. ಅವರ ಒಂದು ಆ ಬೇಜಾರಿತ್ತು, ಅದಕ್ಕೆ ಕೃಷ್ಣ ತಥಾಸ್ತು ಮಾಡಿದ. ಅವರು ಅಲ್ಲಿ ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಲ್ಲಿ ಲಕ್ಷಗಟ್ಟಲೆ ಜನರು ಆ ರಥಯಾತ್ರೆಗೆ ಭಾಗಿಯಾದ್ರು. ಹಾಗಾಗಿ ಈ ರಥಯಾತ್ರೆದಲ್ಲಿ ಇದು ಒಂದು ನೋಟ. ಎಸ್, ಈಗ ಪ್ರಭುಪಾದ ಬಗ್ಗೆ ನಾನು ಸ್ವಲ್ಪ ವಿವರಿಸುವುದಾದ್ರೆ, ನೋಡಿ, 2 ರೀತಿಯ ಜನರು ಇದ್ದಾರೆ. ಒಂದು ನಿತ್ಯ ಸಿದ್ಧ, ನಿತ್ಯ ಬದ್ಧ. ನಾವೆಲ್ಲ ನಿತ್ಯ ಬದ್ಧರು. ಯಾಕೆಂದ್ರೆ ನಮ್ಗೆ ಗೊತ್ತು, ನಾವು ಸಣ್ಣದಿರುವಾಗ ಎಷ್ಟೆಲ್ಲ ಬೇಡದೆಲ್ಲ ಮಾಡಿದ್ದೇವೆ.
ಅಂದ್ರೆ ಹುಟ್ಟುತ್ತಲೇ ನಾವು ಕೃಷ್ಣನ ಪೂರ್ತಿ ಸ್ಮರಣೆ ನಮಗೆ ಇಲ್ಲ, ಆದ್ರೆ ನಿತ್ಯ ಸಿದ್ಧರು ಹಾಗೆ ಅಲ್ಲ, ಹುಟ್ಟಿದರಿಂದಲೇ ಆ ಸಿಂಪ್ಟಮ್ಸ್ ಗೊತ್ತಾಗ್ತದೆ. ಇದಕ್ಕೆ ಒಂದು ಉದಾಹರಣೆ, ಪ್ರಭುಪಾದ್ 5 ವರ್ಷದ ಮಗು ಇದ್ರು, ಇದು ನೋಡಿ, ಇದು ಪ್ರಭುಪಾದ್. ಅವರ ತಂದೆ ದೊಡ್ಡ ವೈಷ್ಣವ, ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಇವತ್ತು ಕೃಷ್ಣ ಪ್ರಜ್ಞೆಗೆ ಬಂದದ್ದು ನನ್ನ ತಂದೆಯಿಂದ. ಹಾಗಾಗಿ ಈಗ ನಮ್ಮ ಹೆತ್ತವರು ಪೇರೆಂಟ್ಸ್ ಅವರು ಕೃಷ್ಣ ಪ್ರಜ್ಞೆ ಆದ್ರೆ ನಮ್ಗೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ನಾವು ಕೂಡ ಅದರಲ್ಲಿ ಬರ್ತೇವೆ. ಪ್ರಭುಪಾದ್ ತುಂಬಾ ಬಾರಿ ಹೇಳಿದ್ದಾರೆ, ಅಂದ್ರೆ ನಾನು ಈ ಕೃಷ್ಣ ಪ್ರಜ್ಞೆ ಇರ್ಬೇಕಿದ್ರೆ ನನ್ನ ತಂದೆಯ ಆ ಒಂದು ನನ್ನನ್ನು ಅವರು ತಂದದ್ದು ಕೃಷ್ಣ ಪ್ರಜ್ಞೆ ಅಂತ ಯಾವಾಗ ಹೇಳ್ತಿದ್ರು. ಅವ್ರು ವೈಷ್ಣವ ಆಗಿದ್ರು. ಹಾಗಾಗಿ ಇವರೆಂತ ಮಾಡ್ತಾರೆ, ತಂದೆಗೆ 5 ವರ್ಷದ ಬಾಲಕ ನಂಗೆ ಕೂಡ ಒಂದು ರಥ ಮಾಡಿಕೊಡು ಅಂದ್ರೆ, ಜಗನ್ನಾಥಪುರಿಯಲ್ಲಿ ಆ ಜುಲೈ ಟೈಮಲ್ಲಿ ರಥಯಾತ್ರೆ ಆಗ್ತದೆ, ಆಗ ಅವರು ನನಗೆ ಕೂಡ ರಥ ಬೇಕು ಅಂತ ಹೇಳಿದ್ರು. ಮತ್ತೆ ತಂದೆಯಿಂದ ಮಾಡಿದ್ರು, ಅವರಿಗೆ ರಥ ಮಾಡಿಕೊಟ್ರು. ಮತ್ತೆ ನೋಡಿ, ಅವರೆಲ್ಲ ಸಣ್ಣ ಸಣ್ಣ ಬಾಲಕರನ್ನು ಸೇರಿಸಿ ಅವರು ರಥಯಾತ್ರೆ ಮಾಡಿದ್ರು. ಇದು ಅಂದ್ರೆ ಮಾಮೂಲಿ ಕೆಲಸ ಅಲ್ಲ. ಮತ್ತೆ ಅವರ 5 ವರ್ಷದ ಮಗು ಇರುವಾಗ ಅವರ ತಂದೆ ಅವರನ್ನು ರಾಧಾ ಗೋವಿಂದ್ ದರ್ಶನಕ್ಕೆ ಕೊಂಡೋಗ್ತಾರೆ ದೇವಸ್ಥಾನಕ್ಕೆ. ಆಗ 1 ಗಂಟೆ ನೋಡ್ತಾರೆ ದೇವರನ್ನು. ತಂದೆಯ ಒಂದು 1/4 ಗಂಟೆಯಲ್ಲಿ ಸೀದಾ ಬರ್ತಾರೆ, ಆದ್ರೆ ಇವರು ಅಲ್ಲಿ ಮಗ್ನರಾಗ್ತಾರೆ. ಈಗ ನೋಡಿ, ನಾವು ಹೆಚ್ಚಿನವರು ತಿರುಪತಿಗೆ ಹೋಗಿರ್ಬೋದು. ತಿರುಪತಿಯಲ್ಲಿ ನಮ್ಮ ದರ್ಶನ ಎಷ್ಟು, ಕೇವಲ ಸೆಕೆಂಡ್ಸ್, ಎಷ್ಟೋ ಸೆಕೆಂಡ್ ಇರ್ತದೆ. ನಮ್ಮನ್ನು ಬಿಟ್ಟರೆ 5 ನಿಮಿಷ ಅಲ್ಲಿ ನಿಲ್ಬಹುದು ಜಾಸ್ತಿ. ಅಂದ್ರೆ 1 ಗಂಟೆಯಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣನನ್ನು. ಆದ್ರೆ ಇದು ನಿತ್ಯ ಸಿದ್ಧರ ಲಕ್ಷಣ. ಮತ್ತೆ ಇದು ಅವರ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಪ್ರಭುಪಾದ್ ಒಂದು ಗೆಳೆಯ ಹೇಳ್ತಾನೆ, ಪ್ರಭುಪಾದ್ ಹತ್ರ ನಾವು ಹೋಗುವ ಒಂದು ಸ್ವಾಮೀಜಿ ಇದ್ದಾರೆ. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಎಂತ ಸ್ವಾಮೀಜಿ ಮಾರೆ, ನನಗೆ ನನ್ನ ತಂದೆ ದೊಡ್ಡ ವೈಷ್ಣವ, ಎಲ್ಲ ಸ್ವಾಮೀಜಿಗಳನ್ನು ಕಡ್ದು ಕಡ್ದು ಊಟ ಹಾಕುದು, ಎಲ್ಲ ಗಡ್ಡೆ ಎಲ್ಲ ಬಿಟ್ಟು, ಕೆಲವರು ಗಾಂಜಾ ಎಳಿತಾರೆ, ಕೆಲವರೆಲ್ಲ ಸಿಗರೇಟ್ ಎಳೆಯುವುದು, ಬೀಡಿ ಎಳೆಯುವುದು, ಕೆಲವರೆಲ್ಲ ಈ ಗುಡ್ಕ ತಿನ್ನೋದು. ನನಗೆ ನೋಡಿ ನೋಡಿ ಸಾಕಾಗಿದೆ, ಈ ಸ್ವಾಮೀಜಿ ಯಾರು ಬೇಡ ಅಂತ ಹೇಳ್ತಾರೆ. ಮತ್ತೆ ಕೂಡ ಅವರು ಆ ಗೆಳೆಯ ಹೇಳ್ತಾರೆ, ಇಲ್ಲ ನೀನು ಹೇಳಿದಾಗ ಈ ಸ್ವಾಮೀಜಿ ಹಾಗೆ ಅಲ್ಲ, ಬಾ ಒಮ್ಮೆ ಬಾ. ಮತ್ತೆ ಅವರ ಗೆಳೆಯನ ಒತ್ತಾಯಕ್ಕೆ ಅವ್ರು ಹೇಳ್ತಾರೆ, ನಾನು ಕಾಲು ಸ್ವಲ್ಪ ಹೊತ್ತು ಮಾರುವುದು, ಮತ್ತೆ ಅಲ್ಲಿಂದ ಬರ್ತೇನೆ, ನಿನ್ನ ಒತ್ತಾಯಕ್ಕೆ ಬರುವುದು ಅಂತ ಹೇಳ್ತಾರೆ. ಮತ್ತೆ ಹೋಗ್ತಾರೆ. ಹೋಗಿ ಹೀಗೆ ಅವರ ಗುರುವನ್ನು ನೋಡ್ತಾರೆ ಪ್ರಭುಪಾದ್. ದೂರದಲ್ಲೇ ಅವರ ಗುರು ಹೇಳುವಂಥದ್ದು, ನೀವು ಯೌವನಸ್ಥರು ಈ ಭಗವದ್ಗೀತೆಯನ್ನು, ಕೃಷ್ಣನ ಪ್ರಚಾರವನ್ನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು. ಫಸ್ಟ್ಗೆ ನೋಡಿ ಹೇಳುವಂಥದ್ದು ಪ್ರಭುಪಾದ್ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಮತ್ತೆ ಅವರಿಗೆ ಒಂದು ಅಷ್ಟೊಂದು ಎಂತ ಹೇಳುದು, ಭಕ್ತಿ ಕಾಣ್ತದೆ ಅವರ ಇದರಲ್ಲಿ, ದೇಹದಲ್ಲಿ. ಅವಾಗ ಇಮಿಡಿಯೇಟ್ ಬರ್ತಾರೆ. ಬಂದು ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಪ್ರಭುಪಾದ್ ಹೇಳುವಂತ. ಯಾಕೆಂದ್ರೆ ಆಗ ಪ್ರಭುಪಾದ್ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು. ನೋಡಿ, ವೈಟ್ ಡ್ರೆಸ್ ಎಲ್ಲ ಹಾಕಿ ಪ್ರಭುಪಾದ್ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು. ಅವ್ರು ಹೇಳ್ತಾರೆ, ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು. ಅದಕ್ಕೆ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಸ್ವಾತಂತ್ರ್ಯ ಸಿಗ್ತದೆ, ಹೋಗ್ತದೆ. ಕೃಷ್ಣ ಪ್ರಜ್ಞೆ ಅತಿ ಅಗತ್ಯ. ಅತಿ ಅಗತ್ಯ ಅಂದ್ರೆ ನಮ್ಮ ಬೇಸಿಕ್ ನೆಸೆಸಿಟಿ ಯಾವುದೆಲ್ಲ, ಆಹಾರ, ಫುಡ್, ಕ್ಲೋತಿಂಗ್, ಶೆಲ್ಟರ್. ಆಹಾರ, ಬಟ್ಟೆ, ಮತ್ತೆ ನಮಗೆ ಇರ್ಲಿಕ್ಕೆ ಜಾಗ, ಇದು ಬೇಸಿಕ್ ನೆಸೆಸಿಟಿ. ಹಾಗೆ ಅವರ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಕೂಡ ಬೇಸಿಕ್ ನೆಸೆಸಿಟಿ, ಅದು ಎಲ್ಲರಿಗೂ ಬೇಕು ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಾನು ಗೃಹಸ್ಥ. ಪ್ರಭುಪಾದಿಗಾಗಿ ಮದುವೆ ಆಗಿತ್ತು, ಮಕ್ಕಳು ಕೂಡ ಇದ್ರು. ನಾನು ಗೃಹಸ್ಥ. ಪ್ರಭುಪಾದ್ ಗುರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಗೃಹಸ್ಥನಿಗೆ, ಬ್ರಹ್ಮಚಾರಿಗೆ, ಸನ್ಯಾಸಿಗೆ, ವಾನಪ್ರಸ್ಥನಿಗೆ, ಎಲ್ಲರಿಗೆ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಅವರು ಅವ್ರ ಹೃದಯದಲ್ಲಿ ಅವರು ಆಕ್ಸೆಪ್ಟ್ ಮಾಡ್ತಾರೆ, ಎಸ್ ಇವರೇ ನನ್ನ ಗುರು ಅಂತ. ಇದು 1922ರಲ್ಲಿ. 1933ರಲ್ಲಿ ಅವರಿಗೆ ದೀಕ್ಷೆ ಆಗ್ತದೆ ಪ್ರಭುಪಾದಿಗೆ. ಅವರ ಗುರು ಅವರಿಗೆ ದೀಕ್ಷೆ ಮಾಡ್ತಾರೆ 11 ವರ್ಷದ ನಂತರ. ಮತ್ತೆ 1936ರಲ್ಲಿ ಅವರೊಂದು ಪತ್ರ ಬರೀತಾರೆ ಗುರುವಿಗೆ. ದೀಕ್ಷೆ ಆಗೋ ಕೂಡ ಹೇಳುವಂಥದ್ದು ಅದೇ, ನೀನು ಪುಸ್ತಕ ಬರಿ ಮತ್ತೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡುವಂತ. ಮತ್ತೆ 36ರಲ್ಲಿ ಅವರೊಂದು ಪತ್ರ ಬರೀತಾರೆ ಗುರುವಿಗೆ, ನಾನು ಎಂತ ಮಾಡ್ಬೇಕಂತ. ಆಗ ಅವ್ರು ಹೇಳುವುದು, ನೀನು ಪುಸ್ತಕ ಬರಿ ಮತ್ತೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡುವಂತ. ಅವ್ರ ಲೆಟರ್ ಬರ್ತದೆ. ಆಗ ಅವರ ದೇಹ ತ್ಯಾಗವನ್ನು ಮಾಡ್ತಾರೆ. ಲೆಟರ್ ಬರೆದ ಕೂಡಲೇ ಒಂದು 10 ದಿವಸದಲ್ಲಿ ಅವರ ಗುರು ದೇಹ ತ್ಯಾಗ ಮಾಡ್ತಾರೆ. ಪ್ರಭುಪಾದ ಅವರ ಗುರು ಅಂತ ಹೇಳ್ತಿದ್ರು, ನಾನು ನನ್ನ ಹಣದಿಂದ
ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ತೇನೆ. ಯಾಕೆಂದ್ರೆ ಪ್ರಭುಪಾದ್ಗೆ ಒಂದು ಕೆಮಿಕಲ್ ಬಿಸ್ನೆಸ್ ಇತ್ತು, ತುಂಬಾ ಒಳ್ಳೆ ಇನ್ಕಮ್ ಇತ್ತು ಪ್ರಭುಪಾದ್ಗೆ. ಅವರು ಪ್ರಯಾಗ್ ಅಲಹಾಬಾದ್ ಅಲ್ಲಿ ಅವರಿಗೆ ಬಿಸ್ನೆಸ್ ಇತ್ತು. 1937 ಎಂತ ಆಗ್ತದೆ ಅಂದ್ರೆ ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿತದೆ. ಕಳ್ಳರು ಬಂದು ಎಲ್ಲ ಕಳ್ಳತನ ಮಾಡಿ ಹೋಗ್ತಾರೆ. ಟೋಟಲಿ ಝೀರೋ ಆಗ್ತಾರೆ ಅವರು. ಅಂದ್ರೆ ಏನಿಲ್ಲ, ಅಷ್ಟು ಹಣ ಇದ್ದವರು, ಎಂತ ಇಲ್ಲ. ಅವ್ರು ಹೇಳಿದ್ರು ಅವ್ರ ಗುರು ಹತ್ರ, ನನ್ನ ಹಣದಿಂದ ಪ್ರಚಾರ ಮಾಡ್ತೇನೆ ಹಾಗೆಲ್ಲ ಹೇಳ್ತಿದ್ರು. ಮತ್ತೆ ಅವ್ರು ಹೇಳ್ತಾರೆ ಇದೆಲ್ಲ ಕೃಷ್ಣನ ಇಚ್ಛೆ ಅಂತ ಹೇಳ್ತಾರೆ. ಮತ್ತೆ ಅವರು ಪ್ರಚಾರಕ್ಕೆ ಇಳಿತಾರೆ. ಮತ್ತೆ ನೋಡಿ, ಇದು ಝಾನ್ಸಿಯಲ್ಲಿ ಅವರು ಆ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕಿದ್ರು. ಮತ್ತೆ ಕಡೆಗೆ ಎಂತ ಆಯ್ತು ಅಂದ್ರೆ ಒಂದು ದೇವಸ್ಥಾನ ಕೂಡ ಅವರಿಗೆ ಸಿಗ್ಲಿಕ್ಕಿತ್ತು. ಆದ್ರೆ ಲಾಸ್ಟಿಗೆ ಆ ಗವರ್ನರ್ದು ಹೆಂಡತಿ ಅವಳು ಎಂತ ಮಾಡಿಲ್ಲ ಅಂದ್ರೆ ಅಲ್ಲಿ ಕ್ಲಬ್ ಮಾಡಿದ್ರು, ಹಾಗಾಗಿ ಅವ್ರಿಗೆ ಸಿಗ್ಲಿಲ್ಲ. ಪ್ರಯತ್ನ ಮಾಡಿದ್ರು. ಮತ್ತೆ ಇದು ಪ್ರಭುಪಾದ್ ಮರಳಿ ದೇವೋತ್ತಮ ನೆಡೆಗೆ, ಬ್ಯಾಕ್ ಟು ಗಾಡ್ ಎಟ್ ಮ್ಯಾಗ್ಝಿನ್, ಅವರ ಗುರು ಹೇಳಿದ್ದಾರೆ ನೀನು ಪುಸ್ತಕ ಬರಿ ಅಂತ. ಹಾಗಾಗಿ ಫಸ್ಟಿಗೆ ಅವರು ಮ್ಯಾಗ್ಝಿನ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮ್ಯಾಗ್ಝಿನ್ ಬರೆಯುವಾಗ ಎಂತ ಅಂದ್ರೆ ಇವರ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ. ಇವರು ಡೈಲಿ ನಡ್ಕೊಂಡು ಹೋಗುವಂತದ್ದು ಅಲ್ಲಿಗೆ. ಮತ್ತೆ ಅವ ಹೇಳ್ತಿದ್ದ ಪ್ರೆಸ್ಸಿನ ಮಾಲೀಕ, ಸ್ವಾಮೀಜಿ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ? ನಿಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ, ನೀವು ಅದನ್ನು ಮಾರಿ ತಂದು ಮತ್ತೆ ನನಗೆ ಹಣ ಕೊಡ್ತಾ ಇದ್ದೀರಿ, ಈಗ ಯಾಕೆ ಮಾಡ್ತಿದ್ದೀರಿ? ಅಲ್ಲ, ನನ್ನ ಗುರು ಹೇಳಿದ್ದಾರೆ. ನೋಡಿ, ಗುರುವಿದು ಮಾತನ್ನು ಎಷ್ಟು ಡೀಪ್ ಆಗಿ ಕೊಂಡೋಗಿದ್ದಾರೆ. ನನ್ನ ಗುರು ಹೇಳಿದ್ದಾರೆ, ಇದು ನನ್ನ ಗುರುವಿನ ಆದೇಶ. ಮತ್ತೆ ಎಷ್ಟೋ ದಿವಸ ಅಂತೆ ಪ್ರಭುಪಾದ್ ಏನು ತಿನ್ನದೆ ಹೋಗುವಂಥದ್ದು, ಬೆಳಿಗ್ಗೆ. ಮತ್ತೆ 8 ಸತಿ ಪ್ರಭುಪಾದ್ ಅವಾಗ ಪ್ರಶ್ನೆ ಅವಾಗ ಹೇಳ್ತಿದ್ದೆ, ನೀವೆಂತ ತಿಂದಿದ್ದೀರಾ ಅಂತ. ಆಗ 8 ಸತಿ ತಿಂದಿದ್ದೀರಾ ಅಂತ ಹೇಳ್ತಿದ್ರಂತೆ. ಒಂದು ಎಕ್ಸ್ಟ್ರೀಮ್ ಕೇಸ್ 2 ಸತಿ ಅಂತ ಅಂದ್ರೆ ಟೋಟಲ್ ಆಗ ಏನು ತಿನ್ನಲಿಲ್ಲ. ಆಗ ಅವ ಪ್ರಶ್ನೆ ಕೊಡ್ತಿದ್ದಾನೆ ತಿನ್ಲಿಕ್ಕೆ. ಹಾಗಾಗಿ ಈ ರೀತಿ ಕಂಡೀಷನ್ ಇತ್ತು ಪ್ರಭುಪಾದ್. ಅಂದ್ರೆ ಟೋಟಲ್ ಗುರುವಿನ ಆದೇಶ, ಇದನ್ನು ನಾನು ಫುಲ್ಫಿಲ್ ಮಾಡ್ಬೇಕಂತ. ನೋಡಿ, ಇದೆಲ್ಲ ಅವರು ಮಿನಿಸ್ಟರ್ನ ಕೂಡ ಅಪ್ರೋಚ್ ಆದ್ರು ಭಾರತದಲ್ಲಿ ಆಗ. ಎಸ್, ಇದು 1965 ಒಂದು ಹೆಂಗಸು, ಅವರು ಪರಿಚಯದ ಹೆಂಗಸು ಅವ್ರ ಹತ್ರ ಹೋಗಿ ಹೇಳ್ತಾರೆ ನನ್ಗೆ ಅಮೆರಿಕಕ್ಕೆ ಹೋಗ್ಬೇಕು. ಆಗ ಆ ಹೆಂಗಸು ಹೇಳ್ತಾರೆ, ಸ್ವಾಮೀಜಿ ನಿಮ್ಗೆ 70 ವರ್ಷ ಪ್ರಾಯ ಆಗಿದೆ, ನೀವು ಅಲ್ಲಿ ಹೋಗಿ ಸಾಯ್ತೀರಿ. ಅಂದ್ರೆ ಅಮೆರಿಕದಲ್ಲಿ ಆ ಟೈಮ್, ಇವರು ಹೋಗೋ ಟೈಮ್ ಅಂದ್ರೆ ಜುಲೈ, ಅಲ್ಲಿ ಸ್ನೋಫಾಲ್ ಎಲ್ಲ ಇರ್ತದೆ, ಅಂದ್ರೆ ತುಂಬಾ ಚಳಿ. ಮತ್ತೆ ಕಾರ್ಗೋ ಶಿಪ್ ಅಲ್ಲಿ ಹೋಗುವುದು ಸುಲಭದ ಕೆಲಸ ಅಲ್ಲ. ಅಂದ್ರೆ ಯಾರಾದ್ರೂ ಹೋಗಿದ್ರೆ ಕ್ಯಾಪ್ಟನ್ ನೀವು ಕೇಳಿ, ಯಾಕೆಂದ್ರೆ ಇವರು ಬೇ ಆಫ್ ಬೆಂಗಾಲ್ ಆಗಿ ಅರೇಬಿಯನ್ ಸಿ ಆಗಿ ಹೋದದ್ದು. ತುಂಬಾ ಅಂದ್ರೆ ವೇವ್ಸ್ ಇರ್ತದೆ ತುಂಬಾ. ಹಾಗೆ ಹೋಗುವಾಗ 2 ಬಾರಿ ಹೃದಯಘಾತವಾಯ್ತು ಇವರಿಗೆ. 2ನೇ ಬಾರಿ ಹೃದಯಘಾತ ಆಗುವಾಗ ಕೃಷ್ಣನ ಎಲ್ಲ ಇನ್ಕಾರ್ನೇಷನ್, ಹೇಗೆಂದ್ರೆ ನಾವು ಬೋಟ್ ಅನ್ನು ರೋ ಮಾಡ್ತೇವಲ್ಲ ಆ ರೀತಿ ಎಲ್ಲ ಮಾಡಿದಂತೆ. ಇದು ಪ್ರಭುಪಾದ್ ಇದು ಆ ಪದ್ಯದಲ್ಲಿ ಉಂಟು. ಮತ್ತೆ ಕ್ಯಾಪ್ಟನ್ ಇದು ಇಂಟರ್ವ್ಯೂ ಮಾಡಿದ್ದಾರೆ. ಕ್ಯಾಪ್ಟನ್ ಹೇಳಿದ್ದಾನೆ ಅವನ ಜೀವನದಲ್ಲಿ ಮೊದಲ ಬಾರಿಗೆ ಅಂತೆ ಕೆರೆಯಲ್ಲಿ ಹೋಗಿದಾಗೆ ಆಗಿದೆ ಅವನಿಗೆ. ಅಂದ್ರೆ ಆಕ್ಚುಲಿ ಓಷನ್ ಅಲ್ಲಿ ಹೋಗುದಂದ್ರೆ ತುಂಬಾ ಅಲೆಗಳೆಲ್ಲ ಇರ್ತದೆ. ಇದೆಲ್ಲ ಕೃಷ್ಣನ ಕೃಪೆ. ಮತ್ತೆ ಅವರು ಅಮೆರಿಕಕ್ಕೆ ಹೋಗ್ತಾರೆ. ನೋಡಿ, ಇದು ಪ್ರಭುಪಾದ್ ಭಜನೆ ಸ್ಟಾರ್ಟ್ ಮಾಡುವಂಥದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಅಮೆರಿಕದಲ್ಲಿ ಆ ಟೈಮಲ್ಲಿ ಎಂತ ಅಂದ್ರೆ ಎಲ್ಲ ಹಿಪ್ಪಿ ಮೂವ್ಮೆಂಟ್. ಮತ್ತೆ ಆಗ ಅವರೊಂದು ವಾರ್ ಕೂಡ ಆಗಿತ್ತು. ಅಲ್ಲಿ ಅಮೆರಿಕನ್ಸ್ ಎಂತ ಮಾಡಿದ್ರೆ ಅಂದ್ರೆ, ಅಮೆರಿಕನ್ ಗವರ್ಮೆಂಟ್ ಎಲ್ಲ ಫ್ಯಾಮಿಲಿಯಿಂದ ಒಬ್ಬನು ಆರ್ಮಿಗೆ ಸೇರ್ಲೇಬೇಕು ಕಂಪಲ್ಸರಿ. ಕೆಲವರನ್ನು ಫೋರ್ಸ್ ಮಾಡಿ ಸೇರಿಸ್ತಾ ಇದ್ರು. ಹಾಗಾಗಿ ಯಂಗ್ ಯೂತ್ಸ್ ಎಲ್ಲ ಎಂತ ಆಯ್ತು ಅಂದ್ರೆ ಯವನಸ್ಥರು ಟೋಟಲ್ ಗವರ್ಮೆಂಟ್ ಜೊತೆ ರಿವೋಲ್ಟ್ ಆದ್ರು. ಅಂದ್ರೆ ನೋಡಿ, ಒಬ್ಬ ಕ್ಷತ್ರಿಯ, ಈಗ ಆರ್ಮಿ ಪರ್ಸನ್ ಅಂದ್ರೆ ಕ್ಷತ್ರಿಯ, ಅವನಿಗೆ ಕ್ಷತ್ರಿಯ ಕ್ವಾಲಿಟಿ ಇರ್ಬೇಕು. ಕ್ಷತ್ರಿಯ ಕ್ವಾಲಿಟಿ ಇಲ್ಲದೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಯಾರಾದ್ರೂ ಕೂಡ ಅದು ಕ್ವಾಲಿಟಿ ಇಲ್ಲ, ಆದ್ರೆ ಗವರ್ಮೆಂಟ್ ಫೋರ್ಸ್ಫುಲಿ ಅವರನ್ನು ಅದಕ್ಕೆ ಆಗ್ತಾ ಇತ್ತು. ಹಾಗೆ ಎಂತ ಆಯ್ತು, ಅವರೆಲ್ಲ ಮನೆಯೆಲ್ಲ ಬಿಟ್ಟು ಟೋಟಲ್ ರಿವೋಲ್ಟ್ ಆದ್ರು. ಈ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಗಾಂಜಾ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಮಕ್ಕಳು ಯಂಗ್ಸ್ಟರ್ಸ್ ರೋಡಲ್ಲಿ. ಪ್ರಭುಪಾದ್ ಎಂತ ಮಾಡಿದ್ರು, ಆ ಪಾರ್ಕ್ ಅಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಶುದ್ಧ ಭಕ್ತರ ಕರೆ ಅಷ್ಟು ಪ್ಯೂರ್. ಅವರೆಲ್ಲರೂ ಭಕ್ತರಾದ್ರು. ನಮ್ಗೆ ಸರಿ ಇದ್ದವರನ್ನು ಭಕ್ತ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಪ್ರಭುಪಾದ್ ನೋಡಿ ಎಂತ ಕಂಡೀಷನ್ ಅವರನ್ನು ಭಕ್ತರು ಮಾಡಿದ್ರು. ಮತ್ತೆ ಇದು ಪ್ರಭುಪಾದ್ ಒಂದು ನೈಟ್ ಕ್ಲಬ್ಗೆ ಹೋಗ್ತಾರೆ. ಈಗ ನೋಡಿ, ಸಾಮಾನ್ಯವಾಗಿ ನೈಟ್ ಕ್ಲಬ್ ಅಂದ್ರೆ ಎಲ್ಲ ಬೇಡದಿರುವಂತದ್ದು.
ಪ್ರಭುಪಾದ ಅಲ್ಲಿ ಹೋಗಿ ಎಲ್ಲರನ್ನು ಭಕ್ತರು ಮಾಡಿದ್ದಾರೆ. ಇದು ನಮ್ಮಿಂದ ಸಾಧ್ಯವೇ ಇಲ್ಲ. ಹಾಗೆ ಪ್ರಭುಪಾದ್ ಹೋಗಿ ಆ ಭಕ್ತರು ಮಾಡಿದ ಮೇಲೆ ಅವರ ಶಿಷ್ಯರು ಹೇಳ್ತಾರೆ, ಪ್ರಭುಪಾದ್ ನಾವು ಕೂಡ ನೈಟ್ ಕ್ಲಬ್ಗೆ ಹೋಗ್ತೇವೆ, ನಾವು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತೇವೆ. ಪ್ರಭುಪಾದ್ ಹೇಳ್ತಾರೆ, ನೀವು ಹೋಗುವುದು ಓಕೆ, ಆದ್ರೆ ಹೋದಾಗೆ ನೀವು ಬರ್ಲಿಕ್ಕೆ ನೋಡಿ ಪ್ರಭುಪಾದ್ ಹೇಳ್ತಾರೆ. ಯಾಕಂದ್ರೆ ಪ್ರಭುಪಾದ್ ಗೊತ್ತುಂಟು, ಇವರಲ್ಲಿ ಕ್ಲಬ್ಗೆ ಹೋದ್ರೆ ಆ ಬೇಡ ಚಟುವಟಿಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಪ್ರಭುಪಾದ್ ಶುದ್ಧ ಭಕ್ತರು, ಹಾಗಾಗಿ ಅವರನ್ನು ಭಕ್ತರು ಮಾಡಿದ್ರು. ಮತ್ತೆ ಇದು ಜಾರ್ಜ್ ಹ್ಯಾರಿಸನ್ ಅಂತ ಬೀಟಲ್ ಗ್ರೂಪ್ ಇದು ಮಾಲಕ, ಅವ ಕೃಷ್ಣ ಪ್ರಜ್ಞೆ ತಗೊಂಡ. ಮತ್ತೆ ಅವ ತಗೊಂಡ ಮೇಲೆ ಪೂರ್ತಿ ಎಲ್ಲ ಕಡೆ ಪ್ರಚಾರವಾಯಿತು. ಅಂದ್ರೆ ಅವ ಕೃಷ್ಣ ಭಜನನ್ನು ಎಂತ ಹೇಳುದು ಆಲ್ಬಮ್ ಮಾಡಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದ್ರು. ಮತ್ತೆ ಇದು ನೋಡಿ, ಇದು ರಷ್ಯಾ. ಈಗ ರಷ್ಯಾ ನಂಬರ್ 2 ಈ ಪ್ರಚಾರದಲ್ಲಿ, ನಂಬರ್ 1 ಭಾರತ ಅಟ್ ಪ್ರೆಸೆಂಟ್ 2020ರಲ್ಲಿ ಪ್ರೆಸೆಂಟ್ ಫಸ್ಟ್ ಪ್ರಚಾರದಲ್ಲಿ ಇರುವಂತದ್ದು ಭಾರತ, ಸೆಕೆಂಡ್ ಇರುವಂತದ್ದು ರಷ್ಯಾ. ಆದ್ರೆ 70s ಫಸ್ಟ್ ಇದ್ದದ್ದು ಅಮೆರಿಕ, ರಷ್ಯಾ ಏನಿರಲಿಲ್ಲ. ಭಾರತದಲ್ಲಿ ಕೂಡ ಅಷ್ಟು ಪ್ರಚಾರ ಇರಲಿಲ್ಲ. ಪ್ರಭುಪಾದ್ ರಷ್ಯಾಕ್ಕೆ ಹೋಗ್ತಾರೆ. ರಷ್ಯಾ ನಿಮ್ಗೆಲ್ಲರಿಗೂ ಗೊತ್ತುಂಟು, ಕಮ್ಯುನಿಸ್ಟ್ ಕಂಟ್ರಿ. ಅಲ್ಲಿ ಯಾರಾದ್ರೂ ಭಗವದ್ಗೀತೆ ಇಟ್ಕೊಂಡು ಹೋಗಿ ಈ ಕಾವಿ ಬಟ್ಟೆಯಲ್ಲಿ ಹೋದ್ರೆ ಅವನಿಗೆ ಎಂಟ್ರಿ ಇಲ್ಲ. ಹಾಗೆ ಏರ್ಪೋರ್ಟ್ ಅಲ್ಲಿ ಇಳಿತಾರೆ. ಏರ್ಪೋರ್ಟ್ ಅಲ್ಲಿ ಇಳಿದ ಕೂಡಲೇ ಇಮಿಗ್ರೇಷನ್ ಟೀಮ್ನವರು ಅವರನ್ನು ಕೊಂಡೋಗ್ತಾರೆ. ಒಳಗೆ ಕೊಂಡೋಗಿ ಅಲ್ಲಿ ಎಂತ ಅಂದ್ರೆ, ಯಾರಾದ್ರೂ ಈ ರೀತಿ ಅಂದ್ರೆ ದೇವರ ಪ್ರಚಾರವನ್ನು ಯಾರು ಮಾಡುದಿದ್ರೆ ಅವನಿಗೆ ಎಂತ ಹೇಳುದು, ಅವನಿಗೆ ವಿಪರೀತ ಶಿಕ್ಷೆ ಎಲ್ಲ ಕೊಡ್ತಾರೆ. ಅಂದ್ರೆ ಅದರಲ್ಲಿ ಒಂದು ಶಿಕ್ಷೆ ಅಂತ ಅಂದ್ರೆ, ನಿಮ್ಮ ಕಾಲು ಒಳಗೆ ಈ ಪೈಪನ್ನು ಹಾಕಿ ಈ ಇಲಿಯನ್ನು ಬಿಡುವಂತದ್ದು. ಮತ್ತೆ ಇಲಿ ಅಂತ ಮಾಡೋದು ನಿಮ್ಮ ಕಾಲನ್ನೆಲ್ಲ ತಿಂತದೆ. ಈ ರೀತಿ ಎಲ್ಲ ತುಂಬಾ ಟಾರ್ಚರ್. ಮತ್ತೆ ಎಲೆಕ್ಟ್ರಿಕ್ ಶಾಕ್, ಈ ರೀತಿ ಎಲ್ಲ ಅವ್ರದ್ದು ಬೇರೆ ಬೇರೆ ಪನಿಷ್ಮೆಂಟ್ ಉಂಟು. ಈ ರೀತಿ ಕೊಡ್ತಾರೆ ಅವರು. ಹಾಗೆ ಪ್ರಭುಪಾದನ್ನು ಕೂಡ ಕೊಂಡೋದ್ರು. ಆದ್ರೆ ಪ್ರಭುಪಾದ್ ಜೊತೆ ಕೃಷ್ಣ ಇದ್ದಾನೆ, ಯಾಕಂದ್ರೆ ಅವರು ಶುದ್ಧ ಭಕ್ತರು, ಅವ್ರಿಗೆ ಏನು ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಂತ ಆಯ್ತು ಅಂದ್ರೆ, ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತು. ಲಾಸ್ಟಿಗೆ ಒಬ್ಬ ಮೈನ್ ಅಥಾರಿಟಿ ಬಂದ ಆ ಏರ್ಪೋರ್ಟ್ ಅಲ್ಲಿ. ಮೈನ್ ಅಥಾರಿಟಿ ಬಂದು ಪ್ರಭುಪಾದ್ ಪುಸ್ತಕ ಭಗವದ್ಗೀತೆ ನೋಡಿದ, ಮತ್ತೆ ಪ್ರಭುಪಾದನ್ನು ನೋಡಿದ, ಎಸ್ ಇವರನ್ನು ಬಿಡು ಅಂತ ಹೇಳಿದ. ಪ್ರಭುಪಾದ್ ಮತ್ತೆ ಅವ್ರು ಹೇಳ್ತಾರೆ, ಇದು ಕೃಷ್ಣನ ಕೃಪೆ, ಇಲ್ಲದ್ರೆ ಅವ್ರು ಯಾರನ್ನು ಬಿಡುವುದಿಲ್ಲ. ಹೀಗಾಗಿ ಹೋಗ್ತಾರೆ. ಹೋಗಿ ಅಲ್ಲಿ ಪ್ರಚಾರ ಮಾಡ್ಲಿಲ್ಲ, ಪ್ರಚಾರ ಮಾಡಿದ್ರೆ ಇಮಿಡಿಯೇಟ್ ಅರೆಸ್ಟ್. ಮತ್ತೆ ಹೋಗ್ತಾ ಹೋಗುವಾಗ ಎಲ್ಲ ಚರ್ಚ್ಗಳನ್ನು ನೋಡ್ತಾರೆ. ದೊಡ್ಡ ದೊಡ್ಡ ಚರ್ಚ್ಗಳು ಎಲ್ಲ ಖಾಲಿ ಉಂಟು. ಪ್ರಭುಪಾದ್ ಹೇಳ್ತಾರೆ, ನಿಜವಾಗಿ ರಷ್ಯನ್ಸ್ ಎಲ್ಲರೂ ದೇವರ ಭಕ್ತರು, ಆದ್ರೆ ಈ ರಾಜಕಾರಣಿಗಳು ಅವರನ್ನು ದೇವರಿಂದ ದೂರ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರಭುಪಾದ್. ಮತ್ತೆ ಕಡೆಗೆ ಒಂದು ಚರ್ಚಿಗೆ ಬರ್ತಾರೆ ಪ್ರಭುಪಾದ್. ಆ ಚರ್ಚಿನ ಹೊರಗೆ ಈ ರಾಜಕಾರಣಿಗಳು, ಕಮ್ಯುನಿಸ್ಟ್, ಅವರೆಂತ ಮಾಡ್ತಾರೆ, ಅವರಿಗೆ ಬ್ರೆಡ್ ಕೊಡ್ತಾ ಇದ್ದಾರೆ. ಹೊರಗೆ ಯಾರು ಚರ್ಚಿಗೆ ಹೋಗಿ ಹೊರಗೆ ಬಂದವರಿಗೆ ಬ್ರೆಡ್ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಒಳಗೆ ಹೋದ್ರಿ, ಚರ್ಚ್ ಒಳಗೆ ಹೋದ್ರಿ, ಅಲ್ಲಿ ನೀವು ಜೀಸಸ್ಗೆ ಪ್ರಾರ್ಥನೆ ಮಾಡಿದ್ರಿ, ಜೀಸಸ್ ನಿಮ್ಗೆ ಎಂತಾದ್ರು ಕೊಟ್ನಾ? ಅವ್ರು ಹೇಳ್ತಾರೆ, ನಮ್ಗೆ ಎಂತ ಕೊಡ್ಲಿಲ್ಲ. ಮತ್ತೆ ಇಲ್ಲಿ ನಮಗೆ ಕೊಟ್ಟದ್ದು ಯಾರು? ಬ್ರೆಡ್, ನಾವು. ಹಾಗಾಗಿ ನಾವೇ ದೇವರು, ಈ ರೀತಿ ಹೇಳಲಿಕ್ಕೆ ಪ್ರಭುಪಾದಿಗೆ. ಅಂದ್ರೆ ಎಂತ ಒಂದು ನೋಡಿ, ಜನರು ಎಂತ ದೇವರನ್ನು ಟೋಟಲ್ ಚೀಪ್ ಮಾಡ್ತಿದ್ದಾರೆ. ಪ್ರಭುಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಶುದ್ಧ ವೈಷ್ಣವರಿಗೆ ಯಾವಾಗಲೂ ದೇವರನ್ನು ನಿಂದಿಸಿದ್ರೆ ತುಂಬಾ ಬೇಜಾರಾಗ್ತದೆ. ಮತ್ತೆ ಪ್ರಭುಪಾದ್ ಕಡೆಗೆ ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ಒಬ್ಬ ರಷ್ಯನ್ ಸಿಟಿಸನ್ ಅನ್ನು ರೂಮಿಗೆ ತರ್ತಾರೆ. ಅವನಿಗೆ 5 ದಿವಸ ಕೃಷ್ಣ ಪ್ರಜ್ಞೆ ಅಂತ ತಿಳಿಸ್ತಾರೆ ಪ್ರಭುಪಾದ್. ಅವ ಟೋಟಲಿ ಕೇಳ್ತಾನೆ 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 ಕೇಳ್ತಾನೆ. ಮತ್ತೆ ಕಡೆಗೆ ಆ ಭಗವದ್ಗೀತೆ ಜೆರಾಕ್ಸ್ ತೆಗಿತಾನೆ. ಮತ್ತೆ ಅವ ಪ್ರಚಾರ ಸ್ಟಾರ್ಟ್ ಮಾಡ್ತಾನೆ. ಪ್ರಭುಪಾದ್ ಖಾಲಿ ಒಂದು ಬೀಜ ಬಿತ್ತಿದ್ದು. ಮತ್ತೆ ಅವನಿಗೆ ಎಂತ ಮಾಡಿದ್ರು ಅಂದ್ರೆ, ಅವನಿಗೆ ಟಾರ್ಚರ್ ಎಲ್ಲ ಕೊಟ್ಟರು. ಅವ್ರಿಗೆ ಗೊತ್ತಾಯ್ತು, ರಷ್ಯನ್ ಗವರ್ಮೆಂಟ್ಗೆ ಇವ ಮಾಡಿದಂತ ಗೊತ್ತಾಯ್ತು. ಅವನಿಗೆ ವಿಪರೀತ ಟಾರ್ಚರ್ ಎಲ್ಲ ಕೊಟ್ಟರು. ಆದ್ರೂ ಕೂಡ ಅವ ಬಿಡ್ಲಿಲ್ಲ ಕೃಷ್ಣ ಪ್ರಜ್ಞೆ. ಒಂದೇ ಬೀಜ ಬಿತ್ತಿದ್ದು ಪ್ರಭುಪಾದ್. ಈಗ ರಷ್ಯಾದಲ್ಲಿ ಅನ್ಲಿಮಿಟೆಡ್ ಭಕ್ತರು ಉದಯಿಸ್ತಾ ಇದ್ದಾರೆ. ಇದು ಯಾರ ಕೃಪೆಯಿಂದ? ಇದು ಶುದ್ಧ ವೈಷ್ಣವರ. ಹಾಗಾಗಿ ಶುದ್ಧ ವೈಷ್ಣವರು ತುಂಬಾ ಪವರ್ಫುಲ್. ಎಸ್, ಇದು ಪ್ರಭುಪಾದ್ ಯಾವ ಜಾಗದಲ್ಲಿದ್ದಾರೆ ಅಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಅಲ್ಲಿ ಆ ಜಾಗದ ಉನ್ನತ ವ್ಯಕ್ತಿ, ಈಗ ಪ್ರೆಸಿಡೆಂಟ್, ಗವರ್ನರ್, ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಡೈರೆಕ್ಟ್ ಮಾತಾಡ್ತಿದ್ರು. ಎಸ್, ಮತ್ತೆ ನೋಡಿ,
ಇದು ಪ್ರಭುಪಾದ್ ಕೊಟ್ಟ ಗ್ರಂಥ. ನಮ್ಗೆ ಎಂತಾದ್ರು ಕೃಷ್ಣ ಪ್ರಜ್ಞೆ ಸ್ವಲ್ಪ ಇದ್ರೆ ಅದು ಈ ಗ್ರಂಥದಿಂದ. ಹಾಗಾಗಿ ನಂದು ನಮ್ರ ವಿನಂತಿ, ಎಲ್ಲರೂ ಈ ಗ್ರಂಥವನ್ನು ಪರ್ಚೇಸ್ ಮಾಡಿ. ಯಾಕಂದ್ರೆ ನೋಡಿ, ಈಗ ಇದಕ್ಕೆ ನಮ್ಮ ಅಡ್ಮಿನ್ ಅವರು ತಿಳಿಸ್ತಾರೆ, ಟೋಟಲ್ ಈ 3 ಪುಸ್ತಕ ಅಂದ್ರೆ ಭಗವದ್ಗೀತೆ ಯಥಾರೂಪ, ಮತ್ತೆ ಆತ್ಮ ಸಾಕ್ಷಾತ್ಕಾರ, ಮತ್ತೆ ಪರಿಪೂರ್ಣ ಪ್ರಶ್ನೆ, ಪರಿಪೂರ್ಣ ಉತ್ತರ, ಮತ್ತೆ ಈ ಜಪಮಾಲೆ, ಇದು 600 ರೂಪಾಯಿಗೆ ಈ 4 ಸೆಟ್ ಸಿಗ್ತದೆ. ಹಾಗಾಗಿ ಎಲ್ಲರೂ ಈ ಗ್ರಂಥವನ್ನು ಪರ್ಚೇಸ್ ಮಾಡಿ. ಹಾಗೆ ತುಂಬಾ ನಿಮ್ಗೆ ಈ ಅದು ಉಪಯೋಗ ಬರ್ತದೆ. ಎಸ್, ಇದು ಪ್ರಭುಪಾದ್ ಬರೆದ ಬ್ಯಾಕ್ ಟು ಗಾಡೆಡ್ ಅಂದ್ರೆ ಮರಳಿ ದೇವೋತ್ತಮನೆಡೆಗೆ ಬರೆದ ಮ್ಯಾಗಝಿನ್. ಎಸ್, ಇದು ನಮ್ದು ಮಂಗಳೂರಿದು ರಾಧಾ ಗೋವಿಂದ್ ದೇವರು. ಆ ರಾಧಾ ಗೋವಿಂದ್ ದೇವರು ನಿಮ್ಗೆಲ್ಲರಿಗೂ, ನೀವೆಲ್ಲ ಭಗವದ್ ಕಲಿಯಲಿಕ್ಕೆ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್ ಎಸ್, ಅವರ ಆಶೀರ್ವಾದ ನಿಮ್ಗೆ ಖಂಡಿತ ಸಿಗ್ತದೆ. ಎಸ್, ನಮ್ಮ ಮಂಗಳೂರಿನ ಅಡ್ರೆಸ್ ಶ್ರೀ ಶ್ರೀ ರಾಧಾ ಗೋವಿಂದ್ ದೇವಸ್ಥಾನ, ತಾರೆತೋಟ ರಸ್ತೆ, ಕದ್ರಿ ಟೋಲ್ಗೇಟ್, ಮಂಗಳೂರು. ದೇವಾಲಯದ ಅಧ್ಯಕ್ಷರು ಇಸ್ ಗ್ರೇಸ್ ನಾಮನಿಷ್ಠ ದಾಸ್, ಬಿಟೆಕ್, IIT ಕಾನ್ಪುರ್. ಅವರ ಮಾರ್ಗದರ್ಶನದಲ್ಲಿ ನಾನು ಈ ಕ್ಲಾಸ್ ಅನ್ನು ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ವೆಬ್ಸೈಟ್ ಕೂಡ ಹೋಗ್ಬೋದು, iskonmangaluru.com, ಮತ್ತೆ ಯೂಟ್ಯೂಬ್ ಯೂಸರ್ ಕೂಡ ಇದಕ್ಕೆ ಹೋಗ್ಬೋದು. ಎಸ್, ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳ ಉತ್ತರವನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದರು ಮತ್ತು ಇದು ಗೃಹಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಈಗ ಗಾಂಧೀಜಿ ಮತ್ತೆ ನರೇಂದ್ರ ಮೋದಿ ಕೂಡ ಲಾಸ್ಟ್ ಟೈಮ್ ಅವರು ಇಂಟರ್ವ್ಯೂ ಕೊಟ್ಟರು, ಅವರಿಗೆ ಸ್ಫೂರ್ತಿ ಬಂದದ್ದು ಈ ಭಗವದ್ಗೀತೆ ಅಂತ. ಅಂದ್ರೆ ಹಾಗಾಗಿ ಯಾರೇನು ಹೇಳಿ ಹೆಸರು ಒಬ್ಬ ಅಂದ್ರೆ ಉನ್ನತ ಇದು ಮಾಡಿದವ, ಅವ ಭಗವದ್ಗೀತೆ ಓದಿಯೇ ಮೇಲೆ ಬಂದದ್ದು. ಹಾಗಾಗಿ ಗಾಂಧೀಜಿ ಕೂಡ ಈ ಭಗವದ್ಗೀತೆ ಅಂದ್ರೆ ಅವರದ್ದು ಎಲ್ಲ ಅವರ ಮೂವ್ಮೆಂಟ್ ಅನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಭಗವದ್ಗೀತೆ ತುಂಬಾ ಪವರ್ಫುಲ್. ಎಸ್, ಈ ಗಾಂಧೀಜಿ ಅಂತ ಹೇಳ್ತಾರೆ ನೋಡುವ, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತದೆ. ಇದರಿಂದ ನಿಮಗೆ ಯಾವಾಗಲೂ ನೀವು ಖುಷಿಯಲ್ಲಿ ಇರ್ತೀರಿ. ಮತ್ತೆ ಐನ್ಸ್ಟೀನ್ ನೋಡಿ, ಪ್ರಭುಪಾದ್ ಯಾವಾಗಲೂ ಹೇಳ್ತಾರೆ, ನ್ಯೂಟನ್, ಐನ್ಸ್ಟೀನ್ ಇವರೆಲ್ಲ ನಿಜವಾದ ಸೈಂಟಿಸ್ಟ್. ಯಾಕೆಂದ್ರೆ ಅವರು ದೇವರನ್ನು ನಂಬ್ತಾ ಇದ್ರು, ಮತ್ತೆ ಅವರು ಒರಿಜಿನಲ್ ಮೂಲ ಬೇಸ್ ಸೈನ್ಸ್ಗೆ. ಈಗದ್ರಲ್ಲಿ ತುಂಬಾ ಸೈಂಟಿಸ್ಟ್ ಇದ್ದಾರೆ, ಹೆಚ್ಚಿನವರು ನಾಸ್ತಿಕರು, ಅವ್ರು ದೇವರು ನಂಬುದಿಲ್ಲ. ಆದ್ರೆ ಮೇನ್ ನ್ಯೂಟನ್ ಆಗ್ಲಿ ಐನ್ಸ್ಟೀನ್ ಆಗ್ಲಿ ಅವರೆಲ್ಲ ದೇವರನ್ನು ನಂಬ್ತಾ ಇದ್ರು. ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರ ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂದು ಪ್ರತಿಬಿಂಬಿಸಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದು ಎಂದು ತೋರುತ್ತದೆ. ಅವನಿಗೆ ಟೋಟಲ್ ಭಗವದ್ಗೀತೆ ಮೇಲೆ ನಂಬಿಕೆ ಇತ್ತು. ಎಸ್, ಇಸ್ಕಾನ್ ಭಗವದ್ಗೀತೆ ಯಾಕೆ? ಇದರ ಉತ್ತರ, ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗ್ತದೆ. ಸರಿಯಾದ ಡೇಟಾ ವರ್ಗಾವಣೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ. ಅದೇ ರೀತಿ ಕೃಷ್ಣ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಹೇಗೆಂದ್ರೆ ನೋಡಿ, ಪ್ರಭುಪಾದ್ ಎಷ್ಟೋ ಬಾರಿ ಹೇಳ್ತಾರೆ, ಟೋಟಲ್ 600 ಎಡಿಷನ್ ಉಂಟು ಭಗವದ್ಗೀತೆ. 600 ಮಂದಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ 590 ಬೋಗಸ್. ಪ್ರಭುಪಾದ್ ಹೇಳ್ತಾರೆ, ನಾವು ಹೇಳುದಲ್ಲ, ಪ್ರಭುಪಾದ್. ಯಾಕೆ ಬೋಗಸ್? ಯಾಕೆಂದ್ರೆ ಅಲ್ಲಿ ಕೃಷ್ಣನ ಅಭಿಪ್ರಾಯ ಇಲ್ಲ. ನೋಡಿ, ಇದಕ್ಕೆ ಸಣ್ಣ ಉದಾಹರಣೆ. ಪ್ರಭುಪಾದ್ 1965 ಅಮೆರಿಕಕ್ಕೆ ಹೋದ್ರು. ಮತ್ತೆ 75 10 ವರ್ಷದಲ್ಲಿ 108 ದೇವಸ್ಥಾನ ಮಾಡಿದ್ರು, ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದ್ರು. ಮತ್ತೆ ಯಾರಾದೊಂದು ಪ್ರಸಿದ್ಧಿ ಆಗುವಾಗ ಜನರೆಲ್ಲ ಬರ್ತಾರೆ. ಜನರು ಅವರ ಆ ಸ್ಟ್ರಗಲ್ ಅನ್ನು ನೋಡುದಿಲ್ಲ. ಹೇಗೆಂದ್ರೆ, ಈಗ ಒಂದು ಬಂಡೆಕಲ್ಲು ಉಂಟು, ಬಂಡೆಕಲ್ಲನ್ನು ಕಟ್ ಮಾಡುವ ನೀವು ಹೋಗಿ ಕೇಳಿ ಶಿಲ್ಪಿ ಹತ್ರ, ಅವ 99 ಹೊಡಿತಾನೆ, ಮತ್ತೆ ಕಡೆಯದು 100ನೇ ಹೊಡೆದಲ್ಲಿ ಅದು ಕಟ್ ಆಗುವಂಥದ್ದು. 100ನೇ ಹೊಡೆಯುವಾಗ ಜನರೆಲ್ಲ ಬಂದು ಚಪ್ಪಾಳೆ ತಡ್ತಾರೆ, ಎಸ್ ಗ್ರೇಟ್ ಗ್ರೇಟ್ ಅಂತ ಹೇಳ್ತಾರೆ. ಆದ್ರೆ ಅವನು 99 ಹೊಡೆತ ಯಾರಿಗೂ ಬೇಡ. ಅದೇ ರೀತಿ ಪ್ರಭುಪಾದ್ ಕೂಡ ಅಷ್ಟು ಕಷ್ಟಪಟ್ಟಿದ್ದಾರೆ 1922 1965 ಭಾರತದಲ್ಲಿ. ಅದು ಈ ಜನರಿಗೆ ಯಾರಿಗೂ ಬೇಡ, 43 ವರ್ಷ. ಆದ್ರೆ ಅಮೆರಿಕಕ್ಕೆ ಹೋಗಿ ಸಕ್ಸಸ್ ಆಯ್ತಲ್ಲ, ಮತ್ತೆ ಜನರೆಲ್ಲ ಎಸ್ ಪ್ರಭುಪಾದ್ ನೀವು ಗ್ರೇಟ್ ಗ್ರೇಟ್ ಅಂತ. ಹಾಗೆ ಒಬ್ಳು ಬಂದು ಇಂಟರ್ವ್ಯೂಗೆ ಬಂದು, ಸ್ವಾಮೀಜಿ ನೀವು ಮ್ಯಾಜಿಕ್ ಮಾಡಿದ್ದೀರಿ. ಪ್ರಭುಪಾದ್ ಹೇಳ್ತಾರೆ, ನಾನೆಂತ ಮ್ಯಾಜಿಕ್ ಮಾಡಿದ್ದೇನೆ? ನಾನೇನು ಮ್ಯಾಜಿಕ್ ಮಾಡಲಿಲ್ಲ. ಅಲ್ಲ ಸ್ವಾಮೀಜಿ, ನೀವು 10 ವರ್ಷದಲ್ಲಿ 108 ದೇವಸ್ಥಾನ ಮಾಡಿದಿರಿ ಇಡೀ ವರ್ಲ್ಡ್ ಅಲ್ಲಿ, ಮತ್ತೆ ಲಕ್ಷಗಳ ಭಕ್ತರನ್ನು ಮಾಡಿದಿರಿ, ಇದು ಮ್ಯಾಜಿಕ್ ಅಲ್ವಾ? ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಇಲ್ಲಪ್ಪ ನಾನು ಮ್ಯಾಜಿಕ್ ಮಾಡಿಲ್ಲ.
ಮತ್ತೆ ನೀವು ಭಗವದ್ಗೀತೆಯನ್ನು ಬರ್ತಿದ್ದೀರಿ. ಪ್ರಭುಪಾದ ಹೇಳ್ತಾರೆ, ನಾನು ಯಾರು ಬರೀಲಿಕ್ಕೆ ಭಗವದ್ಗೀತೆ? ನಾನು ಕೃಷ್ಣನ ಧೂಳಿಗೆ ಸಮಾನ. ಇದು ಕೃಷ್ಣನ ಯಥಾರೋಪ, ಅಂದ್ರೆ ಕೃಷ್ಣ ಹೇಳಿದಾಗೆ. ನಾನು ಬರೀಲಿಕ್ಕೆ ನಾನು ಯಾರು ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಭಾರತದಲ್ಲಿ ಇಂಥದ್ದು 590 ಎಡಿಷನ್ ಉಂಟು. ಅದರಲ್ಲಿ ಅದು ಓದಿದ್ರೆ ನಿಮಗೆ ಚೂರು ಕೂಡ ಭಕ್ತಿ ಸಿಗ್ಲಿಲ್ಲ. ಯಾಕೆಂದ್ರೆ ಎಲ್ಲ ಅವರವರ ಅಭಿಪ್ರಾಯ ಉಂಟು. ಪ್ರಭುಪಾದ ಹೇಳ್ತಾರೆ, ನಾನು ನನ್ನ ಅಭಿಪ್ರಾಯ ಕೊಡ್ಲಿಕ್ಕೆ ನಾನು ಯಾರು ಅಲ್ಲ. ಕೃಷ್ಣ ಹೇಳಿದ್ರು ಅದು ಕೃಷ್ಣನ ಅಭಿಪ್ರಾಯ, ಅದಕ್ಕೆ ನಾನು ಭಗವದ್ಗೀತೆ ಯಥಾರೂಪ ಅಂತ ಹೆಸರಿಟ್ಟಿದ್ದೇನೆ ಅಂತ ಪ್ರಭುಪಾದ ಕಡೆಗೆ ಹೇಳ್ತಾರೆ. ಹಾಗಾಗಿ ನೋಡಿ, ಇದು ಸರಿಯಾದ ಸಂಪ್ರದಾಯದಲ್ಲಿ ಬಂದದ್ದು. ಇಲ್ಲಿ ನೀವು ಕಾಣ್ತಿರಲ್ಲ, ಇದು ಕೃಷ್ಣ, ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ಮತ್ತೆ ಈ ರೀತಿ ಆ ಪರಂಪರೆಗೆ ಬರ್ತದೆ. ಹಾಗಾಗಿ ಈಗ ಪ್ರಭುಪಾದ್ ಅವರ ಗುರು ಹೇಳಿದಾಗ ಹೇಳುವಂಥದ್ದು, ಅವರ ಗುರು ನಾರದ ಮುನಿ ಬ್ರಹ್ಮ ಕೃಷ್ಣ ಹೇಳಿದಾಗ, ಯಾರು ಅವರ ಓನ ಅಭಿಪ್ರಾಯ ಕೊಡುವುದಿಲ್ಲ. ಹಾಗಾಗಿ ಇದು ಸರಿಯಾದ ಪುಸ್ತಕ. ಗೀತೆ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. ನೋಡಿ, ಡೀಟೇಲ್ ಸ್ಟಡಿ ಆದ್ರೆ 1 ವರ್ಷ ಬೇಕು. ಎಲ್ಲ ವರ್ಡ್ ಟು ವರ್ಡ್ ಕಲಿಯುವುದಾದ್ರೆ 1 ವರ್ಷ ಬೇಕು. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಅರಿವಿನತ್ತ ಗಮನ ಹರಿಸುತ್ತಿದ್ದೇವೆ. ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕೆ ಒಂದನ್ನು ಸಿದ್ಧಪಡಿಸುವುದು. ಈಗ ನಿಮಗೆ 18 ದಿವಸದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಏನು ವಿಷಯ ಅಂತ ಮತ್ತೆ ನಿಮಗೆ ಆರಾಮ್ಸೆ ಓದಬಹುದು. ಎಸ್, ಭಗವದ್ಗೀತೆಯ ಮನಸ್ಥಿತಿ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಆಕ್ಚುಲಿ ಅರ್ಜುನ ನಿತ್ಯ ಸಿದ್ಧ, ಆದ್ರೆ ಅರ್ಜುನನನ್ನು ಕೃಷ್ಣ ವಿಸ್ಮಯ ಮತ್ತು ಭ್ರಮೆಗೆ ತಂದದ್ದು. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತುಂಟು, ಈ ದ್ವಾಪರಯುಗ ಎಂಡಾದ ಮೇಲೆ, ಇದು ಎಂಡಲ್ಲಿ ಹೇಳಿದಂಥದ್ದು ದ್ವಾಪರಯುಗದು, ಎಂಡಾದ ಮೇಲೆ ಕಲಿಯುಗ ಬರ್ತದೆ. ಕಲಿಯುಗ ಜನರಿಗೆ ಉಪಯೋಗಕ್ಕೋಸ್ಕರ ಇದನ್ನು ಕೃಷ್ಣ ಹೇಳಿದಂಥದ್ದು. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ, ಓದುವಾಗ ಭಗವದ್ಗೀತೆ ಕೃಷ್ಣನ ಉಪದೇಶ ಎಲ್ಲೆಲ್ಲಿ ಉಂಟು ಅದು ನಮಗೆ ಅಂತ ನಾವು ಭಾವಿಸ್ಬೇಕು. ಅರ್ಜುನನನ್ನು ತೆಗಿಬೇಕು, ನಮ್ಮನ್ನು ಭಾವಿಸ್ಬೇಕು. ಆಗ ನಮಗೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ನೋಡಿ, ಅರ್ಜುನ ನಮಗೋಸ್ಕರ ಇದನ್ನು ಕೇಳಿದ. ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನ ಕಷ್ಟವಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಎಂತ ಮಾಡ್ತಾನೆ? ಸೇನೇರ್ ಉಭಯೋರ್ ಮಧ್ಯೆ, ಅಂದ್ರೆ ರಥಂ ಸ್ಥಾಪಿತ. ಎಂತ ಮಾಡ್ತಾನೆ ಕೃಷ್ಣ? ಆ 2 ಸೇನೆಗಳ ಮಧ್ಯೆ ಕೊಂಡೋಗ್ತಾನೆ, ರಥವನ್ನು ನಿಲ್ಲಿಸ್ತಾನೆ. ಅರ್ಜುನನಿಗೆ ಕೌರವರು ನೋಡಿ ನಮ್ಮವರು ಅಂತ ಅವನಿಗೆ ಭಾವನೆ ಬರ್ತದೆ. ಹಾಗಾಗಿ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಕಷ್ಟವಾಯಿತು. ಆ ಮೂಮೆಂಟ್ ಅಲ್ಲಿ ಎಂತ ಮಾಡಿದ ಅರ್ಜುನ? ಯಾವಾಗ ಅವನಿಗೆ ಕಷ್ಟ ಆಯಿತು? ಕೃಷ್ಣನಿಗೆ ಶರಣಾದ. ಪ್ರಭುಪಾದ ಹೇಳ್ತಾರೆ, ಎಲ್ಲಿ ತನಕ ನಾವು ಶರಣ ಆಗುದಿಲ್ಲವೋ ಅಲ್ಲಿ ತನಕ ನಮಗೆ ಕೃಷ್ಣ ಅನುಗ್ರಹ ಕೊಡುವುದಿಲ್ಲ. ನೋಡಿ, ಮೊದಲ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡ್ಲಿಲ್ಲ, ಆದ್ರೆ ಯಾವಾಗ ಇವ ಶರಣಾದ ಆಗ ಕೃಷ್ಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಎಸ್, ಪ್ರತಿಯೊಂದು ಪ್ರಮಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಗೀತಾ ಅವರ ಅತೀಂದ್ರಿತ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ. ಎಸ್, ನಾವೀಗ ಗೀತೆಯನ್ನು ಪ್ರಾರಂಭಿಸೋಣ. ಸರ್ವ ಉಪನಿಷದ್ ಗಾಹೋ ದುಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹಾತ್. ಎಲ್ಲ ಉಪನಿಷತ್ಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಕೃಷ್ಣ. ಅರ್ಜುನನು ಕರು. ಗೀತೆಯು ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ. ನೋಡಿ, ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವರು ಮತ್ತು ಆನಂದಿಸುವರು. ನೀವೆಲ್ಲ ಈ ಹಾಲನ್ನು ಕುಡಿಯಲಿಕ್ಕೆ ಬಂದಿದ್ದೀರಿ, ನಿಮ್ಗೆ ಆನಂದ ಸಿಗ್ತದೆ. ಎಸ್, ಈ ಶ್ಲೋಕದ ಎಂತ ತಿಳಿಬೇಕು? ಈ ಎಲ್ಲ ಉಪನಿಷತ್ಗಳು ಹಸುವಂತೆ. ಮತ್ತೆ ಹಸುವನ್ನು ಹಸುವಿನ ಹಾಲು ಕರೆಯುವವ
ಗೊಲ್ಲ ಯಾರು? ಕೃಷ್ಣ. ಅರ್ಜುನನು ಕರು. ಗೀತೆಯು ಸುಂದರ ಮಕರಂದ ಹಾಲು. ಮತ್ತೆ ನೀವೆಲ್ಲರೂ ಈ ಹಾಲನ್ನು ಕುಡಿಲಿಕ್ಕೆ ಬಂದಿದ್ದೀರಿ, ಮತ್ತೆ ಇದನ್ನು ನಿಮಗೆ ಆನಂದ ಸಿಗ್ತದೆ. ಅರ್ಜುನ ವಿಷಾದ ಯೋಗ, ಅರ್ಜುನನ ದುಃಖದ ಯೋಗ. ಎಸ್, ಈಗ ಈ 3 ಚಿತ್ರದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಉಂಟು. ಅದೆಂತ ಅಲ್ಲ. ಫಸ್ಟಿಗೆ ಧೃತರಾಷ್ಟ್ರ ತಮೋಗುಣ. ಮತ್ತೆ ಎರಡನೇದು ಅರ್ಜುನ, ಇದು ಸತ್ವಗುಣ. ಮತ್ತೆ ದುರ್ಯೋಧನ ರಜೋಗುಣ. ತಮೋಗುಣ ಅಂದ್ರೆ ಟೋಟಲಿ ಅಂಧಕಾರ. ಪ್ರಭುಪಾದಲ್ಲಿ ಹೇಳ್ತಾರೆ, ಕೇವಲ ಆ ಧೃತರಾಷ್ಟ್ರನ ಅಸೂಯೆ ಮತ್ತು ಅಹಂಕಾರದಿಂದ ಈ ಯುದ್ಧವು ಶುರುವಾಯಿತು. ಅವು ಎಂತ ಹೇಳಿದ್ರು, ಅವ ಆಕ್ಚುಲಿ ಪಾಂಡವರು ಕೂಡ ಕುರುಗಳೇ, ಕುರು ಡೈನಾಸ್ಟಿಗೆ ಸೇರಿದವರು. ಆದ್ರೆ ಅವರನ್ನು ಸಪರೇಟ್ ಮಾಡಿದ ಯಾರು ಮಾಡಿದ್ದು? ಧೃತರಾಷ್ಟ್ರ. ಪಾಂಡವರು ಅಂದ್ರೆ ಪಾಂಡುಪುತ್ರ ಆದ ಕಾರಣ ಅವರನ್ನು ಪಾಂಡವರಂತ ಸಪರೇಟ್ ಮಾಡಿದ. ಮತ್ತೆ ನನ್ನದು ಅಂದ್ರೆ ನನ್ನ ಮಕ್ಕಳು ಮಾತ್ರ, ಬೇರೆಯವ್ರಿಗೆ ಸಿಗಬಾರ್ದು. ಇದು ಒಂದು ದೊಡ್ಡ ನಮ್ಮ ಎಂತ ಹೇಳುದು ಅಸೂಯೆ. ಆಕ್ಚುಲಿ ಅವರು ಕೂಡ ಅವನ ಫ್ಯಾಮಿಲಿಗೆ ಸೇರಿದವರು, ಆದ್ರೆ ಅವರನ್ನು ಪಾಂಡವರು ಅಂತ ಡಿಫ್ರೆನ್ಶಿಯೇಟ್ ಮಾಡಿದ. ಹಾಗಾಗಿ ಈ ಧೃತರಾಷ್ಟ್ರ. ಮತ್ತೆ ನೋಡಿ ಈ ಸತ್ವಗುಣ ಅರ್ಜುನನಿಗೆ ಎಷ್ಟೆಷ್ಟು ಕಷ್ಟ ಕೊಟ್ಟರು ಯಾರು? ಧೃತರಾಷ್ಟ್ರ ಮತ್ತೆ ದುರ್ಯೋಧನ. ಜೀವನ ಪೂರ್ತಿ ಅವನಿಗೆ ಕಷ್ಟವೇ ಕೊಟ್ಟದ್ದು. ಆದರೆ ಆ 2 ಸೇನೆಗಳ ಮಧ್ಯೆ ಹೋಗ್ತಾನೆ, ಮತ್ತೆ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ, ಈ ರಾಜ್ಯ ಅವರಿಗೆ ಸಿಗಲಿ ಅಂತ. ಪ್ರಭುಪಾದ ಹೇಳ್ತಾರೆ, ಇದು ಭಕ್ತನ ಲಕ್ಷಣ. ಅವನಿಗೆ ಎಷ್ಟೇ ಯಾರು ಕಷ್ಟ ಕೊಟ್ಟರು ಅವನಿಗೆ ಯಾರು ಶತ್ರು ಇಲ್ಲ. ಮತ್ತೆ ಇದು ದುರ್ಯೋಧನ ಟೋಟಲ್ ಹೇಗಾದ್ರೂ ರಾಜ್ಯವನ್ನು ಅನುಭವಿಸಬೇಕು. ಅಂದ್ರೆ ಇದಕ್ಕೆ ಹೇಳುವ ರಜೋಗುಣ, ಪ್ಯಾಷನ್, ಬೇಕು 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 ಅನ್ನೋದು, ಅದು ಒಂದು ಇಚ್ಛೆ ಇತ್ತು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಸ್ಸವ ಮಾಮಕ ಪಾಂಡವಶ್ಚೈವ ಕಿಂ ಅಕೃವತ ಸಂಜಯ. ಧೃತರಾಷ್ಟ್ರ ಹೇಳುವಂಥದ್ದು, ಸಂಜಯನ ಹತ್ರ ಕೇಳುವಂಥದ್ದು, ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ, ಧರ್ಮಕ್ಷೇತ್ರ ಅಲ್ಲಿ ಮಾಮಕ ಅಂದ್ರೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಎಂತ ಮಾಡ್ತಿದ್ದಾರೆ? ಪ್ರಭುಪಾದಲ್ಲಿ ಹೇಳ್ತಾರೆ ನೋಡಿ, ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಆಗುವಾಗ 2 ಕಡೆ ಅಂದ್ರೆ ಸೋಲ್ಜರ್ಸ್ ಸೇರ್ತಾರೆ, 2 ಕಡೆ ಯುದ್ಧ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಯುದ್ಧಕ್ಕೆ ತಯಾರಿ ಆಗ್ತದೆ. ಆಗ ನಾನು ಹೋಗಿ ಆ ಆರ್ಮಿದು ಎಂತ ಹೇಳುದು ಮೈನ್ ಆಫೀಷಿಯಲ್ ಹತ್ರ, ಮೇಜರ್ ಯಾರಾದ್ರೂ ಹೋಗಿ ನಾನು ಹೇಳಿದ್ರೆ, ನೀವೆಂತ ಮಾಡ್ತಿದ್ದೀರಿ? ಅವ ಒಂದು ಶಟಲ್ ಅಂತ ಕೆಪ್ಪೆಗೆ ಹಿಡಿತಾನೆ. ಹೇಳ್ತಾರೆ, ನಿಮ್ಗೆ ಗೊತ್ತಾಗುದಿಲ್ಲ ನಾವು ಇಲ್ಲಿ ಸೇರಿದ್ದು ಎಂತಕ್ಕೆ? ನಾವು ಇದು ಭಜನೆ ಮಾಡ್ಲಿಕ್ಕ? ನಾವು ಯುದ್ಧ ಮಾಡ್ಲಿಕ್ಕೆ ಸೇರಿದ್ದು. ಅದೇ ರೀತಿ ಇಬ್ಬರು ಕೌರವರು ಮತ್ತು ಪಾಂಡವರು ಸೇರಿದ್ದಾರೆ, ಅಲ್ಲಿ ಕುರುಕ್ಷೇತ್ರ ಸೇರಿದ ಮೇಲೆ ಎಂತ ಮಾಡುವಂಥದ್ದು? ಯುದ್ಧ ಮಾಡುವಂಥದ್ದು. ಅದು ಕೂಡ ಪ್ರಭುಪಾದ ಹೇಳ್ತಾರೆ, ಆ ಇರ್ರಿಲೆವೆಂಟ್ ಕ್ವಶನ್ ಅಂದ್ರೆ ಪ್ರಶ್ನೆ ಸರಿಯಾದ ಪ್ರಶ್ನೆ ಅಲ್ಲ. ಮತ್ತೆ ನೋಡಿ, ಇಲ್ಲಿ ಇದು ತುಂಬಾ ಮುಖ್ಯವಾದ ವಿಷಯ. ಇಲ್ಲಿ ಇದು ಸಂಜಯ ಹಸ್ತಿನಾಪುರದಲ್ಲಿ ಯುದ್ಧ ಆಗುವುದು ಕುರುಕ್ಷೇತ್ರ. ಆದ್ರೂ ಕೂಡ ಎಲ್ಲವನ್ನವ ಕಂಡ. ಹೇಗೆ ಅಂದ್ರೆ ಅವ ವೇದವ್ಯಾಸರ ಶಿಷ್ಯ. ಆ ವೇದವ್ಯಾಸರ ಕೃಪೆಯಿಂದ ಅವನಿಗೆ ಆ ದಿವ್ಯ ದೃಷ್ಟಿ ಇತ್ತು, ಅವನಿಗೆಲ್ಲವೂ ಕಾಣ್ತಾ ಇತ್ತು. ಈಗ ನಾನು ಸಣ್ಣ ಒಂದು ನನ್ನ ಎಕ್ಸ್ಪೀರಿಯನ್ಸ್, ಪುಸ್ತಕ ವಿತರಣೆ ಮಾಡುವಾಗ ಎಂತಾಯ್ತಂದ್ರೆ, ಇದೊಂದು 5 ವರ್ಷ ಹಿಂದೆ ನಾನು ಪುಸ್ತಕ, ಒಬ್ಬ ಒಂದು 23 ವರ್ಷದ ಹುಡುಗ, ನಾನು ಅವನಿಗೆ ಈಗ ಪುಸ್ತಕ ಕೊಟ್ಟೆ, ಭಗವತ್ ತಗೊಳ್ಳಿ ಅಂತ. ಅದಕ್ಕೆ ಅವ ಹೇಳಿದ, ನಿಮ್ದೆಂತ ಈ ಭಗವದ್ಗೀತೆ ಇದೆಲ್ಲ ಬೋಗಸ್ ಅಂತ ಹೇಳಿದ. ನಂಗೆ ಹೇಳಿದ, ಯಾಕೆ ಬೋಗಸ್ ಹೇಳಿದ್ರು? ನೋಡಿ, ಸೈನ್ಸ್ ಅಲ್ಲಿ ಎಷ್ಟು ಟೆಕ್ನಾಲಜಿ ಉಂಟು. ಸೈನ್ಸ್ ಅಲ್ಲಿ ಈ ಕಾರೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ವಿಜ್ಞಾನಿಗಳು, ಮತ್ತೆ ಕಂಪ್ಯೂಟರ್ ಕ್ರಿಯೇಟ್ ಮಾಡಿದ್ದಾರೆ, ಮತ್ತೆ ಈ ಲ್ಯಾಪ್ಟಾಪ್ ಕ್ರಿಯೇಟ್ ಮಾಡಿದ್ದಾರೆ, ಮತ್ತೆ ಈ ಮೊಬೈಲ್ ಕ್ರಿಯೇಟ್ ಮಾಡಿದ್ದಾರೆ.
ಮತ್ತೆ ಟಿವಿ ಕ್ರಿಯೇಟ್ ಮಾಡಿದ್ದಾರೆ, ಈ ರೀತಿಯಲ್ಲಿ ಹೇಳಿದೆ. ನಾ ಹೇಳಿದೆ ಟಿವಿ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಕೇಳಿದೆ ನಾನು. ಅದಕ್ಕೆ ಹೇಳಿದ ಇದು ಇಂಡಸ್ಟ್ರಿ ಮಾಡಿ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿ ಅಲ್ಲಿ ಕಷ್ಟಪಟ್ಟು ಟಿವಿ ಮಾಡಿದ್ದಾರೆ. ಮತ್ತೆ ಏರೋಪ್ಲೇನ್ ಕ್ರಿಯೇಟ್ ಮಾಡಿದ್ದಾರೆ. ನಾ ಹೇಳಿದೆ ಏರೋಪ್ಲೇನ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ರು? ಇಂಡಸ್ಟ್ರಿ ಮಾಡಿ ದೊಡ್ಡ ದೊಡ್ಡ. ಅದು ನಾ ಹೇಳಿದೆ ಭಾಗವತಮಲ್ಲಿ ಎಲ್ಲರ ಹತ್ರ ಅವ್ರದ್ದೇ ಆದ ಏರೋಪ್ಲೇನ್ ವಿಮಾನ ಉಂಟು. ಈಗ ಚಿತ್ರಕೇತರ ಹತ್ರ ಇತ್ತು, ಮತ್ತೆ ರಾವಣ ನೋಡಿ ಆ ಪುಷ್ಪ ವಿಮಾನ ಎಲ್ಲರದ್ದು. ಆದ್ರೆ ಅವರು ಇಂಡಸ್ಟ್ರಿ ಮಾಡಿ ಮಾಡುವಂಥದ್ದಲ್ಲ. ಅದೇ ರೀತಿ ಇಲ್ಲಿ ಸಂಜಯನಿಗೆ ಈಗ ನೋಡಿ ಇವರು ಬಟ್ ಇಂಡಸ್ಟ್ರಿ ಮಾಡಿ ಟಿವಿ ಮಾಡ್ತಾರೆ. ಆ ಹುಡುಗ ಹೇಳಿದ್ರು ನನಗೆ ಹಾಗೆ. ಆದ್ರೆ ಸಂಜಯನಿಗೆ ಎಂತಂದ್ರೆ ಆ ಹಸ್ತಿನಾಪುರದಲ್ಲಿದ್ದು ಅವನಿಗೆ ಕುರುಕ್ಷೇತ್ರವನ್ನು ನೋಡುವಂತ ಅವನಿಗೆ ಆ ದಿವ್ಯ ದೃಷ್ಟಿ ಇತ್ತು. ಈಗ ಟಿವಿಯಲ್ಲಿ ಎಂತ ಮಾಡುವುದು, ನಾವು ಇನ್ನೊಂದು ಜಾಗದ ನೋಡುವಂಥದ್ದು. ಆದ್ರೆ ಕಾಲಿದು ಮಂತ್ರದಿಂದ ನೋಡ್ಬೋದಿತ್ತು. ಆದ್ರೆ ಪ್ರಭುಪಾದ ಹೇಳ್ತಾರೆ ನೋಡಿ, ಯಾರಾದ್ರೂ ಶುದ್ಧ ಭಕ್ತರಾದ್ರೆ ಅವರ ಹತ್ರ ಎಲ್ಲ ಸಿದ್ಧಿಗಳಿರ್ತದೆ ಅಂತ. ಆದ್ರೆ ಶುದ್ಧ ಭಕ್ತರು ಇದನ್ನು ಮಿಸ್ಯೂಸ್ ಮಾಡುದಿಲ್ಲ. ಕೃಷ್ಣ ಅದಕ್ಕೆ ಶುದ್ಧ ಭಕ್ತರಿಗೆ ಮಾತ್ರ ಕೊಡುವಂಥದ್ದು, ಬಾಕಿಯವರಿಗೆ ಈ ಸಿದ್ಧಿಯನ್ನು ಕೊಡುವುದಿಲ್ಲ. ಯಾಕಂದ್ರೆ ಕೊಟ್ರೆ ನಾವು ಹಿರಣ್ಯಕಶಿಪು ಇಲ್ಲದ್ರೆ ರಾವಣ ಅಂತ ಅವರು ಮಿಸ್ಯೂಸ್ ಮಾಡ್ತಾರೆ. ಹಾಗಾಗಿ ಇದನ್ನು ಕೊಡುದಿಲ್ಲ. ಆದ್ರೆ ಈ ದಿವ್ಯ ದೃಷ್ಟಿ ಇತ್ತು ಸಂಜಯನಿಗೆ. ಈಗ ನಾವು ಎಂತ ಟಿವಿ ಹೇಳ್ತೇವಲ್ಲ, ಅದು ಆಗಲೇ ಇತ್ತು. ಆದ್ರೆ ಅದಕ್ಕೆ ಇಂಡಸ್ಟ್ರಿ ಬೇಡ, ವಿದೌಟ್ ಇಂಡಸ್ಟ್ರಿ ಅದು ಆಗ್ತಾ ಇತ್ತು. ಎಸ್, ಈಗ ನಾವು ಇದಕ್ಕೆ ಬರುವ ಮೊದಲ ಶ್ಲೋಕಕ್ಕೆ. ಎಸ್ ನೋಡಿ, ಫಸ್ಟ್ಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಪುಣ್ಯ ಸ್ಥಳ. ಇದಕ್ಕೆ ಅಂತಂದ್ರೆ ಹಾಲನ್ನು ಹುಕ್ಕು ಅಂತ ನಾವು ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಈಗ ನಮ್ಮ ಗೃಹ ಪ್ರವೇಶ ಆಗುವಾಗ ನಾವು ಹಾಲನ್ನು ಉಕ್ಕಿಸ್ತೇವೆ, ಅಂದ್ರೆ ಶುಭ ಅದು ಸಂಕೇತ, ಹಾಲು ಉಕ್ಕುವುದು. ಮತ್ತೆ ಈ ಹಾಲಿಗೆ ದುರ್ಯೋಧನ ಮತ್ತು ಧೃತರಾಷ್ಟ್ರ ಲಿಂಬೆಹಣ್ಣು ಹಿಂಡಿದ್ದಾರೆ, ಅಂದ್ರೆ ಮಾಮಕ ಪಾಂಡವ. ಆಕ್ಚುಲಿ ಪಾಂಡವರು ಕೂಡ ಕುರು ಡೈನಾಸ್ಟಿ, ಆದ್ರೆ ಅವರು ಸಪರೇಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಲಿಂಬೆಹಣ್ಣು ಹಿಂಡಿದ ಮೇಲೆ ಅದರಿಂದ ರಸಗುಲ್ಲ ಆಗ್ತದೆ. ಕಿಮ್ ಅಕ್ರೂವತ, ಯುದ್ಧದಲ್ಲಿ ಸೇರಿದರೆ ಎಂತ ಮಾಡ್ತಾರೆ, ಯುದ್ಧ ಮಾಡ್ಲೇಬೇಕು. ಈಗ ಹೇಗಂದ್ರೆ ಇದಕ್ಕೆ ಉದಾಹರಣೆ, ಈಗ ನಿಮ್ಮ ಮನೆಗೆ ಯಾರಾದ್ರೂ ನಂಟು ಬರ್ತಾರೆ, ಗೆಸ್ಟ್ ನಂಟರು ಬಂದ ಕೂಡಲೇ ನಾವು ಒಂದು ಸ್ವೀಟ್ ಕೊಡುವಂಥದ್ದು ಕ್ರಮ ಉಂಟು. ಯಾರಾದ್ರು ಬಂದ್ರೆ ಆಕ್ಚುಲಿ ಸ್ವೀಟ್ ಕೊಡು. ಆದ್ರೆ ಈ ಶುಗರ್ ಪೇಷಂಟ್ ಏಜ್ನವರಿಗೆಲ್ಲ ನಾವು ಎಂತಾದ್ರು ಖಾರ ಕೊಡ್ತೇವೆ, ಇಲ್ಲಾಂದ್ರೆ ನಾವು ಸ್ವೀಟ್ ಕೊಡುವಂಥದ್ದು. ಈಗ ನೀವು ಮನೆಗೆ ಯಾರಾದ್ರು ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ ಬಂದ ಮೇಲೆ ನೀವು ಅವರಿಗೆ ಸ್ವೀಟ್ ಕೊಟ್ಟಿದ್ದೀರಿ, ಮತ್ತೆ ನೀವು ಇಮಿಡಿಯೇಟ್ ಅವರಿಗೆ ಹೇಗೆ ಉಂಟು ಅದು ಕೇಳುವುದು ಸರಿಯಾ? ಯಾಕೆಂದ್ರೆ ಗೆಸ್ಟ್ ಇಮಿಡಿಯೇಟ್ ರಕ್ಕಸನಾಗಿ ಇಮಿಡಿಯೇಟ್ ತಿನ್ನುವುದಿಲ್ಲ, ಟೈಮ್ ತೆಗಿತಾರೆ, ತಿಂತಾರೆ, ಅದು ಇಮಿಡಿಯೇಟ್ ಕೇಳಬಾರ್ದು. ಅದೇ ರೀತಿ ಇಲ್ಲಿ ಕೂಡ ಹೇಗಂದ್ರೆ ಲಿಂಬೆಹಣ್ಣು ಹಿಂಡಿದಾನೆ, ಅದರಿಂದ ರಸಗುಲ್ಲ ಆಗ್ತದೆ, ಮತ್ತೆ ಎಂತ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ ಯಾರು? ನಮ್ಮ ಧೃತರಾಷ್ಟ್ರ. ಎಸ್, ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಇದು ದುರ್ಯೋಧನ ಮತ್ತೆ ಇದು ದ್ರೋಣಾಚಾರ್ಯ. ಪ್ರಭುಪಾದ ಹೇಳ್ತಾರೆ, ನಾವು ಯಾವಾಗ ಗುರುವಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ, ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಗುರು ನೋಡಿ, ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ನಮಗೆ ಸ್ಟಾರ್ಟಿಂಗ್ ನಮ್ಮ ತಂದೆ ತಾಯಿ ನಮ್ಮ ಗುರು, ಮತ್ತೆ ನಾವು ಶಾಲೆಗೆ ಹೋದ ಮೇಲೆ ನಮ್ಮ ಶಿಕ್ಷಕರು ನಮ್ಮ ಗುರು, ಮತ್ತೆ ನಾವು ಕಾಲೇಜಿಗೆ ಹೋದ ಮೇಲೆ ನಮ್ಮ ಲೆಕ್ಚರರ್ಸ್ ನಮ್ಮ ಗುರು, ಮತ್ತೆ ನಾವು ಕೆಲಸಕ್ಕೆ ಹೋದ ಮೇಲೆ ನಮ್ಮ ಸೀನಿಯರ್ಸ್ ಇಲ್ಲ ನಮ್ಮ ಬಾಸ್ ಮ್ಯಾನೇಜರ್ ನಮ್ಮ ಗುರು. ಆದ್ರೆ ಎಲ್ಲಾ ಕಡೆಯಲ್ಲಿ ನಾವು ಎದುರು ನಿಲ್ತೇವೆ. ತಂದೆ ತಾಯಿ ಕೂಡ ನಾವು ಎದುರು ಮಾತಾಡ್ತೇವೆ, ಇಲ್ಲ ನಾವು ಮಾಡುದಿಲ್ಲ. ಶಾಲೆಯಲ್ಲಿ ಕೂಡ ಶಿಕ್ಷಕರಿಗೆ ನಾವು ಎದುರು ಮಾತಾಡ್ತೇವೆ, ಇಲ್ಲ ನಾವು ಮಾಡುದಿಲ್ಲ. ಕಾಲೇಜಲ್ಲಿ ಕೂಡ ನಾವು ಲೆಕ್ಚರರ್ಸ್ಗೆ ಎದುರು ಮಾತಾಡ್ತೇವೆ. ಮತ್ತೆ ಕೆಲಸದಲ್ಲಿ ಕೂಡ ನಮ್ಮ ಸೀನಿಯರ್ಗೆ ಬಾಸ್ಗೆ ಎದುರು ಮಾತಾಡ್ತೇವೆ. ಕೆಲವೊಮ್ಮೆ ನಾವು ಕೆಲಸ ಕೂಡ ಬಿಡ್ತೇವೆ ಸ್ವಲ್ಪ ಸಿಟ್ಟು ಬಂದ್ರೆ. ಎಲ್ಲಾ ಕಡೆ ನಾವು ಎದುರು ಮಾತಾಡ್ತೇವೆ. ಆದ್ರೆ ಈ ಆಧ್ಯಾತ್ಮಿಕದಲ್ಲಿ ನಾವು ಗುರುವಿಗೆ ಎದುರು ಮಾತಾಡ್ಲಿಕ್ಕೆ ಇಲ್ಲ. ಆದ್ರೆ ಇಲ್ಲಿ ದುರ್ಯೋಧನ ಅದನ್ನು ಮಾಡಿದ. ಎಂತ ಮಾಡಿದ? ದುರ್ಯೋಧನ ಹೇಳುವಂತದ್ದು, ದೃಪದನ ಮಗ ದೃಷ್ಟದ್ಯುಮ್ನ ಅಲ್ಲಿ ಪಾಂಡವರ ಜೊತೆ ಸೇರಿ ಸೈನ್ಯವನ್ನು ರಚಿಸಿದ್ದಾನೆ. ಯಾಕೆಂದ್ರೆ ಈ ದೃಷ್ಟದ್ಯುಮ್ನ ಕೂಡ ದ್ರೋಣಾಚಾರ್ಯದು ಶಿಷ್ಯ. ಎಂತ ಆಗ್ತದೆ, ದೃಪದನಿಗೆ ಮತ್ತು ದ್ರೋಣಾಚಾರ್ಯಗೆ ಸಣ್ಣ ಒಂದು ಗಲಾಟೆ ಆಗ್ತದೆ. ಆ ಗಲಾಟೆ ಆದ್ಮೇಲೆ ದೃಪದ ಸ್ವಲ್ಪ ತಪಸ್ಸು ಮಾಡ್ತಾನೆ, ಮತ್ತೆ ಅವನಿಗೆ ಒಂದು ವರ ಸಿಗ್ತದೆ. ಎಂತಂದ್ರೆ ಅವನ ಮಗ
ದುಷ್ಟದುಮ್ನ ದ್ರೋಣಾಚಾರ್ಯ ಕೊಲ್ಲುವುದು ಅಂತ ಅವನಿಗೆ ಒಂದು ವರ ಸಿಗ್ತದೆ. ಮತ್ತೆ ದ್ರುಪದ ಎಂತ ಮಾಡ್ತಾನೆ, ದ್ರೋಣಾಚಾರ್ಯ ಬಳಿಗೆ ಅವನನ್ನು ಕಳಿಸ್ತಾನೆ. ಯಾವುದಕ್ಕೆ? ವಿದ್ಯೆ ಕಲಿಸ್ಲಿಕ್ಕೆ. ದ್ರೋಣಾಚಾರ್ಯ ಗೊತ್ತಿತ್ತು ನಾನು ಸಾಯೋದು ದುಷ್ಟದುಮ್ನನಿಂದ ಅಂತ, ಆದ್ರೂ ಕೂಡ ವಿದ್ಯೆ ಕಲಿಸಿದ್ರು. ಪ್ರಭುಪಾದ ಹೇಳ್ತಾರೆ ಇದು ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಅವ ಸಾವಿಗೆ ಹೆದರಬಾರ್ದು. ಅವನಿಗೆ ಗೊತ್ತಿತ್ತು ದುಷ್ಟದುಮ್ನನನ್ನು ಕೊಲ್ತಾನೆ, ಆದ್ರೂ ಕೂಡ ವಿದ್ಯೆ ಕಲಿಸಿದ. ಪ್ರಭುಪಾದಲ್ಲಿ ದ್ರೋಣಾಚಾರ್ಯರನ್ನು ಹೊಗಳ್ತಾ ಇದ್ದಾರೆ, ಇದು ಸರಿಯಾದ ಬ್ರಾಹ್ಮಣ. ಇದು ದುರ್ಯೋಧನಿಗೆ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಅವ ಸಿಕ್ಕಿದ ಚಾನ್ಸ್ ಅಂತ ದ್ರೋಣಾಚಾರ್ಯರನ್ನು ಹೀಯಾಳಿಸ್ತಾ ಇದ್ದಾನೆ. ಇದು ಸರಿ ಅಲ್ಲ. ನೋಡಿ, ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದಾನೆ. ಆಕ್ಚುಲಿ ನಾವು ಗುರುವನ್ನು ಈ ರೀತಿ ನೋಡಬಾರ್ದು. ನೋಡಿ, ಇನ್ನು ದೊಡ್ಡದು ಮಾಡ್ತಾರೆ. ಎಸ್, ಸಘೋಷೋಧಾತರಾಷ್ಟ್ರಾನಾಂ ಹೃದಯಾನಿ ವ್ಯದಾರಯಾತ್ ನಾಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭಯಾನುನಾದಯಾನ್. ಈ ಶಂಖಗಳ ನಾದದಿಂದ ತುಮುಲ ಉಂಟವಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ತುಂಬಾ ಕ್ಲಾಸಲ್ಲಿ ಹೇಳಿದ್ದಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್. ನೀವು ಎಷ್ಟು ಪ್ಯೂರ್ ಆಗ್ತೀರಿ ಅಷ್ಟು ನಿಮಗೆ ಆಧ್ಯಾತ್ಮದಲ್ಲಿ ಪ್ರೋಗ್ರೆಸ್ ಆಗ್ತದೆ. ಹಾಗಾಗಿ ಈ ಪಾಂಡವರು ಯಾವಾಗಲೂ ಸತ್ಯ ಧರ್ಮದ ದಾರಿಯಲ್ಲಿದ್ರು. ಅವರು ತುಂಬಾ ಪ್ಯೂರ್ ಆಗಿದ್ರು, ಪ್ಯೂರಿಟಿಯಲ್ಲಿದ್ರು. ಹಾಗಾಗಿ ಅವರು ಶಂಖವನ್ನು ಊದುವಾಗ, ಕೃಷ್ಣ ಮತ್ತೆ ಪಾಂಡವರು ಶಂಖವನ್ನು ಊದುವಾಗ ಕೌರವರ ಹೃದಯಗಳು ಚೂರು ಚೂರು ಆಯ್ತು. ಅವರಂದ್ರೆ ಎಸ್, ಅವರಿಗೆ ಅಲ್ಲಿ ಗೊತ್ತಾಯ್ತು ಅಂದ್ರೆ ನಾವು ಸೋಲ್ತೇವ ಅಂತ. ಅದರಲ್ಲಿ ಪಾಸಿಟಿವ್ ವೈಬ್ರೇಷನ್ ಇತ್ತು. ಎಸ್, ಈಗ ನೋಡಿ ನಿಮ್ಗೆ ಇಲ್ಲಿ ನಾನು 9 ಕಾರಣಗಳು ಕೊಡ್ತಾ ಇದ್ದೀನಿ. ಇದು ಬೇರೆ ಬೇರೆ ಶ್ಲೋಕದಿಂದ, ಯಾಕೆಂದ್ರೆ 9 ಶ್ಲೋಕ ಹೇಳುದಾದ್ರೆ ಅದು ತುಂಬಾ ಇದಾಗ್ತದೆ, ದೊಡ್ಡದಾಗ್ತದೆ. ಅದಕ್ಕೆಂತ ಮಾಡಿದ್ದು, ಎಲ್ಲಾ ಶ್ಲೋಕದಿಂದ ಒಂದೊಂದು ಪಾಯಿಂಟ್ ಅನ್ನು ಇಲ್ಲಿ ತೆಗೆದು ನಿಮ್ಗೆ ಹಾಕಿದ್ದೇವೆ. ಎಸ್, ನೋಡಿ ಇಲ್ಲಿ 9 ಕಾರಣಗಳುಂಟು ಪಾಂಡವರು ಗೆಲ್ತಾರೆ ಅನ್ನೋದು. 9 ಕಾರಣಗಳು. ಫಸ್ಟ್ ಇದು ಕಾರಣ ಧರ್ಮಕ್ಷೇತ್ರ. ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ. ಹಾಗಾಗಿ ಪಾಂಡವರು ಯಾವಾಗಲೂ ಸತ್ಯ ಧರ್ಮದ ದಾರಿಯಲ್ಲಿ ಇದ್ದ ಕಾರಣ ಅವರಿಗೆ ಯುದ್ಧವು ನಿಶ್ಚಿತ, ಆ ಯುದ್ಧದಲ್ಲಿ ಜಯವು ನಿಶ್ಚಿತ. ಎರಡನೇದು ದೈವಿಕ ರಥ. ಈ ರಥವನ್ನು ಕೊಟ್ಟದ್ದು ಅಗ್ನಿದೇವರು. ಹಾಗಾಗಿ ಅದು ಕೂಡ ಶುಭ ಸೂಚಕ. ಮತ್ತೆ ನೋಡಿ ಇಲ್ಲಿ ಕಪಿ ಧ್ವಜ, ಇಲ್ಲಿ ನಿಮ್ಗೆ ಕಾಣ್ತದೆ ಫ್ಲಾಗ್, ಹನುಮಾನ್ ಫ್ಲಾಗ್. ಪ್ರಭುಪಾದ ಇಲ್ಲಿ ಸ್ವಲ್ಪ ವಿವರಿಸ್ತಾರೆ. ಎಂತಂದ್ರೆ ಹನುಮಾನ್ ಈ ರಾಮಾಯಣದಲ್ಲಿ ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ. ಹನುಮಾನ್ ಸುಟ್ಟು ಭಸ್ಮ ಮಾಡಿ, ಇಲ್ಲಿ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಕೃಷ್ಣ ಎಂತ ಮಾಡಿದ್ದಾನೆ, ಹನುಮಾನನು ಆ ಟೈಮಲ್ಲಿ ಆ ರಾಮಾಯಣದಲ್ಲಿ ಅವ ಮೈನ್ ಪರ್ಸನ್, ಮೈನ್ ಅಂದ್ರೆ ಮೈನ್ ಯೋಧ. ಇಲ್ಲಿ ಅವನನ್ನು ಫ್ಲಾಗ್ ಆಗಿ ಇಟ್ಕೊಂಡಿದ್ದಾನೆ ರಾಮ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಪ್ರಭುಪಾದ ಹೇಳ್ತಾರೆ ಈ ಕ್ವಾಲಿಟಿ ನಾವು ಹನುಮಾನಿಂದ ಕಲಿಬೇಕು. ಎಂತ ಕಲಿಬೇಕು ನೋಡಿ, ಈಗ ನಿಮ್ಮನ್ನು ನೀವೊಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರೆ, ಕಂಪನಿ ಬೇಡ, ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರೆ, ಮತ್ತೆ ಸಡನ್ ನಿಮ್ಗೆ ನಾಳೆ ಒಂದು ಲೆಟರ್ ಬರ್ತದೆ, ನಾಳೆಯಿಂದ ನೀನು ಕ್ಲರ್ಕ್ ಅಂತ. ನೀವು ಕೆಲಸ ಮಾಡ್ತೀರಾ? ಇಲ್ಲ, ನೀವು ರಿಸೈನ್ ಕೊಡ್ತೀರಿ ಇಮಿಡಿಯೇಟ್. ಆದ್ರೆ ಹನುಮಾನ್ ಹಾಗೆ ಮಾಡಲಿಲ್ಲ. ಹನುಮಾನ್ ಯಾವ ಸೇವೆಯನ್ನು ಸ್ವೀಕರಿಸಲು ಸಿದ್ಧ. ಹನುಮಾನಿಗೆ ಹೇಳ್ಬೋದಿತ್ತಂತೆ, ಕೃಷ್ಣ ಈ ಅರ್ಜುನ ಏನು ಅಲ್ಲ, ನಾನು ಯುದ್ಧ ಮಾಡ್ತೇನೆ, ನಾನು ಲಂಕೆಯನ್ನು ಧ್ವಂಸ ಮಾಡಿದ್ದೇನೆ ರಾಮನಿಗೋಸ್ಕರ ಲಂಕೆ, ಹಾಗೆ ಇಲ್ಲಿ ಕೂಡ ನಾನು ಎಲ್ಲ ಸೈನಿಕರನ್ನು ಕೊಂದು ಬೀಳ್ತೇನೆ ಅಂತ ಹೇಳ್ಬೋದಿತ್ತಂತೆ. ಅಷ್ಟು ಪೊಟೆನ್ಷಿಯಲ್. ಆದ್ರೂ ಕೂಡ ಹನುಮಾನ್ ಹೇಳಿಲ್ಲ. ಎಸ್, ನಿನ್ನ ಸೇವೆಯನ್ನು ನಾನು ಸ್ವೀಕರಿಸಲು ಸಿದ್ಧ. ಯುದ್ಧ ಆಗುವಾಗ ಜೋರಾಗಿ ಹರಿಬೋಲ್ ಹರಿಬೋಲ್ ಹೇಳ್ತಿದ್ದ ಹನುಮಾನ್. ಅವನ ಕೆಲಸ ಅಷ್ಟೇ. ಅಂದ್ರೆ ಈ ಅರ್ಜುನ ಯಾರನ್ನು ಕೊಲ್ಲುವಾಗ ಹರಿಬೋಲ್ ಹರಿಬೋಲ್ ಹೇಳ್ತಿದ್ದ. ಹಾಗಾಗಿ ಇದು ಪ್ರಭುಪಾದ ಹೇಳ್ತಾರೆ, ನಾವು ಈ ಸೇವಾ ಭಾವವನ್ನು, ಯಾಕೆಂದ್ರೆ ನಾವೆಲ್ಲರೂ ದಾಸರು, ಕೃಷ್ಣನ ಸೇವಕರು. ಯಾಕೆಂದ್ರೆ ಹನುಮಾನ್ ಕೂಡ ರಾಮನ ಸೇವಕ ಆಗಿದ್ದ. ಹಾಗಾಗಿ ಹನುಮಾನಿಂದ ನಾವು ಇದನ್ನು ಕಲಿಬೇಕು. ಅಂದ್ರೆ ಯಾವುದು ಸೇವೆ ಕೊಟ್ಟರು ಕೂಡ ನಾವು ಅದನ್ನು ಸ್ವೀಕರಿಸಲು ಸಿದ್ಧರಿರ್ಬೇಕಂತ ಹೇಳ್ತಾರೆ.
ಹಾಗಾಗಿ ಎಲ್ಲಿ ಹನುಮಾನ್ ಇದ್ದಾನೆ ಅಲ್ಲಿ ರಾಮನಿಗೆ ವಿಜಯ ಸಿಕ್ತು, ಹಾಗೆ ಇಲ್ಲಿ ಕೂಡ ವಿಜಯ ಸಿಗ್ತದೆ ಅಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಮತ್ತೆ 4ನೇದು ಶಂಖನಾದ. ಶಂಖನಾದ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಶ್ಲೋಕ. ಆ ಶಂಖದಿಂದ ಎಂತಾಯ್ತು, ಆ ಕೌರವರ ಹೃದಯ ಚೂರು ಚೂರು ಆಯ್ತು. ಮತ್ತೆ ಗಾಂಡಿವ, ಕೃಷ್ಣಂದು ಅಸ್ತ್ರ ಮಾಮೂಲಿ ಅಲ್ಲ, ಅದು ತುಂಬಾ ಪವರ್ಫುಲ್. ಮತ್ತೆ ಪಶುಪತ ಅಸ್ತ್ರ ಅಂದ್ರೆ ಶಿವ ಕೊಟ್ಟ ಅಂತ ಅವರಿಗೆ ಆ ಒಂದು ಅಸ್ತ್ರ. ಮತ್ತೆ ತೆಕ್ತ ಜೀವಿತ. ತೆಕ್ತ ಜೀವಿತ ಅಂದ್ರೆ 10ನೇ ಶ್ಲೋಕದಲ್ಲಿ ಉಂಟು. ದುರ್ಯೋಧನ ಹೇಳುವಂತದ್ದು, ನನ್ನ ಸೈಡಲ್ಲಿ ಕೂಡ ಮೇನ್ ಯೋಧರಿದ್ದಾರೆ, ಆದರೆ ಅವರು ನನಗೋಸ್ಕರ ದೇಹ ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಹಾಗಾಗಿ ಅವನ ಬಾಯಿಂದಲೇ ಬಂತಂತೆ, ಅಂದ್ರೆ ನಾವು ಸೋಲ್ತೇವೆ ಅನ್ನೋದು ಅವನ ಬಾಯಿಂದಲೇ ಬಂತು. ಮತ್ತೆ ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ಅಂದ್ರೆ ತುಂಬಾ ಮಹತ್ವದು. ಆ ಮೋಕ್ಷದ ಏಕಾದಶಿ ದಿವಸ ಈ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ. ಮತ್ತೆ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಇದ್ದೇ ಇದ್ದಾಳೆ. ಲಾಸ್ಟ್ಗೆ ಋಷಿಕೇಶ. ಋಷಿಕೇಶ ಅಂದ್ರೆ ಋಷಿಕ ಈಶ. ಋಷಿಕ ಅಂದ್ರೆ ಇಂದ್ರಿಯ, ಈಶ ಅಂದ್ರೆ ಒಡೆಯ, ಇಂದ್ರಿಯಗಳ ಒಡೆಯ ಕೃಷ್ಣ. ಅದು ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ವಿಜಯವು ನಿಶ್ಚಿತ. ಹಾಗಾಗಿ ಈ 9 ರೀಸನ್ ಎಂತಂದ್ರೆ ಪಾಂಡವರು ಗೆಲ್ತಾರ ಅನ್ನೋದು 9 ಕಾರಣಗಳು. ನೋಡಿ ಇಲ್ಲಿಗ 4 ರೀಸನ್ ಕೊಡ್ತಾನೆ ಅರ್ಜುನ, ನಾನು ಯುದ್ಧ ಮಾಡುದಿಲ್ಲ ಅಂತ. ಫಸ್ಟ್ ರೀಸನ್ ಕಾರಣ 28ನೇ ಶ್ಲೋಕದಲ್ಲಿ ಸಹಾನುಭೂತಿ ಅಂದ್ರೆ ದಯೆ, ಅನುಕಂಪ. ಕೌರವರು ನಮ್ಮವರು, ನನಗೆ ಅವರ ಮೇಲೆ ಅನುಕಂಪ ಬರ್ತಾ ಇದೆ, ದಯೆ ಈ ರೀತಿಯವ ಅಂದ್ರೆ ಹೇಳ್ತಾ ಇದೆ ನಾನು ಯುದ್ಧ ಮಾಡುದಿಲ್ಲ. ಮತ್ತೆ 31ನೇ ಶ್ಲೋಕ, ನಾನು ಯುದ್ಧದಲ್ಲಿ ಗೆದ್ದರು ನಮ್ಮವರನ್ನು ಕೊಂದು ನನಗೆ ಮತ್ತೆ ಸಂತೋಷವಿಲ್ಲ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ 36ನೇ ಶ್ಲೋಕ, ಪಾಪ, ನಾನು ಎಲ್ಲ ಸೈನಿಕರನ್ನು ಕೊಂದ್ರೆ ಮತ್ತೆ ನನಗೆ ಪಾಪ ಹಿಡಿತದೆ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ 4ನೇದು ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಎಲ್ಲ ಸೈನಿಕರು ಸತ್ರೆ ಮತ್ತೆ ಅವ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ, ಮತ್ತೆ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಈ 4 ಕಾರಣ ಕೊಡ್ತಾನೆ ಕೃಷ್ಣನಿಗೆ. ಮತ್ತೆ 5ನೇದು ನಿರ್ಣಯ, ಅದು 2ನೇ ಅಧ್ಯಾಯದಲ್ಲಿ ಬರುವ ಅಧ್ಯಾಯ ಸಾರಾಂಶ. ಧೃತರಾಷ್ಟ್ರನ ವಿಚಾರಣೆ, ಕಿಂ ಅಕುರ್ವತ, ದುರ್ಯೋಧನ ಭಯ, ಮಹತಿಂ ಶಾಮುಂ ಯುಧಾಂ, ಶಂಖಗಳನ್ನು ಊದಿದವರು ಹೃದಯಾನಿ ವ್ಯದಾರಯತ್, ಅರ್ಜುನನ ವೀಕ್ಷಣೆ, ಗಾಂಡೀವಂ ಶ್ರಮಸ್ತೆ ಅಸ್ತಾತ್, ಹೋರಾಡಲು ಅರ್ಜುನನ ಕಾರಣಗಳು, ಅಪ್ರತೀಕಾರಂ ಅಶಾಸ್ತ್ರಂ. ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆಯಲ್ಲಿ ಕೇಳಬಹುದು ನೋಡಿ. ಮೊದಲ ಅಧ್ಯಾಯದಲ್ಲಿ ನಾವಂದ್ರೆ ಎಲ್ಲ ಶ್ಲೋಕವನ್ನು ಪಾಯಿಂಟ್ ತೆಗೆದು ಹೇಳಿದ್ದೇವೆ, ಜಾಸ್ತಿ ಇಲ್ಲ. 2ನೇ ಅಧ್ಯಾಯದಿಂದ ತುಂಬಾ ಉಂಟು, ದಯವಿಟ್ಟು ತಿಳ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಉಂಟು. ಯಾಕೆಂದ್ರೆ ಕೃಷ್ಣನ ಎಂಟ್ರಿ ಆಗುವಂಥದ್ದು 2ನೇ ಅಧ್ಯಾಯದಲ್ಲಿ. ಕೃಷ್ಣ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಈಗ ನಮ್ಗೆ ಶಾಲೆಯಲ್ಲಿ ನೀತಿ ಶಿಕ್ಷಣ ಇತ್ತು. ನೀತಿ ಶಿಕ್ಷಣ ಅಂತ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಮೋರಲ್ ಸೈನ್ಸ್, ನಾವು ತಪ್ಪು ಮಾಡಬಾರ್ದು, ನಾವು ಒಳ್ಳೆತನ ಇರಬೇಕು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ವೇರ್ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಅಂದ್ರೆ ನೀತಿ ಶಿಕ್ಷಣ ಈ ಮೊದಲ ಅಧ್ಯಾಯದಲ್ಲಿ ಅರ್ಜುನ ಹೇಳುವಂತದ್ದೆಲ್ಲ ನೀತಿ ಶಿಕ್ಷಣ. ಕೃಷ್ಣ 2ನೇ ಅಧ್ಯಾಯಕ್ಕೆ ಬರ್ತಾನೆ, ಮತ್ತೆ ಅವನ ಇದಕ್ಕೆಲ್ಲಕ್ಕವ ಉತ್ತರ ಕೊಡ್ತಾನೆ. ಎಸ್, ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಅದ್ರಲ್ಲಿ ಕೇಳ್ಬಹುದು, ದಯವಿಟ್ಟು. ಎಸ್, ಫಸ್ಟಿಗೆ ಅನಿತಾ ಶೆಟ್ಟಿ. ಎಸ್, ಹರೇ ಕೃಷ್ಣ ಮಾತಾಜಿ. ನೋಡಿ, ಮತ್ತೆ ಇನ್ನೊಂದು ವಿನಂತಿ, ಯಾರು ಈ ಪ್ರಶ್ನೆ ಅಂದ್ರೆ ಕ್ಲಾಸ್ ಆಯ್ತು, ಈ ಪ್ರಶ್ನೆ ಉತ್ತರ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಹೋಗ್ಬೇಡಿ. ಯಾಕೆಂದ್ರೆ ಈ ಪ್ರಶ್ನೆ ಉತ್ತರದಿಂದ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. ನೀವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಬೇಕಿದ್ರೆ ಈ ಪ್ರಶ್ನೆ ಉತ್ತರದಲ್ಲಿ ನೀವು ಭಾಗಿ ಆಗ್ಬೇಕು. ಎಸ್, ಅನಿತಾ ಶೆಟ್ಟಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಅನಿತಾ ಶೆಟ್ಟಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬಿ ಪ್ರಜ್ವಲ್. ಹರೇ ಕೃಷ್ಣ. ಬಿ ಪ್ರಜ್ವಲ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಇವಾಗ ನಾವು ಆಕ್ಚುಲಿ ಭಗವದ್ಗೀತೆನ ಒಂದು ಸತಿ ನಾವು ಸಂಪೂರ್ಣವಾಗಿ ಓದಿದೀವಿ.
ಅಂದ್ರೆ ನಿಧಾನವಾಗಿ ಆ ಸಂಸ್ಕೃತ ಶ್ಲೋಕಗಳನ್ನು ನಿಧಾನವಾಗಿ ಓದಿದೀವಿ. ಯಾವ ತರ ಉಚ್ಚಾರಣೆ ಮಾಡಬೇಕು, ಯಾವ ತರ ಓದ್ಬೇಕು ಶ್ಲೋಕಗಳು? ಇವಾಗ ನೀವು ಒಂದ್ ಅಧ್ಯಾಯ ಇವಾಗ ನಮಗೆ ಜಿಸ್ಟ್ ಅಲ್ಲಿ ಸಮ್ಮರಿಯಲ್ಲಿ ಹೇಳಿದಿರಾ. ಈಗ ಮತ್ತೆ ನಾವು ಓದ್ಬೇಕು ಅಂದ್ರೆ ಯಾವ ರೀತಿಲಿ ಓದ್ಬೇಕು ಅನ್ನೋದು ನೋಡಿ ನಮ್ಗೆ ಹೇಗೆ ಅಂದ್ರೆ ಪ್ರಭುಪಾದ್ ಯಾವಾಗ್ಲೂ ಹೇಳ್ತಾರೆ ಎಂತಂದ್ರೆ, ಇದಕ್ಕೆ ನಾನು ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈ ಗಿಳಿಯನ್ನು ಸಾಕಿದವ ಎಂತ ಮಾಡ್ತಾನೆ? ಗಿಳಿಗೆ ಯಾವಾಗ್ಲೂ ಆ ಗೂಡಲ್ಲಿ ಇರ್ತದೆ, ಮತ್ತೆ ಯಾವಾಗ್ಲೂ ಹರೇ ಕೃಷ್ಣ ಇಡುವಂಥದ್ದು. ಆಗ ಗಿಳಿ ಕೂಡ ಹರೇ ಕೃಷ್ಣ ಯಾವಾಗ್ಲೂ ಹೋಗೋದನ್ನು ಅಂದ್ರೆ ಹರೇ ಕೃಷ್ಣ ಹೇಳ್ತಾಳೆ. ಈಗ ಅವ ಹೇಳಿಕೊಟ್ಟಿದ್ದಾನೆ. ಆದ್ರೆ ಗಿಳಿ ಸಾಯುವಾಗ ವಾ ಅಂತ ಹೇಳುವಂಥದ್ದು, ಹರೇ ಕೃಷ್ಣ ಹೇಳುವುದಿಲ್ಲ. ಹಾಗಾಗಿ ಈ ಸಂಸ್ಕೃತ ಉಚ್ಚಾರ ಇಂಪಾರ್ಟೆಂಟ್ ಅಲ್ಲ. ನಾವು ಭಕ್ತಿಯಲ್ಲಿ ಅಂದ್ರೆ ಹೇಗೆ ಅಂದ್ರೆ ನೋಡಿ, ಈಗ ಶ್ಲೋಕ ಓದುವಂಥದ್ದು ಹೇಗೆ ಅಂದ್ರೆ, ಫಸ್ಟ್ಗೆ ಆ ಶ್ಲೋಕ ಓದಬೇಡಿ, ಫಸ್ಟ್ಗೆ ಅನುವಾದ ಓದಿ. ಈ ಸರಿ ನಮ್ಮ ಸಂಪ್ರದಾಯದಲ್ಲಿ ಬಂದ ಪುಸ್ತಕದಲ್ಲಿ, ಉಳಿದ ಪುಸ್ತಕ ನಂಗೆ ಗೊತ್ತಿಲ್ಲ ಹೇಗುಂಟ ಅಂತ, ಅನುವಾದ ಮತ್ತೆ ಭಾವಾರ್ಥ. ಅನುವಾದ ಭಾವಾರ್ಥ ಓದಿದ ಮೇಲೆ ಮತ್ತೆ ಶ್ಲೋಕ ಓದಿ, ಆಗ ನಿಮಗೆ ಶ್ಲೋಕ ಸರಿಯಾಗಿ ಅರ್ಥ ಆಗ್ತದೆ. ಇದು ನಮ್ಗೆ ಈ ರೀತಿ ಹೇಳಿಕೊಟ್ಟಿದ್ದಾರೆ, ಹಾಗಾಗಿ ನಾವು ಆ ರೀತಿ ಓದ್ತಾ ಬಂದಿದ್ದೇವೆ. ಫಸ್ಟ್ಗೆ ಅನುವಾದ ಮತ್ತೆ ಭಾವಾರ್ಥ ಓದಿ ಮತ್ತೆ ಶ್ಲೋಕವನ್ನು ಓದುವಂಥದ್ದು. ಹಾಗಾಗಿ ಶ್ಲೋಕದ ಉಚ್ಚಾರಕ್ಕೆ ನೀವು ಟೆನ್ಷನ್ ಮಾಡಬೇಡಿ ಸರ್, ಅದು ಟೈಮ್ ಅಲ್ಲಿ ಬರ್ತದೆ. ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಮ್ಮೆಲೆ ಯಾರು ಪರ್ಫೆಕ್ಟ್ ಆಗುದಿಲ್ಲ, ಟೈಮ್ ಓಡಿದಾಗ ಎಲ್ಲವೂ ನಮಗೆ ತಿಳಿತಾ ಬರ್ತದೆ. ಎಸ್, ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ಪ್ರಜ್ವಲ್ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ತಿಳಿದ ಸರ್ ಉತ್ತರ ಸಿಗ್ತಾ ನಿಮಗೆ? ತಿಳಿತು. ಹರೇ ಕೃಷ್ಣ. ಎಸ್, ಅನಿತಾ ಶೆಟ್ಟಿ. ಎಸ್, ಅನಿತಾ ಶೆಟ್ಟಿ ಅವರೇ, ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಪ್ರಶ್ನೆ ಕೇಳಿ ದಯವಿಟ್ಟು. ನಮಸ್ಕಾರ ಗುರುಜಿ. ನಮಸ್ತೆ ಹೇಳಿ ಮಾತಾಜಿ. ತುಂಬಾ ಮೈಂಡ್ ಫ್ರೆಶ್ ಆಯ್ತು ನಿಮ್ಮ ಇವತ್ತಿನ ಮೊದಲನೇ ಅಧ್ಯಾಯ ಕೇಳಿ. ಇನ್ನು ತುಂಬಾ ಕಲಿಯೋದಿದೆ, ನೋಡೋಣ ಮುಂದಕ್ಕೆ ಅಂತ. ಎಸ್, ಮೈಂಡ್ ಫ್ರೆಶ್ ಆಯ್ತಾ? ಹಾಗಾದ್ರೆ ಕೃಷ್ಣನ ಕೃಪೆ ಉಂಟು, ಕೃಷ್ಣನ ಕೃಪೆ ಉಂಟು 100%. ಓಕೆ, ಹರೇ ಕೃಷ್ಣ. ಓಕೆ ಆಚಾರ್ಯ ಕೃಷ್ಣ, ಹರೇ ಕೃಷ್ಣ. ಎಸ್, ಇಶ್ಮುಖ್ ಹರೇ ಕೃಷ್ಣ. ಇಶ್ಮುಖ್ ಅವರೇ, ಇಶ್ಮುಖ್. ಹಲೋ ಸರ್. ಹೇಳಿ. ನಿಮ್ಮ ಹೆಸರು ಶಿವಪ್ರಸಾದ್ ಅಲ್ವಾ ಸರ್? ಆದ್ರೆ ನೀವು ಕೃಷ್ಣನ ಭಕ್ತರಾಗೋಕೆ ನಿಮಗೆ ಏನು ಪ್ರೇರೇಪಣೆ ನೀಡ್ತು ಸರ್? ನನಗೆ ಕೃಷ್ಣನ ಭಕ್ತವ ನೋಡಿ, ನಾನು ಫಸ್ಟಿಗೆ 2007ರಲ್ಲಿ ನಾನು ಪುಸ್ತಕ ಖರೀದಿ ಮಾಡಿದ್ದು, ಮತ್ತೆ 2007ರಲ್ಲಿ ಸ್ವಲ್ಪ ಓದಿದೆ, ಮತ್ತೆ 2008ರಲ್ಲಿ ಜನ್ಮಾಷ್ಟಮಿಗೆ ಸೇವೆಗೆ ಹೋದೆ, ಕೃಷ್ಣನ ಸೇವೆ ಮಾಡ್ಲಿಕ್ಕೆ. ಸೇವೆಗೆ ಹೋದವ ನಾನು ಮತ್ತೆ ಸೇವೆ ಮಾಡ್ತಾ ಇದ್ದೆ. ಹಾಗಾಗಿ ಆ ಸೇವೆಯಿಂದ ನನಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಯ್ತು. ಎಸ್, ಇಶ್ಮುಖ್ ಗೊತ್ತಾಯ್ತಾ ಸರ್? ಎಸ್ ಸರ್. ಎಸ್, ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಶಾಂತಿ ಅವರೇ, ಹರೇ ಕೃಷ್ಣ. ಶಾಂತಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಪಾಸಿಟಿವ್ ಎನರ್ಜಿ ಮತ್ತೆ ಪಾಸಿಟಿವ್ ಥಿಂಕಿಂಗ್ ಬರಕ್ಕೆ ಇದರಲ್ಲಿ ನಾವು ಹೆಂಗೆ ಒಳಪಡಬೇಕು? ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಡೈಲಿ ನೀವು ಓದ್ಬೇಕು ಭಗವದ್ಗೀತೆ. ಎನರ್ಜಿ ಕೂಡ ಬರ್ತದೆ, ಥಿಂಕಿಂಗ್ ಕೂಡ ಸರಿ ಆಗ್ತದೆ, ಪಾಸಿಟಿವ್ ಆಗ್ತದೆ. ಓಕೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬೃಂದಾ ವಿಷ್ಣು. ಎಸ್, ಬೃಂದಾ ವಿಷ್ಣು, ಹೇಳಿ ಮಾತಾಜಿ. ನಮಸ್ತೆ ಗುರುಜಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಬೃಂದಾ. ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಗುರುಜಿ, ನನ್ ಪ್ರಶ್ನೆ ಏನಂದ್ರೆ, ಈಗ ಅಪಾರವಾದ ವಿಷ್ಣು ಭಕ್ತಿ ಇರುತ್ತೆ, ಆದ್ರೆ ಯಾವ್ದೋ ಒಂದ್ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಕೃಷ್ಣನ್ ಮೇಲೆ ಮುನಿಸ್ಕೊಳ್ಳೋದು ಅಥವಾ ಸಿಟ್ ಮಾಡ್ಕೊಳ್ಳೋದು ಅದು ತಪ್ಪ, ಅಥವಾ ಅದು ಕೂಡ ಭಕ್ತಿಯ ಒಂದ್ ಪಾರ್ಟ್ ಅಂತ ಹೇಳ್ತೀರಾ? ನೋಡಿ, ಕೃಷ್ಣನ ಮೇಲೆ ಸಿಟ್ಟು ಮಾಡುವಂತದ್ದು ಅದು ರಾಗಾನುಗ ಭಕ್ತಿ. ನಾವು ಈಗ ಸಾಧಕರು. ರಾಗಾನುಗ ಭಕ್ತಿ ಅಂದ್ರೆ 24 ಗಂಟೆ ಕೃಷ್ಣನ ಸ್ಮರಣೆ. ಟೋಟಲಿ ಈ ಗೋಪಿಗೆಯರು 24 ಗಂಟೆ ಕೃಷ್ಣನ ಸ್ಮರಣೆ. ಅವರು ಸಿಟ್ಟು ಮಾಡ್ತಾರೆ, ಅದು ಬೇರೆ. ಆದ್ರೆ ನಾವು ಮಾಡುವಂತದ್ದು ಆ ಸಿಟ್ಟು ಅದಕ್ಕೆ ಹೋಲಿಕೆ ಇಲ್ಲ. ಯಾಕೆಂದ್ರೆ ನಾವು ರಾಗಾನುಗ ಭಕ್ತಿ ಅಲ್ಲ. 24 ಗಂಟೆ ನಮ್ದು ಕೃಷ್ಣನ ಸ್ಮರಣೆ ಇಲ್ಲ ನಮ್ಗೆ. ತಿಳಿದ ಮಾತಾಜಿ? ತಿಳಿತು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ನೆಕ್ಸ್ಟ್. ಎಸ್, ಯಾರು? ಆದಿತ್ಯ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಆದಿತ್ಯನ ಅನ್ಮ್ಯೂಟ್ ಮಾಡಿ. ಎಸ್ ಗುರುಜಿ, ನೀವೀಗ ಹೇಳಿದ ಕಥೆಗಳು ತುಂಬಾ ಚೆನ್ನಾಗಿತ್ತು. ಓಕೆ, ಹರೇ ಕೃಷ್ಣ. ಅದಿತಿ, ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಹಾ, ಸರ್. ನೀನು ಯಾವ ಕ್ಲಾಸ್? ಹರೇ ಕೃಷ್ಣ. ಅದಿತಿ. ಎಸ್, ನಾನು ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್ ಆದ್ರೆ ನಾವು ಈಗ ಡ್ರಾಮಾ ಎಲ್ಲ ಮಾಡ್ತೇವೆ. ನೀನು ನಮ್ಮ ಈ ಗ್ರೂಪ್ ಅಲ್ಲಿ ಯಾವ ಗ್ರೂಪ್ ಅಲ್ಲಿ ಇದೆಯಾ ಅಲ್ಲಿ ನೀನು ಮೆಸೇಜ್ ಹಾಕು, ನಿನ್ನನ್ನು ಕೂಡ ಡ್ರಾಮಾಕ್ಕೆ ಹಾಕುವ. ನಾವು ತುಂಬಾ ಮಕ್ಕಳನ್ನು ಡ್ರಾಮಾ ಮಾಡಿಸ್ತೇವೆ. ಆಯ್ತು ಸರ್. ಆಯ್ತಲ್ಲ? ಓಕೆ. ಯಾವ ಗ್ರೂಪ್ ಅಲ್ಲಿ ಇದೆ ಅಲ್ಲಿ ನೀನು ಮೆಸೇಜ್ ಹಾಕು, ನಾನು ಅದಿತಿ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡ್ರಾಮಾ ಅಂತ ಹಾಕು. ಓಕೆ ಸರ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಎಸ್. ನೆಕ್ಸ್ಟ್ ಮಾತಾಜಿ. ಎಸ್, ತಿಲಕ್ ಗೌಡ ಇದು ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಎಸ್, ತಿಲಕ್ ಗೌಡ. ಹರೇ ಕೃಷ್ಣ. ಕಾನ್ಸಂಟ್ರೇಷನ್ ಮಾಡೋಕೆ ಏನ್ ಮಾಡ್ಬೇಕು ಅಂತ. ಹರೇ ಕೃಷ್ಣ. ತಿಲಕ್ ಗೌಡ ಅವರೇ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ತಿಲಕ್ ಗೌಡ. ಹರೇ ಕೃಷ್ಣ ಮಾತಾಜಿ. ಎಸ್. ಹಾ, ಕಾನ್ಸಂಟ್ರೇಟ್ ಮಾಡಕ್ಕೆ ಏನ್ ಮಾಡ್ಬೇಕು? ಕಾನ್ಸಂಟ್ರೇಷನ್ ಬರ್ಲಿಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ಕೃಷ್ಣನ ನಂಬರ್. ಈಗ ಮೊಬೈಲ್ ಅಲ್ಲಿ 10 ನಂಬರ್ ಉಂಟಲ್ಲ, ಅದೇ ರೀತಿ ಇದು ಕೂಡ 16 ಕೃಷ್ಣನ ನಂಬರ್. ಈ ನಂಬರ್ ಅನ್ನು ಡಯಲ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಬರ್ತದೆ. ಯಾವ ನಂಬರಿಗೆ ಜಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಕೃಷ್ಣನ ನಂಬರ್. ಇದನ್ನು ನಾವು ಡಯಲ್ ಮಾಡ್ತಾ ಇರ್ಬೇಕು. ಹೇಳ್ತಾ ಇರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಎಸ್, ಆ ಕಾನ್ಸಂಟ್ರೇಷನ್ ಬರ್ತದೆ. ಎಸ್. ಓಕೆ. ನೆಕ್ಸ್ಟ್ ಗಾಯತ್ರಿ ಶೆಟ್ಟಿ. ಹರೇ ಕೃಷ್ಣ. ಇದು ಮಾಡಿ ಮಾತಾಜಿ, ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಮಾತಾಜಿ ಹರೇ ಕೃಷ್ಣ. ಇದು ಶೋಭಿತಾ ಮಾತಾಜಿ, ಮ್ಯೂಟ್ ಮಾಡಿ ಮಾತಾಜಿ ಅವರು. ಮಾಡಿದೆ ಪ್ರಭುಜಿ. ತೆಗೆದಿಲ್ಲ. ಎಸ್. ನೆಕ್ಸ್ಟ್ ಇನ್ನೊಬ್ಬರನ್ನು ಮಾಡಿ. ನೆಕ್ಸ್ಟ್ ಮಂಜುಳವಿ ಅನ್ಮ್ಯೂಟ್ ಮಾಡಿ. ಒಂದಾಗದೆ ನೆಕ್ಸ್ಟ್. ಎಸ್, ಮಂಜುಳವಿ. ಎಸ್, ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ಹಾ, ಚೆನ್ನಾಗಿದ್ದೀರಾ ಸರ್? ಹ್ಯಾಪಿ ನ್ಯೂ ಇಯರ್ ನಿಮ್ಗೆ. ಹಾ, ಹ್ಯಾಪಿ ನ್ಯೂ ಇಯರ್. ವಿಶ್ ಯು ದ ಸೇಮ್. ವಿಶ್ ಯು ದ ಸೇಮ್. ಓಕೆ ಸರ್, ನಾನು ನಿನ್ನೆ ಇಸ್ಕಾನ್ಗೆ ಹೋಗಿ ಬಂದೆ, ರಾಜಾಜಿನಗರ್ ಹತ್ರ. ಹಾ, ರಾಜಾಜಿನಗರ್, ಬ್ಯಾಂಗ್ಳೂರ್. ಹಾ, ತುಂಬಾ ಖುಷಿ ಆಯ್ತು. ಹಾ. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಾ ಉಂಟು. ಇದ್ರ ಬಗ್ಗೆ ಎಂತಾದ್ರು ನಿಮ್ಗೆ ಪ್ರಶ್ನೆ ಉಂಟಾ ಇವತ್ತಿನ ಕ್ಲಾಸ್ ಬಗ್ಗೆ? ನನಗೆ ಸರ್ ಎಂತ ಪ್ರಶ್ನೆ ಅಂದ್ರೆ, 108 ಶ್ಲೋಕಗಳಲ್ಲಿ ನಾನು ಡೈಲಿ ಒಂದೊಂದು ಶ್ಲೋಕಗಳನ್ನ ಮನೆಯಲ್ಲಿ ಹೇಳ್ಕೋಬಹುದಾ ಅಂತ ಕೇಳ್ತಾ ಇದ್ದೀನಿ. ಯಾವ ಶ್ಲೋಕ? 108 ಭಗವದ್ಗೀತೆಯಲ್ಲಿ 108 ಶ್ಲೋಕಗಳಿದೆ. ಹಾ, ಹಲೋ, ಭಗವದ್ಗೀತೆಯಲ್ಲಿ 700 ಶ್ಲೋಕ ಉಂಟು ಮಾತಾಜಿ. 700 ಭಗವದ್ಗೀತೆಯಲ್ಲಿ 700 ಶ್ಲೋಕ. ಸಾರಿ. ಹಾ, ಹೌದೌದು, 700 ಶ್ಲೋಕಗಳಿದೆ. ನಾನು ದಿನಕ್ಕೆ ಒಂದಂಗೆ ಓದ್ಕೋಬಹುದಾ ಅಂತ ಕೇಳ್ತಾ ಇದ್ದೀನಿ. ಹಾ, ಹೇಗೆ ಬೇಕಿದ್ರು ಓದ್ಕೋಬಹುದು. ದಿನಕ್ಕೆ 10 ಕೂಡ ಓದ್ಬಹುದು, ದಿನಕ್ಕೆ 100 ಕೂಡ ಓದ್ಬಹುದು. ನಿಮ್ಮ ಕೆಪಾಸಿಟಿ, ನಿಮ್ಗೆ ಎಷ್ಟು ಕೆಪಾಸಿಟಿ ಉಂಟು ಅಷ್ಟು. ಹೌದಾ? ಓಕೆ. ಇದು ಮತ್ತೆ ಇನ್ನಿಂದ ಅಷ್ಟೇ ಸರ್. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು, ಧನ್ಯವಾದ. ಎಸ್. ನೆಕ್ಸ್ಟ್ ಹರೀಶ್ ಅಣ್ಣ ಇದು ಮಾಡಿ. ಎಸ್. ನೆಕ್ಸ್ಟ್ ಹರೀಶ್ ಅಣ್ಣ ಮಾಡಿ ಮಾತಾಜಿ. ಹರೀಶ್ ಅಣ್ಣ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ನನ್ನ ಪ್ರಶ್ನೆ ಏನಂದ್ರೆ, ಹಾ, ಈಗ ನೀವೊಂದು ಹೇಳ್ತಾ ಇರ್ಬೇಕಾದ್ರೆ 3 ಪುಸ್ತಕ ತೋರಿಸ್ತಿದ್ರಿ ನಿಮ್ದು. ಸೊ ಆ ಪುಸ್ತಕ ಈಗ ಮಾಮೂಲಿ ಅಂಗಡಿಯಲ್ಲಿ ಏನ್ ಸಿಗುತ್ತಲ್ಲ ಭಗವದ್ಗೀತೆ, ಅದರಿಂದ ಏನಾದ್ರು ವ್ಯತ್ಯಾಸ ಬರುತ್ತಾ? ಇಲ್ಲ ನೀವು ಅದ್ರಲ್ಲಿ ವಿವರಣೆ ನೀಡಿರ್ತೀರಾ? ಇಲ್ಲ ಹೆಂಗೆ, ಏನು ವ್ಯತ್ಯಾಸ? ಮಾಮೂಲಿ ಅಂಗಡಿಯಲ್ಲಿ ಯಾವ್ದು ಪುಸ್ತಕ ಸಿಗ್ತದೆ? ಮಾಮೂಲಿ ಭಗವದ್ಗೀತೆ ಅಂತ ಇರುತ್ತಲ್ಲ, ಅದು ಅದರಲ್ಲಿ ಪ್ರಯೋಜನ ಇಲ್ಲ ಸರ್. ನಿಮ್ಗೆ ಇಷ್ಟು ನಾನು ಎಲ್ಲ ಹೇಳಿದ ಮೇಲೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಮಾಮೂಲಿ ಪುಸ್ತಕದಲ್ಲಿ ಮತ್ತೆ ಇದರಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಮಾಮೂಲಿ ಪುಸ್ತಕದಲ್ಲಿ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಕೃಷ್ಣನ ಅಭಿಪ್ರಾಯ ಇಲ್ಲ. ಹೌದಾ? ಹಾ, ಸೊ ನಿಮ್ದೇ ಪುಸ್ತಕ ಇದ್ ಮಾಡೋದು? ಹೌದೌದು, ಅದ್ರಲ್ಲಿ ನಿಮ್ಗೆ ತುಂಬಾ ಅದರಲ್ಲಿ ಪ್ರಯೋಜನ ಉಂಟು. ಸರಿ ಗುರು. ಫಲೇನ ಪರಿಷತ್ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಬೈ ರಿಸಲ್ಟ್. ಈಗ ಹಾಗೆ ಸಿಗುವಂತ ಪುಸ್ತಕ ತುಂಬಾ ಉಂಟು, ಆದ್ರೆ ಅವರನ್ನು ನೋಡಿ ಎಂತಾದ್ರೂ ಅವರು ಇದು ಭಕ್ತರಾಗಿದ್ದಾರಾ? ಯಾಕೆ ಅಂದ್ರೆ ಆ ಪುಸ್ತಕದಲ್ಲಿ ಭಕ್ತಿ ಇಲ್ಲ. ಪುಸ್ತಕದಲ್ಲಿ ಭಕ್ತಿ ಇದ್ರೆ ಮಾತ್ರ ಭಕ್ತರಾಗಬಹುದು. ಅರ್ಥ ಆಯ್ತು ಗುರು. ಹರೇ ಕೃಷ್ಣ. ಎಸ್, ಧನ್ಯವಾದ ಸರ್, ಧನ್ಯವಾದ. ಎಸ್, ಮಹಾದೇವಪ್ಪ. ಹರೇ ಕೃಷ್ಣ. ಮಹಾದೇವಪ್ಪ. ಹರೇ ಕೃಷ್ಣ. ಮಹಾದೇವಪ್ಪ. ಹರೇ ಕೃಷ್ಣ.
ಎಸ್. ನೆಕ್ಸ್ಟ್ ವಿಧುಗೌಡ. ಹಲೋ, ಹೇಳಿ ವಿಷ್ಣು. ಅಲ್ಲ, ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಮಹಾದೇವಪ್ಪ. ಅದು ವಿಧುಗೌಡ. ಎಸ್, ವಿಧುಗೌಡ. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿಧುಗೌಡ DC. ಎಸ್. ಹರೇ ಕೃಷ್ಣ ಸ್ವಾಮಿ, ನಮಸ್ಕಾರ. ನಮಸ್ತೆ. ನಮಸ್ಕಾರ. ಇದು ನಮ್ಮ ಫಸ್ಟ್ ಪ್ರಯತ್ನ ಭಗವದ್ಗೀತೆ ತಿಳ್ಕೊಳ್ಳೋದಕ್ಕೆ. ನಾನು ನನ್ನ ಶ್ರೀಮತಿ ನನ್ನ ಮಗ ಕುತ್ಕೊಂಡು ನೋಡ್ತಾ ಇದೀವಿ. ಫಸ್ಟ್ ಅಧ್ಯಾಯ ನಮ್ಗೇನು ಡೌಟ್ ಇಲ್ಲ, ನೀವ್ ಹೇಳಿದಲ್ಲ. ಇವಾಗ ನೀವು ಭಗವದ್ಗೀತೆ ಮನೇಲೂ ಇದೆ, ಮತ್ತೆ ಇನ್ನೊಂದು ಭಗವದ್ಗೀತೆ ಆರ್ಡರ್ ಮಾಡಿ ಅದನ್ನ ಶ್ಲೋಕಗಳನ್ನ ನಾವು ಓದಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ? ಹೌದು. ಓಕೆ. ಅದಾದ್ಮೇಲೆ ಈ ಝೂಮ್ ಮೀಟಿಂಗ್ ಅಲ್ಲಿ 300 ಜನ ಪಾರ್ಟಿಸಿಪೆಂಟ್ ಮಾತ್ರ ಅಲೋ ಮಾಡ್ತಾ ಇದಾರೆ. ಟಕ್ ಅಂತ ಅವಾಗ ನೆಟ್ವರ್ಕ್ ಕಟ್ ಆದಾಗ ಹೋಗ್ತಾ ಇತ್ತು, ಮತ್ತೆ ನಾವು ಕಾಯ್ತಾ ಇದ್ವಿ. ಒಂದ್ ಸ್ವಲ್ಪ ಈ ಜನಗಳ ಸಂಖ್ಯೆ ಜಾಸ್ತಿ ಮಾಡೋ ತರ ಟ್ರೈ ಮಾಡಿ ಅಂತ ಕೇಳ್ತಾ ಇದೀನಿ. ಓಕೆ, ನೋಡಿ ಎಂತ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಎಂತ ಅಂದ್ರೆ ಆಕ್ಚುಲಿ ಕೃಷ್ಣನ ಎಂತ ಮ್ಯಾಜಿಕ್ ಮಾಡೋದು ಗೊತ್ತಿಲ್ಲ. ಆಕ್ಚುಲಿ ನನಗೆ ಸಿಕ್ಕಿದ ಜನ ಒಟ್ಟಿಗೆ 470. ನನಗೆ ಲಾಸ್ಟ್ ಬ್ಯಾಚ್ ಅಲ್ಲಿ ಒಟ್ಟಿಗೆ ಎಂತ ಅಂದ್ರೆ ಈ 900 ಜನರಲ್ಲಿ ಬಂದದ್ದು 300. ಆಗ ನಾನು 500 ಸೀಟ್ ತೆಗೆದಿದ್ದೆ ಈ ಝೂಮ್ ಅಲ್ಲಿ. ಅದಕ್ಕೆ ನಾವು ಹಣ ಕೊಡ್ಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದ್ರೆ ಡಾಲರ್ಸ್ ಅಲ್ಲಿ. ಆದ್ರೆ ಅದಕ್ಕೆ ಬಂದದ್ದು ಎಷ್ಟು ಜನ? 325 ಜನ. 900 ಜನ ನಂದು ಇದ್ದದ್ದು. ಈ ಸಲ ನಂದು ಬಂದದ್ದು 480. ಅದರಲ್ಲಿ 300 ಜನ. ಅದು ಅಂದ್ರೆ ಇದು ಮ್ಯಾಜಿಕ್ ಎಂತ, ಎಕ್ಸ್ಪೆಕ್ಟೇಷನ್ ಇಂದ ಬಿಯಾಂಡ್ ಆಗಿದೆ. ಅದು ಕೃಷ್ಣನ ಕೃಪೆ ಅದು. ಎಸ್, ಯಾಕೆಂದ್ರೆ ಇದು ಎಂತಂದ್ರೆ 9ನೇ ಬ್ಯಾಚ್. 8 ಬ್ಯಾಚ್ ನಾವು ಮಾಡಿ ನಮ್ಗೆ ಅನುಭವ ಉಂಟು. ಯಾವಾಗ್ಲೂ ಅಂದ್ರೆ ಈಗ 480 ಇದ್ರೆ ಅದರಲ್ಲಿ ಒಂದು 200 ಜನ ಬರ್ತಾರೆ. ಇದು ಫಸ್ಟ್ ಟೈಮ್ ಇಷ್ಟು 300 ಜನ ಬಂದದ್ದು. ಎಸ್. ಮತ್ತೆ ಇವಾಗ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರೋ ಕಾರಣದಿಂದಾಗಿ ಈಗ ಭಗವದ್ಗೀತೆ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಎಲ್ಲದಕ್ಕೂ ಅಲ್ಲೇ ಸೊಲ್ಯೂಷನ್ ಕೃಷ್ಣ ಕೃಷ್ಣ ಕೃಷ್ಣ. ಹೌದು ಸರ್, ಹೌದು. ಧನ್ಯವಾದಗಳು ನಿಮಗೆ. ಧನ್ಯವಾದ. ಎಸ್. ವಿದ್ಯಾ ಹರೀಶ್ ಹೇಳಿ ಸರ್, ಹೇಳಿ ಮಾತಾಡಿ. ಹರೇ ಕೃಷ್ಣ ಗುರೂಜಿ, ಇಲ್ಲಿ ಹರೀಶ್ ಅಂತ ಮಾತಾಡ್ತಿರೋದು. ನಮ್ಮ ಫ್ಯಾಮಿಲಿ ಸಮೇತ ನಾವು ನಿಮ್ಮ ಇದನ್ನ ಕೇಳಿದ್ರಿ, ತುಂಬಾ ಚೆನ್ನಾಗ್ ಬಂತು. ಇಲ್ಲಿ ನಮ್ದು ಒಂದು ಬೇಸಿಕ್ ಕ್ವಶನ್ ಇದೆ. ಈಗ ಕೃಷ್ಣ ಸರ್ವಶಕ್ತ ಅಂತೆಲ್ಲ ಕೇಳಿದಿರಿ ನಾವು. ಸೊ ಅವರು ಮನ್ಸ್ ಮಾಡಿದ್ರೆ ಆ ಯುದ್ಧ ತಡಿಬಹುದಾಯ್ತು, ಮತ್ತೆ ಎಲ್ಲಾನು ಸರಿ ಮಾಡ್ಬೋದಾಗಿತ್ತು. ಬಟ್ ಅದ್ ಯಾಕೆ ಆಗ್ಲಿಲ್ಲ, ಮಾಡ್ಲಿಲ್ಲ ಅನ್ನೋ ಒಂದು ಬೇಸಿಕ್ ಕ್ವಶನ್ ಇದೆ. ಇದಕ್ಕೆ ನಿಮ್ ಕಡೆಯಿಂದ ನೋಡಿ, ಇದಕ್ಕೆ ಒಂದು ಒಳ್ಳೆ ಉತ್ತರ ಉಂಟು. ಈಗ ತಂದೆಗೆ ಒಂದು ಮಗ ಇರ್ತಾನೆ. ಮಗ ಬೇಡದೆಲ್ಲ ನೊಟೋರಿಯಸ್ ಕೆಲಸ ಮಾಡ್ತಾ ಇರ್ತಾನೆ. ಮತ್ತೆ ತಂದೆ ಎಂತ ಮಾಡ್ತಾನೆ? ಅವನನ್ನು ಸರಿ ಮಾಡ್ಲಿಕ್ಕೋಸ್ಕರ ಎಲ್ಲಿಯಾದ್ರೂ ಒಂದು ಹಾಕ್ತಾನೆ. ಮತ್ತೆ ಅವ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಮತ್ತೆ ಅವ ಎಲ್ಲವನ್ನು ನಿಲ್ಲಿಸ್ತಾನೆ. ತಂದೆಗೆ ಇಚ್ಛೆ ಇಲ್ಲ ಅವರನ್ನಲ್ಲಿ ಹಾಕ್ಲಿಕ್ಕೆ, ಆದ್ರೂ ಕೂಡ ತಂದೆ ಅವ ಸುಧಾರ್ಬೇಕಂತ ಹಾಕಿದ್ರು. ಅದೇ ರೀತಿ ಕೃಷ್ಣನ ಎಲ್ಲರ ಮಕ್ಕಳು, ಕೃಷ್ಣನಿಗೆ ಇಚ್ಛೆ ಇಲ್ಲ ಯುದ್ಧ ಆಗ್ಬೇಕಂತ. ಆದ್ರೆ ದುರ್ಯೋಧನನಿಗೆ ಎಷ್ಟು ಬಾರಿ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಹೋಗಿ ಕೇಳಿದ, ಆದ್ರೂ ಕೂಡ ಅವ ಅದಕ್ಕೆ ಒಪ್ಲಿಲ್ಲ. ಮತ್ತೆ ಕಡೆಗೆ ಯುದ್ಧ ಮಾಡ್ಲೇಬೇಕಾಯ್ತು. ಎಸ್, ತಿಳಿತು ಸರ್? ತಿಳಿತು. ಆದ್ರೆ ಅವರು ಅಂದ್ರೆ ತಮ್ಮ ಇದರಿಂದ ಶಕ್ತಿಯಿಂದ ಅವರ ಮನಸ್ಸನ್ನ ಬದಲಾಯಿಸಬಹುದಿತ್ತು. ನೋಡಿ, ಅದು ಹಾಗೆ ಮಾಡುದಿದ್ರೆ ಪ್ರಭುಪಾದ ಹೇಳ್ತಾರೆ, ಫುಲ್ ಎಲ್ಲ ವರ್ಲ್ಡ್ ಅನ್ನು ವೈಕುಂಠ ಮಾಡ್ಬೋದು ಕೃಷ್ಣನಿಗೆ. ಒಮ್ಮೆ ಕೃಷ್ಣನ ಒಂದು ಇಚ್ಛೆಯಿಂದ ಎಲ್ಲ ವೈಕುಂಠ ಆಗ್ತದೆ. ಯಾಕಂದ್ರೆ ಕೃಷ್ಣನ ಸೃಷ್ಟಿ. ಆದ್ರೆ ಕೃಷ್ಣ, ನಾವು ರಿಫಾರ್ಮ್ ಆಗ್ಬೇಕಂತ ಕೃಷ್ಣನ ಇಚ್ಛೆ. ನಾವು ಅಲ್ಲಿಂದ ಬಂದದ್ದು ರೆಬೆಲಿಯನ್. ಪ್ರಭುಪಾದ ಹೇಳ್ತಾರೆ, ವಿ ಆರ್ ರೆಬೆಲಿಯಸ್ ಮೆಂಟಾಲಿಟಿಯಿಂದ ನಾವು ಅಲ್ಲಿಂದ ಬಂದಿದ್ದೇವೆ. ರೆಬೆಲಿಯಸ್ ಮೆಂಟಾಲಿಟಿ ಅಂದ್ರೆ ನಾನು ಅಂದ್ರೆ ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ, ನಾನು ಸೆಂಟರ್ ಅಲ್ಲಿ ಬರ್ತೇನೆ ಅಂತ ನಾವು ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆದದ್ದು. ಇಲ್ಲಿ ನಾವು ಬಂದು ರಿಫಾರ್ಮ್ ಆಗ್ಬೇಕು ಅಂದ್ರೆ ಕೃಷ್ಣನಿಗೆ ಸೇವೆ ಮಾಡುವಂತದ್ದು ನಾವು ರಿಫಾರ್ಮೇಶನ್ ಆಗ್ಬೇಕು. ಹಾಗಾಗಿ ಕೃಷ್ಣನಿಗೆ ಇದು ಇಚ್ಛೆ. ಹಾಗಾಗಿ ಕೃಷ್ಣ ಇದನ್ನೆಲ್ಲ ಮಾಡುವಂತದ್ದು. ಓಕೆ, ಒಟ್ಟಿನಲ್ಲಿ ಪ್ರಪಂಚಕ್ಕೆ ಅಥವಾ ಮನುಕುಲಕ್ಕೆ ಒಂದು ಪಾಠ ಆಗ್ಬೇಕು ಅನ್ನೋದು ಅವರ ಥಿಂಕಿಂಗ್ ಇತ್ತಲ್ಲ. ಹೌದು ಸರ್. ಓಕೆ, ಧನ್ಯವಾದಗಳು. ಧನ್ಯವಾದ. ಎಸ್, ಒಳ್ಳೆ ಪ್ರಶ್ನೆ. ಧನ್ಯವಾದ ಸರ್. ಓಕೆ, ನೆಕ್ಸ್ಟ್ ಅಪೂರ್ವ ಎಜಿ, ಅನ್ಮ್ಯೂಟ್ ಮಾಡಿ ಸರ್.
ಮಾತಾಜಿ ಅಪೂರ್ವ ಜೈ ಏಜಿ. ಶ್ರೀ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಎಸ್ ಹರೇ ಕೃಷ್ಣ, ಜೈ ಶ್ರೀ ಕೃಷ್ಣ ಗುರುಜಿ. ಕೇಳ್ತಾ ಗುರುಜಿ, ಅದೇ ಈಗ ಜೀವನದಲ್ಲಿ ಪ್ರತಿಯೊಂದು ಕಾಲಘಟ್ಟಕ್ಕೂ ಅನುಗುಣವಾಗಿ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಒಂದೊಂದು ಆನ್ಸರ್ ಸಿಗ್ತಾ ಹೋಗುತ್ತೆ. ಚಿಕ್ಕವರಿದ್ದಾಗಿಂದ ವಯಸ್ಸಾಗುವವರೆಗೂ ಅವ್ರವ್ರ ಏಜ್ಗೆ ತಕ್ಕನಂಗೆ ಪ್ರತಿಯೊಂದಕ್ಕೂ ಅವ್ರು ಹೆಂಗ್ ಅರ್ಥ ಮಾಡ್ಕೋತಾರೆ ಅದಕ್ಕೆ ಅರ್ಥಗಳು ಸಿಗ್ತಾ ಹೋಗುತ್ತೆ. ಈಗ ಇವಾಗ ಒಂದು ಸ್ಟೇಜ್ ಅಲ್ಲಿ ನಾವು ಬರ್ತೀವಿ, ಎಲ್ರಿಗೂ ನಾವು ಎಕ್ಸ್ಕ್ಯೂಸ್ ಮಾಡ್ತಾ ಹೋಗ್ತೀವಿ ಜೀವನದಲ್ಲಿ. ಆಮೇಲೆ ಅದು ಕೊನೆವರೆಗೂ ನಾವು ಎಕ್ಸ್ಕ್ಯೂಸ್ ಮಾಡ್ತಾನೆ ಹೋಗ್ಬೇಕಾ ಅವ್ರಿಗೆ? ಯಾವಾಗ್ಲೂನು ಎಷ್ಟೊಂದ್ ಸರ್ತಿಗೆ ಬೇರೆಯವರಿಂದ ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಎಲ್ಲದಕ್ಕೂನು ಏನೇನೋ ಪ್ರಾಬ್ಲಮ್ಸ್ ಬಂದಿರತ್ತೆ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾರೆ, ಕೆಲವೊಂದ್ ಸರ್ತಿಗೆ ನಾವು ಎಕ್ಸ್ಕ್ಯೂಸ್ ಮಾಡ್ಬೇಕು, ತಪ್ಪಿರುವಾಗ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ. ಅವರಿಂದ ನಾವು ದೂರನೇ ಸರಿದ್ ಬಿಡ್ಬೇಕಾ ಅಥವಾ ಎಕ್ಸ್ಕ್ಯೂಸ್ ಮಾಡ್ತಾನೆ ಹೋಗ್ಬೇಕಾ? ಅಂದ್ರೆ ಯಾರು ನಿಮ್ಗೆ ಇದು ಮಾಡ್ತಾರೆ ಅಂದ್ರೆ ತೊಂದರೆ ಕೊಡ್ತಾರೆ ಅವರಿಗೆ ನಾವು ಕ್ಷಮೆ ಕೊಡ್ಬೇಕಂತ ಹೇಳುವಂತಲ್ಲ ನೀವು? ಹೌದೌದು. ಕ್ಷಮಿಸುವುದು. ಪ್ರಭುಪಾದ ಹೇಳ್ತಾರೆ, ಕ್ಷಮಿಸುವುದು ಭಕ್ತನ ಲಕ್ಷಣ. ಇದು 16ನೇ ಅಧ್ಯಾಯದಲ್ಲಿ ದೈವಿ ಮತ್ತೆ ಆಸುರಿ ಸಂಪತ್ತು ಅದರಲ್ಲಿ ಉಂಟು. ಕ್ಷಮಿಸುವುದು ಒಂದು ಭಕ್ತನ ಕ್ವಾಲಿಟಿ ಅಂತ. ಹಾಗಾಗಿ ನಾವು ಕ್ಷಮಿಸ್ತಾ ಬಂದ್ರೆ ನಾವು ಅದರಲ್ಲಿ ನಮ್ಗೆ ಒಳ್ಳೆಯದು ಸಿಗುದು ವಿನಃ ನಮ್ಗೆ ಕೆಟ್ಟದ್ದು ಸಿಗುವುದಿಲ್ಲ. ಸರಿ ಗುರು, ಥ್ಯಾಂಕ್ ಯು ಗುರುಜಿ. ಅದರ ಅನುಭವ ಆಗ್ತಾ ಇದೆ ನಮಗೆ, ತುಂಬಾ ಒಳ್ಳೆಯದು. ಧನ್ಯವಾದಗಳು. ಧನ್ಯವಾದ. ಎಸ್, ನೆಕ್ಸ್ಟ್ ಸೌಮ್ಯ ಮಾತಾಜಿ ಅನ್ಮ್ಯೂಟ್ ಮಾಡಿ. ಸೌಮ್ಯ ಮಾತಾಜಿ ಮಾಡಿ. ನೆಕ್ಸ್ಟ್ ಮಾತಾಜಿ. ಎಸ್, ಶೋಭಿತ. ಸೌಮ್ಯ ಹರೇ ಕೃಷ್ಣ, ಹೇಳಿ ಮಾತಾಜಿ. ಸೌಮ್ಯ ಹರೇ ಕೃಷ್ಣ. ಸೌಮ್ಯ ಅವರೇ ನೆಕ್ಸ್ಟ್ ಮಾಡಿ ಮಾತಾಜಿ. ಅನುರಾಧವನ್ನು ಅನ್ಮ್ಯೂಟ್ ಮಾಡಿ. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ ಮಾಡಿ. ನೆಕ್ಸ್ಟ್ ಮಾಡಿ ಅನುರಾಧ. ಎಸ್, ಹಲೋ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾನು ಭಗವದ್ಗೀತೆ ಈಗ ಫಸ್ಟ್ ಮೊದಲನೇ ಅಧ್ಯಾಯ ನೋಡ್ದೆ, ಚೆನ್ನಾಗಿದೆ, ಮುಡಿ ಬಂತು. ಅಂದ್ರೆ ಇದ್ರಲ್ಲಿ ಒಟ್ಟು ಅಧ್ಯಾಯಗಳು 200 ಅಧ್ಯಾಯ ಇದೆ ಅಂತ ಹೇಳಿದ್ರಿ. ನನ್ಗೆ ನೀವು 200 ಅಧ್ಯಾಯ ಅಲ್ಲ, ಸಾರಿ, ಇಲ್ಲ ಶ್ಲೋಕಗಳು 700 ಶ್ಲೋಕ 18 ಅಧ್ಯಾಯ 700 ಶ್ಲೋಕಗಳಿದೆ ಅಂತ ಹೇಳಿದ್ರಿ ನೀವು. ಆದ್ರೆ ಇವತ್ತು ನನಗೆ ನೀವು ಒಂದೊಂದು ಅಧ್ಯಾಯದ್ದು ಕೆಲವೊಂದು ಶ್ಲೋಕಗಳನ್ನ ಹೇಳಿದ್ರಿ. 1.28 ಅಂದ್ರೆ ಭಗವದ್ಗೀತೆಯಲ್ಲಿ ಈ ರೀತಿ ಇದೆ ಅಂತ ಹೇಳಿದ್ರಿ ಅಲ್ಲ. ಸೊ ಅದ್ರನ್ನ ನನ್ನ ಹತ್ರ ಭಗವದ್ಗೀತೆ ಬುಕ್ ಇದೆ, ಅದನ್ನ ನಾನು ಇಸ್ಕಾನ್ ಟೆಂಪಲ್ ಅಲ್ಲಿ ತಗೊಂಡಿದ್ದು, ಬೆಂಗಳೂರು ಇಸ್ಕಾನ್ ಅಲ್ಲಿ, ಶಿವಾಜಿನಗರ ಅಲ್ಲಿ ತಗೊಂಡಿದ್ದು ನಾನು. ಈ ಇಸ್ಕಾನ್ಗೂ ಈ ಪುಸ್ತಕಕ್ಕೂ ನೀವು ಹೇಳ್ತಿರುವಂತ ಪುಸ್ತಕಕ್ಕೂ ಸಿಮಿಲಾರಿಟಿ ಇದೆಯಾ? ಸೇಮ್ ಇಸ್ಕಾನ್ ಅಂದ್ರೆ ಸೇಮ್ ಪುಸ್ತಕ. ಅಂದ್ರೆ ಇವಾಗ ನೀವ್ ಹೇಳಿದ್ದು ಕೆಲವೊಂದು ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅಂದ್ರೆ ಇದು ಯಾವ್ದು ಶ್ಲೋಕಗಳು, ಅದು ನನಗ್ ಸ್ವಲ್ಪ ಡೌಟ್ ಆಯ್ತು. ಯಾವ್ದು ಅರ್ಥ ಆಗ್ಲಿಲ್ಲ ಹೇಳಿ? ಈಗ ನೀವು ಸಹಾನುಭೂತಿ ಅಂತ ಹೇಳಿದ್ರಿ ಕೊನೆಯದ್ರಲ್ಲಿ, ಭಗವದ್ಗೀತೆ ಮೊದಲನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಇದೆ ಅಂತ ಹೇಳಿದ್ರಿ. ಅಂದ್ರೆ ಭಾವಾರ್ಥ ಒಂದೇ ಇದೆ, ಭಾವಾರ್ಥ ಎಲ್ಲ ಒಂದೇ ಇದೆ. ಅಂದ್ರೆ ನೀವ್ ಹೇಳಿದ್ದು ಕೆಲವೊಂದನ್ನ ನನ್ಗೆ ಬೇಗ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಸುಲಭವಾಗಿ ಅರ್ಥ ಆಗುದಿಲ್ಲ. ನಾವು ಭಕ್ತಿಯಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗ್ಬೇಕು, ಮತ್ತೆ ಅರ್ಥ ಆಗ್ತಾ ಬರ್ತದೆ. ಹೌದು. ಮತ್ ಇವಾಗ ನನ್ಗೆ ಭಗವದ್ಗೀತೆ ಪುಸ್ತಕನ ಇದು ಒಂದೇ ಪುಸ್ತಕ ಸಾಕ ಅಥವಾ ಬೇರೆ ಮಿಕ್ಕಿದ್ದೇನಾದ್ರೂ ತಗೊಳ್ಬೇಕು ಅನ್ನುವಂತ? ಮಿಕ್ಕಿದ್ ತಗೊಳ್ಬೇಕಲ್ಲ, ಇದಕ್ಕೆ ಭಕ್ತರ ಸಂಘ ಮಾಡ್ಬೇಕು. ಭಕ್ತರ ಸಂಘದಿಂದ ಅರ್ಥ ಆಗ್ತದೆ. ಸುಲಭದಲ್ಲಿ ಹಾಗೆ ಅರ್ಥ ಆಗುದು, ಎಲ್ಲರೂ ಓದಿ ಅರ್ಥ ಆಗ್ತಿತ್ತು. ಪ್ರಭುಪಾದ ಹೇಳ್ತಾರೆ ಮೊದಲ ಅಧ್ಯಾಯದಲ್ಲಿ, ಭಗವದ್ಗೀತೆಯನ್ನು ಭಕ್ತರ ಮೂಲಕ ಕಲಿ. ಯಾಕೆ ಹೇಳುವಂತದ್ದು? ಯಾಕೆಂದ್ರೆ ನಾವು ಈಗ ನೋಡಿ, ನಾವು ಪುಸ್ತಕ ವಿತರಣೆ ಮಾಡ್ತೇವೆ. ಪುಸ್ತಕ ವಿತರಣೆ ಮಾಡುವಾಗ ಪ್ರಭುಪಾದ ಹೇಳ್ತಾರೆ, ನೀನು ಅವರಿಗೆ ಪ್ರಚಾರ ಮಾಡು, ಬೋಧನೆ ಮಾಡು. ಯಾಕೆ ಬೋಧನೆ ಮಾಡುವಂಥದ್ದು? ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಹಾವಿರ್ತದೆ, ನಾವು ಓದುವಾಗ ಅದು ಹಗ್ಗ. ನಾವು ಎಂತ ಮಾಡ್ತೇವೆ ಅಲ್ಲಿ? ನಾವು ಹಾವನ್ ತರ್ತೇವೆ. ಅದು ಹಗ್ಗ ಇದ್ರೂ ಕೂಡ ಹಾವನ್ ತರ್ತೇವೆ. ಹಾಗಾಗಿ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಕೂಡಲೇ ನಮ್ಗೆಲ್ಲವೂ ತಿಳಿತಾ ಬರ್ತದೆ. ಈಗ ಇನಿಷಿಯಲ್ ನಾವು ಭಕ್ತರ ಸಂಘ ಮಾಡ್ಬೇಕು. ಸರಿ ಗುರುಜಿ. ಮತ್ತೆ ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡೋದಕ್ಕೆ ಅಂತೇಳಿ ಲಿಂಕ್ ಕಳ್ಸಿದ್ರಿ ಗುರುಜಿ ಲಾಸ್ಟ್ ವೀಕ್. ನನ್ಗೆ ಅದು ಕ್ಯಾಶ್ ಆನ್ ಡೆಲಿವರಿ ಆಗಿದ್ರೆ ತುಂಬಾ ಅನುಕೂಲ ಆಗ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮಾತಾಜಿ, ನಮ್ದು ಇದೆ. ಅದು ನಾನು ಅಲ್ಲಿ ಮೆಸೇಜ್ ಅಲ್ಲಿ ಕೇಳ್ದೆ, ನಾನು ಕ್ಯಾಶ್ ಆನ್ ಡೆಲಿವರಿ ಆದ್ರೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಅಂತ ಹೇಳಿ. ಬಿಕಾಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ನನ್ನಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಸೊ ಅದಕ್ಕೋಸ್ಕರ ನಾನು ಕೇಳ್ದೆ ಆ ರೀತಿ. ಎಸ್ ಎಸ್ ಮಾತಾಜಿ, ಎಸ್. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ನಾಗರತ್ನ, ಹರೇ ಹರೇ ಕೃಷ್ಣ. ಎಸ್ ನಾಗರತ್ನ ಆರ್, ಹೇಳಿ ಮಾತಾಜಿ. ನಾಗರತ್ನ ಆರ್. ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಗುರುಜಿ ನೀವು ಈಗ ಹೇಳ್ತಿದ್ರಿ, ನಾನೆಲ್ಲ ಕೇಳಿಸ್ಕೊತಾ ಇದ್ದೀನಿ. ಬಟ್ ಮೆಂಟಲಿ ಹಿಯರ್, ಫಿಸಿಕಲಿ ಸಮ್ವೇರ್ ಅನ್ನೋಂಗ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ? ಎಂತ ಗೊತ್ತಾಗ್ಲಿಲ್ಲ ನನಗೆ. ಈಗ ನಾನು ನೀವು ಕ್ಲಾಸ್ ಕೇಳಿಸ್ಕೊತಾ ಇದ್ದೀನಿ, ಬಟ್ ನಾನು ಫಿಸಿಕಲಿ ಹಿಯರ್, ಮೆಂಟಲಿ ಸಮ್ವೇರ್. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಾವು ಜಪ ಮಾಡ್ಬೇಕು. ಜಪ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಜಪ ಮಾಡಿದ್ರೆ ಏಕಾಗ್ರತೆ ಬರ್ತದೆ, ಕಾನ್ಸಂಟ್ರೇಷನ್ ಇಂಪ್ರೂವ್. ಅದೇ ಕಾನ್ಸಂಟ್ರೇಷನ್ ಗೆ ತೊಂದರೆ ಆಗಿದೆ, ಅದಕ್ಕೆ ಕಾನ್ಸಂಟ್ರೇಷನ್ ಗೆ ಜಪ ಮಾಡ್ಬೇಕು ಹರೇ ಕೃಷ್ಣ ಮಂತ್ರ. ಓಕೆ ಗುರುಜಿ, ಓಕೆ ಗುರುಜಿ, ವಂದನೆಗಳು. ಎಸ್ ವಂದನೆಗಳು. ಎಸ್ ಅಜಯ್ ರಾಮು ನೆಕ್ಸ್ಟ್. ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಅಜಯ್ ರಾಮ್ ಮಾಡಿ ಮಾತಾಜಿ. ಶೋಭಿತಾ ಮಾತಾಜಿ ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ ಮಾತಾಜಿ. ನೆಕ್ಸ್ಟ್ ಮಾಡಿ ರಾಜ ಅವ್ರು ತೆಗೆದ ನೆಕ್ಸ್ಟ್ ಮಾಡಿ. ಎಸ್ ಅಜಯ್ ರಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ಎರಡು ಪ್ರಶ್ನೆ ಇದೆ ಇಲ್ಲಿ ನನಗೆ. ಸೊ ಒಂದು ಬಂದು ಕುರುಕ್ಷೇತ್ರ ನಡೆದಿದ್ದು 18 ದಿನ ಅಲ್ವಾ? ಹೌದು. ಹಾಗೇನೆ ನೀವು 18 ಅಧ್ಯಾಯ ಮಾಡಿದೀರಾ, ಅದಕ್ಕೂ ಇದಕ್ಕೂ ಏನಾದ್ರೂ ನಂಟಿದ್ಯಾ? ಏನಾದ್ರೂ ಒಂದು ಲಿಂಕ್ ಇದೆಯಾ? 18 ಅಧ್ಯಾಯ ಆಗಿನೇ ಏನಕ್ ಮಾಡ್ಬೇಕಾಗಿತ್ತು ಭಗವದ್ಗೀತೆನ? ಅಲ್ಲ, ಹೇಗೆ ಅಂದ್ರೆ ಈಗ ನೋಡಿ, ಇದು ನಾವು ಮುಂಚೆ ಹೀಗೆ ಮಾಡ್ತಾ ಇರ್ಲಿಲ್ಲ. ಈಗ ಎಂತ ಆಗಿದೆ ಅಂದ್ರೆ ಈ ಕೊರೋನಾ ಬಂದು ಈ ಒಂದು ಐಡಿಯಾ ನಮ್ಗೆ ಬಂತು, ಹಾಗಾಗಿ ಮಾಡ್ತಾ ಇದ್ದೇವೆ ನಾವು ಈ ರೀತಿ ಪ್ಲಾನ್. ಓಕೆ, ನನಗೆ ಏನನ್ಸ್ತು 18 ಅಧ್ಯಾಯ 18 ದಿನ ನಡೆದಿದ್ದು ಯುದ್ಧ, ಅದಕ್ಕೇನಾದ್ರೂ ಇದಿತ್ತ ಅಂತ ಒಂದು ಪ್ರಶ್ನೆ ಇತ್ತು. ಇಲ್ಲ ಅಂದ್ರೆ ಅದು ಒಂದು ಕೊರೋನಾ ಬಂದ ಮೇಲೆ ನಾವು ಇದನ್ನ ಪ್ಲಾನ್ ಮಾಡಿದಂಥದ್ದು. ಈಗ ನೋಡಿ, ಎಲ್ಲರಿಗೊಂದು ನಾನು ನಾಳೆ ಎಲ್ಲರೂ ಹೇಳ್ತಾರೆ, ಈಗ ತುಂಬಾ ಮಂದಿ ಬಿಟ್ಟು ಹೋಗಿದ್ದಾರೆ. ನಾವೀಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಆನ್ಲೈನ್ ಪ್ರೀಚರ್ಸ್ ಅಂದ್ರೆ ನಾವೀಗ 1,35,000 ಕ್ರಾಸ್ ಆದೇವು. 1 lakh ಒಟ್ಟಿಗೆ ಜೂನ್ ಇಂದ ಸ್ಟಾರ್ಟ್ ಮಾಡಿದ್ದು, ಈಗ ನಮ್ದು 9ನೇ ಬ್ಯಾಚ್. ನಾಳೆ ಎಸ್ ಶೋಭಿತಾ ಮಾತಾಜಿ ನೆನಪು ಮಾಡಿ ಮಾತಾಜಿ, ನಾಳೆ ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆ ಇದನ್ನು ಹೇಳ್ತೇನೆ. ಓಕೆ ಪ್ರಭುಜಿ. ಎಸ್, ಹಾಗಾಗಿ ಈ ಪ್ರಚಾರಕ್ಕೆ ನಾವು ಸ್ಟಾರ್ಟ್ ಮಾಡಿದೆವು, ಅದು ಆಗ್ತಾ ಹೋಯಿತು. ಎಸ್, ಇನ್ನ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಈಗ ನಮ್ಮ ಈ ಮಹಾಭಾರತನ ಅಥವಾ ಭಗವದ್ಗೀತೆನ, ಅದ್ರಲ್ಲಿ ಬರೋ ಶ್ಲೋಕಗಳಾಗ್ಲಿ, ಅದ್ರಲ್ಲಿ ಬರೋ ಮೆಸೇಜ್ ಆಗ್ಲಿ, ಅದನ್ನ ನಮ್ಗೆ ಹೋಲ್ಸ್ಕೊಂತೀವಿ. ಅಂದ್ರೆ ನಮ್ಮ ದೇಹನೇ ಒಂದು ಮಹಾಭಾರತ, ಅದ್ರಲ್ಲಿ ನಡೆಯೋ ಯುದ್ಧನೇ ಏನೋ ನಮ್ಮ ಕಾಮ ಆಗ್ಲಿ, ಕ್ರೋಧ ಆಗ್ಲಿ, ಏನೇ ಒಂದಾಗ್ಲಿ, ಅದ್ರಲ್ಲಿ ನಡೆಯೋ ಯುದ್ಧನೇ ಈ ಭಗವದ್ಗೀತೆ. ಸೊ ನಮ್ಮನ್ನ ನಾವು ಅರ್ಥಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋ ಪ್ರಯತ್ನದಲ್ಲಿ ಭಗವದ್ಗೀತೆ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಕೃಷ್ಣನ್ನ ನಾವು ಯಾವ ಸ್ಥಾನದಲ್ಲಿ ನೋಡ್ಬೇಕು? ಅದು ನೋಡಿ, ಇದು ಆಕ್ಚುಲಿ ಇದು ಫಿಲಾಸಫಿ ಸರಿಯಲ್ಲ. ಎಂತಂದ್ರೆ ಇದು ಎಂತ ಹೇಳುದು, ಇದಕ್ಕೆ ಮಾಯವಾದಿ ಫಿಲಾಸಫಿ ಅಂತ ಹೇಳ್ತಾರೆ. ಆ ರೀತಿ ಹೇಳುವಂತದಲ್ಲ. ಆಕ್ಚುಲಿ ಹೇಗೆ ಅಂದ್ರೆ ನೋಡಿ, ನಾವು ಆತ್ಮ, ಕೃಷ್ಣ ಪರಮಾತ್ಮ, ನಾವು ಕೃಷ್ಣನ ಅಂಶ. ಹಾಗಾಗಿ ನಾವು ಈಗ ಸಪರೇಟ್ ಆಗಿದ್ದೇವೆ. ಹೇಗೆ ಅಂದ್ರೆ ಈಗ ಒಬ್ಬ ತಂದೆ ಮಗ ಸಪರೇಟ್ ಆಗಿದ್ದಾರೆ, ಮತ್ತೆ ತಂದೆ ಮಗನನ್ನು ಇನ್ನೊಬ್ಬ ಬಂದು ಹುಟ್ಟು ಮಾಡಿಸ್ತಾರೆ. ಆಗ ಎಷ್ಟು ಖುಷಿ ಆಗ್ತದೆ? ಇಬ್ಬರಿಗೆ ಖುಷಿ ಆಗ್ತದೆ, ತಂದೆಗೆ ಕೂಡ ಖುಷಿ ಆಗ್ತದೆ, ಮಗನಿಗೆ ಕೂಡ ಖುಷಿ ಆಗ್ತದೆ. ಅದೇ ರೀತಿ ಈಗ ನಾವು ದೇವರಿಂದ ಸಪರೇಟ್ ಆಗಿದ್ದೇವೆ. ಈ ಭಗವದ್ಗೀತೆ ಅಂತ ಮಾಡ್ತದೆ ಅಂದ್ರೆ ನಮ್ಮನ್ನು ವಾಪಸ್ ದೇವರೊಂದಿಗೆ ಕನೆಕ್ಟ್ ಮಾಡಿಸ್ತದೆ. ಸರಿ. ಎಸ್, ಹಾಗಾಗಿ ನಮ್ಮ ಕಳೆದು ಹೋದ ಎಂತ ಹೇಳುದು ಸಂಬಂಧ ವಾಪಸ್ ಅಂದ್ರೆ ನಮ್ಮನ್ನ ದೇವರ ಹತ್ರ ಎಸ್ ಸೇರಿಸ್ತಾ ಇದೆ, ವಾಪಸ್ ಇದು ಕನೆಕ್ಟ್ ಆಗ್ತದೆ. ಎಸ್, ಸರಿ ಗುರುಜಿ. ಇದು ಆನ್ಲೈನ್ ಅಲ್ಲಿ ನಾನು ಇವಾಗ ಬುಕ್ ಆರ್ಡರ್ ಮಾಡಿದ್ರೆ ಅಲ್ಲಿ ಕನ್ನಡ ಆಪ್ಷನ್ಸ್ ಬರ್ತಾ ಇಲ್ಲ. ಸೊ ನಾನ್ ಏನ್ ಮಾಡ್ಬೇಕು ಗುರುಜಿ? ಉಂಟು, ನಾನು ಚೆಕ್ ಮಾಡಿದೆ, ನಾನು ಲಿಂಕ್ ಕ್ಲಿಕ್ ಮಾಡಿದೆ, ಅದ್ರಲ್ಲಿ ಆಪ್ಷನ್ಸ್ ಬರ್ತಾ ಇಲ್ಲ, ಲ್ಯಾಂಗ್ವೇಜ್ ಆಪ್ಷನ್ಸ್ ಬರ್ತಾ ಇಲ್ಲ ಅದ್ರಲ್ಲಿ. ಲ್ಯಾಂಗ್ವೇಜ್ ಆಪ್ಷನ್ ಬರ್ತಾ ಇಲ್ವಾ? ಎಸ್, ಭಾವನಾ ಮಾತಾಜಿ ನೋಡಿದ್ದೀರಾ ಅದು? ಎಸ್, ಚೆಕ್ ಮಾಡ್ತೀನಿ ಪ್ರಭುಜಿ ಇನ್ನೊಂದ್ಸತಿ. ಎಸ್, ನೋಡಿ ಅವರ ಹೆಸರು. ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಿ? ನಾನು ಇದು ಕನ್ನಡ ಗ್ರೂಪ್ ಅಲ್ಲೇ ಇದ್ದೀನಿ. ಕನ್ನಡ ಗ್ರೂಪ್ ಅಲ್ಲಿ ಇದ್ದೀರಾ? ಅಲ್ಲಿ ಒಂದು ಹಾಕಿ, ಅವ್ರ ಅಡ್ಮಿನ್ ನೋಡ್ತಾರೆ. ಸರಿ ಸರಿ, ಮೆಸೇಜ್ ಹಾಕಿ ಹೀಗೆ ಅಂತ, ಅವರು ಮತ್ತೆ ಕಾಂಟ್ಯಾಕ್ಟ್ ಆಗ್ತಾರೆ. ಸರಿ ಗುರುಜಿ, ಧನ್ಯವಾದಗಳು, ಧನ್ಯವಾದಗಳು. ಎಸ್, ನೆಕ್ಸ್ಟ್ ಇದು ಮಾಡಿ ಮಾತಾಜಿ. ಅಶ್ವಿನಿ ನದೇಗರ್. ಹಲೋ, ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹರೇ ಕೃಷ್ಣ.
ನನ್ ಕ್ವಶನ್ ಅಂದ್ರೆ ಲೈಕ್ ಎಲ್ಲಾರು ದೊಡ್ಡವರೆಲ್ಲ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿ ಪುಣ್ಯ ಸಿಗುತ್ತೆ, ಅದು ನಿಮ್ ಮಕ್ಳಿಗ್ ಬರುತ್ತೆ, ನಿಮ್ ಮೊಮ್ಮಕ್ಳಿಗ್ ಬರುತ್ತೆ. ಸೊ ಇದು ಪುಣ್ಯ ಅನ್ನೋದು ನಿಜಾನಾ, ಅಥವಾ ಇದ್ರೆ ಅದು ಮುಂದೆ ಸರ್ಕ್ಯುಲೇಟ್ ಆಗತ್ತಾ ಆ ಪುಣ್ಯ ಅನ್ನೋದು? ನೋಡಿ, ಪುಣ್ಯ ಕ್ಷೀಣೆ ಪುಣ್ಯ ಮರ್ತಿರೋದು ಅಂದ್ರೆ ಪುಣ್ಯ ಗಳಿಸಿ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಹೇಳ್ತೀರಾ ನೀವೇನಾದ್ರೂ? ಉತ್ತರ ಉಂಟಾ ಅದಕ್ಕೆ? ಹರೇ ಕೃಷ್ಣ, ನಿಮ್ಮ ಹತ್ರ ಪ್ರಶ್ನೆ ಅಶ್ವಿನಿ. ಇಲ್ಲ ಗುರುಜಿ, ಏನ್ ನೋಡಿ, ಪುಣ್ಯ ಗಳಿಸಿದ್ರೆ ನಿಮ್ಗೆ ಸ್ವರ್ಗಲೋಕಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಇಲ್ಲಿ ನೀವು ಸ್ವರ್ಗಲೋಕ ಇದೆಲ್ಲ ನಿಜಾನಾ? ನಿಮ್ಗೆ ನಂಬಿಕೆ ಇಲ್ಲ, ನಿಮ್ಗೆ ಯಾವ್ದು ಮೇಲೆ ನಂಬಿಕೆ ಇಲ್ಲ, ಮತ್ತೆ ನೀವು ಈ ಪ್ರಶ್ನೆ ಕೇಳುದು ಸರಿಯಲ್ಲ. ಅಲ್ಲ ನೋಡಿ, ನಂಬಿಕೆ ಇಲ್ಲ ಅಂತಲ್ಲ, ಅಂದ್ರೆ ತಿಳ್ಕೋಬೇಕು ಅಂತಿದ್ದೀನಿ. ನೋಡಿ ಒಂದ್ ನಿಮಿಷ, ಇದಕ್ಕೆ ನಾನು ಒಂದು ಉತ್ತರ ಹೇಳ್ತೇನೆ. ಒಬ್ಬ ಬಂದು ಪ್ರಭುಪಾದ ಹತ್ರ, ಪ್ರಭುಪಾದ ನನಗೆ ದೇವರನ್ನು ತೋರಿಸಿ. ಪ್ರಭುಪಾದ ಹೇಳಿದ್ರು, ಅದಕ್ಕೆ ಪ್ರೊಸೆಸ್ ಉಂಟು, ಈ ರೀತಿ ನೀನು ಇದು ಮಾಡಬೇಡ, ಪ್ರೊಸೆಸ್ ಉಂಟು, ಆ ಪ್ರೊಸೆಸ್ ಅನ್ನು ಅಪ್ಲೈ ಮಾಡಿದ್ರೆ ನಿನಗೆ ದೇವರು ಕಾಣ್ಬೋದು. ನನಗೆ ನೀವು ದೇವರನ್ನು ತೋರಿಸಿ, ಮತ್ತೆ ಕೂಡ ಜೋರು ಮಾಡಿದಂತೆ. ಪ್ರಭುಪಾದ ಮತ್ತೆ ಹೇಳ್ತಾರೆ, ನಾನೀಗ ದೇವರನ್ನು ನೋಡಿದೆ ಅಂತ ನೀನು ನಂಬ್ತೀಯ? ಅದಕ್ಕೆ ಅವ್ರು ಹೇಳ್ತಾನೆ, ಇಲ್ಲ, ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಸರಿಯಾದಲ್ಲ. ಮೀನಿರುವುದು ನಂಬಿಕೆ. ಈಗ ನೀವು ಹೇಳಿದ್ರಲ್ಲ, ಈ ಸ್ವರ್ಗಲೋಕ ನಿಜಾನ, ಈ ಬ್ರಹ್ಮಲೋಕ ನಿಜಾನ, ನಿಮ್ಗೆ ನಂಬಿಕೆ ಇಲ್ಲ, ಮತ್ತೆ ನಿಮ್ಮ ಪ್ರಶ್ನೆ ಕೂಡ ಸರಿಯಲ್ಲ. ಇಲ್ಲ, ನಂಬಿಕೆ ಇಲ್ಲ ಅಂತ ಇಲ್ಲ. ಇಲ್ಲ, ಹೌದು. ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಮೇ ಬಿ, ಪರ್ ಆಪ್ಸ್, ಮೈಟ್ ಬಿ. ಇದೆ ನೋಡಿ, ನಾವು ಯಾವಾಗಲೂ ಎರಡು ದೋಣಿಯಲ್ಲಿ ಕಾಲಿಡಬಾರ್ದು. ಯಾವಾಗಲೂ ಒಂದು ದೋಣಿಯಲ್ಲಿ ಕಾಲಿಟ್ರೆ ನಮ್ಗೆ ಆ ದಡಕ್ಕೆ ಹೋಗ್ಬೋದು. ಎರಡು ದೋಣಿಯಲ್ಲಿ ಕಾಲಿಟ್ರೆ ಎಂತಾಗ್ತದೆ, ನಾವು ಆಚೆ ಆ ದಡ ಕೂಡ ದಾಟ್ಲಿಕ್ಕೆ ಆಗುದಿಲ್ಲ, ಅಲ್ಲೇ ನಾವು ಇರ್ತೇವೆ. ಹಾಗಾಗಿ ನಂಬಿದ್ರೆ ಫುಲ್ ನಂಬಬೇಕು, ಇಲ್ಲದಿದ್ರೆ ನಂಬಲೇಬಾರ್ದು. ಗೊತ್ತಾಯ್ತಾ ಮಾತಾಜಿ? ಮೇನ್ ಇರುವಂತದ್ದು ನಂಬಿಕೆ ಭಕ್ತಿಯಲ್ಲಿ. ನಮಗೆ ನಂಬಿಕೆ ಇಲ್ಲದಿದ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಹೇಗಂದ್ರೆ, ನೀವು ಕೇಳಿದ ಪ್ರಶ್ನೆಗೆ ಪುಣ್ಯ ಅಂದ್ರೆ, ಆ ಪುಣ್ಯ ಗಳಿಸಿದ್ರೆ ಬ್ರಹ್ಮಲೋಕ ಹೋಗ್ಬೋದು, ಸ್ವರ್ಗಲೋಕ ಹೋಗ್ಬೋದು. ಆದ್ರೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಇಲ್ಲಿ ನೀವು 100 ವರ್ಷ ಬದುಕ್ತೀರಿ, ಬ್ರಹ್ಮಲೋಕದಲ್ಲಿ ಎಷ್ಟೋ ಕೋಟಿ ವರ್ಷ ಬದುಕ್ತೀರಿ, ಮತ್ತೆ ನೀವು ಸಾಯಲೇಬೇಕು. ಜನ್ಮ ಮೃತ್ಯು ಜರವಾದಿಂದ ನಿಮ್ಗೆ ಬಿಡುಗಡೆ ಸಿಗುವುದಿಲ್ಲ. ಎಸ್, ಅವ್ರು ಹೋದ್ರ. ಎಸ್, ನೆಕ್ಸ್ಟ್ ಜವರೇಗೌಡ. ಎಸ್, ಜವರೇಗೌಡ ಅವರೇ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈ ಮೂರು ಪುಸ್ತಕಗಳನ್ನ ಪಬ್ಲಿಷ್ ಆಗಿದೆಯಲ್ಲ, ಅದನ್ನ ಕೊಂಡ್ಕೊಳ್ಳಿ ಹಾಗೆ ಅಂತ ಹೇಳಿದ್ರಲ್ಲ, ಭಗವದ್ಗೀತೆ ಆಸ್ ಇಟ್ ಈಸ್, ಮತ್ತೆ 2 ಬುಕ್ಸ್, ಅದು ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಹೌದು, ಇನ್ನೊಂದು ಬುಕ್ ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ, ಅಂದ್ರೆ ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್. ಮತ್ತೆ ಇನ್ನೊಂದು ಪುಸ್ತಕ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಓಕೆ, ಈ 3ಕ್ಕೂ ಎಷ್ಟಾಗುತ್ತೆ ಗುರುಜಿ? 3 ಅಂದ್ರೆ ಜಪಮಾಲೆ ಕೂಡ ಸಿಗ್ತದೆ. ಟೋಟಲ್ 600 rupees. ಭಗವದ್ಗೀತಾ ಮತ್ತೆ 2 ಪುಸ್ತಕ ಮತ್ತೆ ಜಪಮಾಲೆ. ಸೊ 6 ಇದನ್ನ ಆನ್ಲೈನ್ ನಲ್ಲಿ ಆನ್ ಮಾಡಿದ್ರೆ ಇದ್ರಲ್ಲಿ ಕಳ್ಸಿಕೊಡ್ತೀರಾ? ಹೌದೌದು. ಆನ್ಲೈನ್ ಆರ್ಡರ್ ಮಾಡಿದ್ರೆ ಗೆಟ್ ಇಟ್ ಬೈ ಪಾರ್ಸಲ್? ಯಾ, ಯು ವಿಲ್ ಗೆಟ್ ಸರ್, ಡೆಫಿನೆಟ್ಲಿ ಯು ವಿಲ್ ಗೆಟ್. ಓಕೆ. ಥ್ಯಾಂಕ್ ಯು. ಹರಿ ಕೃಷ್ಣ. ನೆಕ್ಸ್ಟ್ ರೆಡ್ಮಿ ಅವರೇ. ಎಸ್, ಹರೇ ಕೃಷ್ಣ. ರೆಡ್ಮಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಅರ್ಜುನ ಗೊಂದಲದಲ್ಲಿದ್ದಾರೆ, ಅದು ಸಹಾನುಭೂತಿ, ಸಂತೋಷವಿಲ್ಲ, ಪಾಪ, ಅದನ್ನ 5 ವಿಷಯ ಹೇಳಿದ್ರಿ. ನಂಗ್ ಅನ್ಸುತ್ತೆ ಸಂಸಾರದಲ್ಲಿ ಎಲ್ಲಾ ಕಿರಿಯರು, ಚಿಕ್ಕವರು ಈ ಗೊಂದಲದಲ್ಲಿ ಇದ್ದಾರೆ ಅನ್ಸುತ್ತೆ. ಈಗ ಮಕ್ಕಳು ತಂದೆ ತಾಯಿ ಮೇಲೆ, ಅಥವಾ ನಮ್ಗೆ ಅತ್ತೆ ಮಾವ ಅಥವಾ ತಂದೆ ತಾಯಿ ಅವ್ರನ್ನ ವಿರುದ್ಧ ಕಟ್ಕೊಳ್ಳೋದು, ಅಥವಾ ಅವ್ರಿಗೆ ನಾವು ಸಹಾನುಭೂತಿ ತೋರಿಸ್ತೀವಿ, ಅವ್ರಿಗೆ ಅಗೇನ್ಸ್ಟ್ ಆಗಿ ಮಾತಾಡಲ್ಲ, ಪಾಪ ಪ್ರಜ್ಞೆ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಈ ಗೊಂದಲದಲ್ಲಿ ಯಾವಾಗ್ಲೂ ಇರ್ತಾರ? ನೋಡಿ, ಪ್ರಭುಪಾದ ಹೇಳ್ತಾರೆ 99% ಜನರೆಲ್ಲ ಇದರಲ್ಲಿ ಇರ್ತಾರೆ. ಯಾಕೆಂದ್ರೆ ಎಲ್ಲರೂ ದೇಹದ ಭಾವನೆಯಲ್ಲಿ ಇದ್ದಾರೆ. ಅರ್ಜುನ ಇರುವುದು ದೇಹದ ಭಾವನೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಅವನನ್ನು ದೇಹದಿಂದ ಆತ್ಮದ ಭಾವನೆಗೆ ತರ್ತಾನೆ. ನಾವು ದೇಹದ ಭಾವನೆಯಲ್ಲಿ ಇರುವಾಗ ಇದೆಲ್ಲ ಬರ್ತದೆ, ನಾನು, ನನ್ನದು, ಅದು, ಇದು ಎಲ್ಲ ಬರ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಜ್ಯೋತಿ ಎಣ್ಣೆ. ಎಸ್, ಹೇಳಿ ಮಾತಾಡಿ. ಜ್ಯೋತಿ ಎಣ್ಣೆ.
ಹರೇ ಕೃಷ್ಣ ಗುರೂಜಿ. ಹರೇ ಕೃಷ್ಣ ಹೇಳಿ. ನನ್ನ ಪ್ರಶ್ನೆ ಇಲ್ಲಿ ಏನಂದ್ರೆ, ನಾವು ಸಂಸಾರದಲ್ಲಿ ಮುಳುಗೋಗಿದೀವಿ, ಅಂದ್ರೆ ಎಲ್ರೂ ಮುಳುಗಿರ್ತಾರೆ, ನಾವು ಮುಳುಗೋಗಿದೀವಿ. ಅದ್ರಲ್ಲಿ ನೀವು ನೋಡಿ, ನೀವು ಓಪನ್ ಆಗಿ ಹೇಳಿದಿರಿ, ಎಲ್ಲರೂ ಮುಳುಗಿದ್ದಾರೆ, ಆದ್ರೆ ಎಲ್ಲರೂ ಹೇಳುದಿಲ್ಲ. ನೀವು ಮುಳುಗೋಗಿದ್ರಿ ಹೇಳಿದಿರಿ, ಅದು ನನಗೆ ತುಂಬಾ ಖುಷಿ ಆಯ್ತು. ಅದೇ ನಾವು ಭಗವಂತನ ಸಾಕ್ಷಾತ್ಕರಿಸ್ಕೋಬೇಕು ಅಂದ್ರೆ ಈ ಸಂಸಾರನೆಲ್ಲ ಬಿಟ್ಟು ಹೋಗಿ ಮಾಡ್ಬೇಕಾ, ಅಥವಾ ಮನೆಯಲ್ಲಿ ನಮ್ಗೆ ಇರೋ ಅಟ್ಯಾಚ್ಮೆಂಟ್? ಇಲ್ಲ, ಅದು ತಪ್ಪು ನೋಡಿ. ಇದಕ್ಕೆ ಚೈತನ್ಯ ಮಹಾಪ್ರಭು ಕೃಷ್ಣನೇ 500 ವರ್ಷದಿಂದ ಬಂದದ್ದು. ಹಾಗೆ ರಮಾನಂದರಾಯ ಅರ್ಜುನ, ಚೈತನ್ಯ ಕೃಷ್ಣ, ರಮಾನಂದ ಅರ್ಜುನ. ಹಾಗೆ ರಮಾನಂದರಾಯ ಹತ್ರ ಹೇಳ್ತಾರೆ ಹೇಗೆ ಭಕ್ತಿಯನ್ನು ಮಾಡುವಂಥದ್ದು. ಅದಕ್ಕೆ ರಮಾನಂದರಾಯ ಫಸ್ಟ್ ಹೇಳ್ತಾನೆ ಬ್ರಾಹ್ಮಣ ಆಗ್ಬೇಕಂತ, ಮತ್ತೆ ಹೇಳ್ತಾನೆ ಕ್ಷತ್ರಿಯ ಆಗ್ಬೇಕು, ಮತ್ತೆ ವೈಶ್ಯ ಆಗ್ಬೇಕು, ಮತ್ತೆ ಶೂದ್ರ ಆಗ್ಬೇಕು, ಮತ್ತೆ ಹೇಳ್ತಾನೆ ಸನ್ಯಾಸಿ ಆಗ್ಬೇಕು, ಮತ್ತೆ ಹೇಳ್ತಾನೆ ವಾನಪ್ರಸ್ಥ ಆಗ್ಬೇಕು, ಮತ್ತೆ ಹೇಳ್ತಾನೆ ಗೃಹಸ್ಥ ಆಗ್ಬೇಕು, ಮತ್ತೆ ಹೇಳ್ತಾನೆ ಬ್ರಹ್ಮಚಾರಿ ಆಗ್ಬೇಕು. ಚೈತನ್ಯ ಮಹಾಪ್ರಭು ಎಲ್ಲವನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಕಡೆಗೆ ರಾಮದೇವ್ ಹೇಳ್ತಾನೆ ಮತ್ತೆ ನಾವು ಎಂತ ಮಾಡ್ಬೇಕು ಭಕ್ತಿಯಲ್ಲಿ ಮುಂದೆ ಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಸ್ಥಾನೇ ಸ್ಥಿತ, ನೀವು ಎಲ್ಲೇ ಇರಿ ಅಲ್ಲಿ ನೀವು ಈ ಭಕ್ತಿ ಸ್ಟಾರ್ಟ್ ಮಾಡಿ. ಅಂದ್ರೆ ಭಕ್ತಿ ಸ್ಟಾರ್ಟ್ ಆಗುವುದು ಜಪದಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶದ ನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರ್ವತರೋಪಾಯ ಸರ್ವವೇದೇಶು ಧ್ಯಾಯತೆ. ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಇದು ಕಲಿ ಸಂತರ್ಷಣ ಉಪನಿಷದಲ್ಲಿ ಬ್ರಹ್ಮನು ಹೇಳಿದ್ದು. ಎಲ್ಲ ನಾಥಾ ಪರ್ವತರ ಬೇರೆ ಯಾವುದು ಉಪಾಯವಿಲ್ಲ, ಸರ್ವವೇದೇಶು ಧ್ಯಾಯತೆ, ಎಲ್ಲ ವೇದಗಳು ಇದನ್ನು ಹೇಳ್ತಾ ಉಂಟು. ಹಾಗಾಗಿ ನೀವು ಫ್ಯಾಮಿಲಿ ಬಿಲ್ಡಿಂಗ್ ಇಲ್ಲ, ಅಲ್ಲೇ ಇರಿ, ಆದ್ರೆ ಜಪ ಮಾಡಿ. ತುಂಬಾ ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಇದು ಮಾಡಿ ಮಾತಾಡಿ. ನೆಕ್ಸ್ಟ್ ಯಾರಿಗೆ? ಶಿವರಾಜು ಮಹಾದೇವ. ಗುರುಜಿ ಹರೇ ಕೃಷ್ಣ. ಹೇಳಿ. ಎಸ್. ಈ ಭಗವದ್ಗೀತೆ ಓದೋದಕ್ಕೆ ಏನಾದ್ರೂ ಒಂದು ನಿಗದಿತ ಸಮಯ, ಶಿಸ್ತು, ನಿಯಮ ಏನಾದ್ರೂ ಇದೆಯಾ ಗುರುಜಿ? ಇಲ್ಲ, ಯಾವುದೇ ನಿಯಮ ಇಲ್ಲ. ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಯಾವ್ದು ಟೈಮ್ ಸಿಗುತ್ತೋ ಅವಾಗ ಓದ್ಬೋದಾ? ಭಕ್ತಿಯಿಂದ ಓದಿದ್ರೆ ಸಾಕು ಅಷ್ಟೇ. ಮುಂಜಾನೆ ಈವ್ನಿಂಗ್ ಅಂತ ಆತರ ಏನಿಲ್ಲ, ಯಾವಾಗಲೂ ಓದ್ಬೋದು. ಯಾವಾಗಲೂ ಬೇಕು ಓದ್ಬೋದು ಸರ್. ಹೌದಾ? ಇದು ಓದೋದ್ರಿಂದ ನಮ್ಗೆ ಕೋಪ ಏನಾದ್ರು ಕಡಿಮೆ ಆಗೋ ಚಾನ್ಸ್? ಎಲ್ಲ ಕಡಿಮೆ ಆಗ್ತದೆ. ಕೋಪ, ಅಸೂಯೆ ಎಲ್ಲ ಹೋಗ್ತದೆ, ಬೇಡದೆಲ್ಲ. ಎಸ್, ಹರೇ ಕೃಷ್ಣ ಸರ್. ಎಸ್, ನೆಕ್ಸ್ಟ್ ಮದನ್ನಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಗುರುಜಿ, ಈಗ ನಾವು ಕರ್ಮ ಅಂತ ಹೇಳ್ತೀವಲ್ವ, ಈಗ ನಾವು ಮಾಡ್ತಾ ಇರೋದು ಕರ್ಮ ಆಗುತ್ತಾ ಅಥವಾ ನಾವು ಕರ್ಮ ಮಾಡಿ ಈ ಜೀವನ ಸಾಗಿಸ್ತಾ ಇದೀವ ಗುರುಜಿ? ಕರ್ಮದ ಬಗ್ಗೆ 3ನೇ ಅಧ್ಯಾಯದಲ್ಲಿ ಉಂಟು, ಆಗ ನಿಮ್ಗೆ ವಿವರವಾಗಿ ಹೇಳ್ತೇನೆ. ಸರಿ ಗುರುಜಿ. ಕರ್ಮದ ಬಗ್ಗೆ ಅದು ಚಾಪ್ಟರ್ ಉಂಟು, 3, 4, 5 ಅದರಲ್ಲಿ ವಿವರವಾಗಿ ಉಂಟು, ಆಗ ನಿಮ್ಗೆ ಎಲ್ಲ ತಿಳಿಸ್ತೇನೆ. ಸರಿ ಗುರುಜಿ. ಎಸ್, ಸರಿ. ಧನ್ಯವಾದ ಗುರುಜಿ. ಎಸ್, ನೆಕ್ಸ್ಟ್ DA 0576B. ಎಸ್ ಗುರುಜಿ. ಎಸ್, ಹರೇ ಕೃಷ್ಣ. ಆದಿತ್ಯ. ಎಸ್, DA. ನಾನು ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವಳು ನನ್ ಜೊತೆ ದಿನ ಭಗವದ್ಗೀತೆಗೆ ಬರ್ತಾಳೆ. ನಮಸ್ತೆ ಗುರುಜಿ. ಎಸ್, ಓಕೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ನಂದೆಂತ ಕ್ವಶನ್ ಅಂತ ಹೇಳಿದ್ರೆ, ನನ್ನ ಮಗನನ್ನು ನಾನು 3 ವರ್ಷ ಮೊದಲು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಕಳೆದುಕೊಂಡೆ. ನಾನು ಅವನ ಮತ್ತೆ ಸಿಕ್ಬಹುದಾ ಈ ಜನ್ಮದಲ್ಲಿ ಅಂತ ನಂಗೊಂದು ಆನ್ಸರ್ ಬೇಕಿತ್ತು. ನೋಡಿ ಹೇಗೆ ಅಂದ್ರೆ, ಇದಕ್ಕೆ ಚಿತ್ರಕೇತು ಒಂದು ಕಥೆ ಹೇಳ್ತೇನೆ. ಚಿತ್ರಕೇತು ನಾರದ ಮುನಿದು ಶಿಷ್ಯ, ಶುದ್ಧ ಭಕ್ತ. ಚಿತ್ರಕೇತು ರಾಜನಾಗಿರ್ತಾನೆ. ಚಿತ್ರಕೇತುಗೆ ತುಂಬಾ ಹೆಂಡತಿಯರು. ಆದ್ರೆ ಅವನಿಗೆ ಒಂದು ತೊಂದರೆ ಅಂತಂದ್ರೆ, ಅವನಿಗೆ ಯಾವಾಗ್ಲೂ ಒಂದು ಕಾಡ್ತಾ ಇದ್ದು, ಅವನಿಗೆ ಮಕ್ಕಳಿಲ್ಲ. ಕಡೆಗೆ ಅವ ನಾರದ ಮುನಿ ಹತ್ರ ಹೋಗಿ ಹೇಳ್ತಾನೆ, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನ್ಗೆ ಮಗು ಇಲ್ಲ, ನನಗೆ ಮಗು ಬೇಕಂತ. ಮತ್ತೆ ಕಡೆಗೆ
ನಾರದ ಮುನಿ ಹೇಳ್ತಾರೆ ಎಸ್, ನಿನಗೆ ಒಂದು ಮಗು ಹುಡ್ತದೆ, ಆ ಮಗುವಿಗೆ ನೀನು ಹರ್ಷಶೋಕ ಅಂತ ಹೆಸರಿಡುವಂತ. ಮತ್ತೆ ಅದೇ ಕೇಳ್ತೇನೆ, ಯಾಕೆ ಹರ್ಷಶೋಕ? ಅದು ನಿಂಗೆ ಸುಖ, ಹರ್ಷ ಅಂದ್ರೆ ಸುಖವು ಕೊಡ್ತದೆ, ಶೋಕ ಅಂದ್ರೆ ನಿನಗೆ ದುಃಖವು ಕೊಡ್ತದೆ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಒಂದು ಮದ್ದನ್ನು ಕೊಡ್ತಾನೆ, ಆ ಮದ್ದು ಒಂದು ಹೆಂಡತಿ ತಗೊಳ್ತಾಳೆ, ಮತ್ತೆ ಅವನಿಗೆ ಮಗು ಆಗ್ತದೆ, ಮತ್ತೆ ಮಗುವಿಗೆ ಹರ್ಷಶೋಕ ಅಂತ ಹೆಸರಿಡ್ತಾನೆ. ಮತ್ತೆ ಎಂತ ಆಗ್ತದೆ, ತುಂಬಾ ಖುಷಿಯಲ್ಲಿ ಇರ್ತಾನೆ ಚಿತ್ರಕೇತು. ಆದ್ರೆ ಅವರಿಗೆ ಯಾರಿಗೆ ಮಗು ಆಗಿದೆ ಆ ಹೆಂಡತಿ ಹತ್ರ ತುಂಬಾ ಕ್ಲೋಸ್ ಇರ್ತಾರೆ. ಮತ್ತೆ ಕಡೆಗೆ ಎಂತ ಆಗ್ತದೆ ಅಂದ್ರೆ, ಈ ಎಲ್ಲ ಹೆಂಡತಿಯರು, ಉಳಿದ ಹೆಂಡತಿಯರು ಒಂದು ಪ್ಲಾನ್ ಮಾಡ್ತಾರೆ. ಇದೆಲ್ಲ ಆದದ್ದು ಮೊದಲು ಚಿತ್ರಕೇತು ಕೂಡ ಸರಿ ಇದ್ದ, ಮತ್ತೆ ಅವನ ಆ ಹೆಂಡತಿ ಕೂಡ ಹರ್ಷಶೋಕನ ತಾಯಿ ಕೂಡ ಸರಿ ಇದ್ಲು. ಇದೆಲ್ಲ ಆದದ್ದು ಆ ಹರ್ಷಶೋಕನ ಮಗುವಿಂದ. ಹಾಗಾಗಿ ಅವ್ರ ಮಗುವಿಗೆ ವಿಷ ಹಾಕಿ ಸಾಯಿಸ್ತಾರೆ. ಮಗು ಸತ್ತ ಮೇಲೆ ಚಿತ್ರಕೇತು ಮತ್ತೆ ಅವನ ಹೆಂಡತಿ ಹರ್ಷಶೋಕನ ತಾಯಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪುತ್ರ ಪುತ್ರ ಪುತ್ರ, ಮತ್ತೆ ಬೀಳ್ತಾರೆ. ಈ ರೀತಿ ಟೋಟಲಿ ಅಂದ್ರೆ ಶುದ್ಧ ಭಕ್ತ ಆದ್ರೂ ಕೂಡ ಅವನಿಗೆ ಅಷ್ಟೊಂದು ಇದಾಗ್ತದೆ, ನೋವಾಗ್ತದೆ. ಮತ್ತೆ ಕಡೆಗೆ ಆ ನೋವನ್ನು ನೋಡಿ ನಾರದ ಮುನಿ ಮತ್ತೆ ಬರ್ತಾರೆ. ಮತ್ತೆ ನಾರದ ಮುನಿಗೆ ಅಡ್ಡ ಬೀಳ್ತಾ ಇರ್ತಾನೆ, ನಾರದ ಮುನಿ ನೀವು ಯಾಕೆ ಹೀಗೆ ಮಾಡಿದಿರಿ? ನನ್ನ ಮಗು, ನನಗೆ ಅಷ್ಟು ಖುಷಿ ಇತ್ತು ನನ್ನ ಮಗುವಿನ ಮೇಲೆ, ಯಾಕೆ ನೀವು ಅವನನ್ನು ಸಾಯಿಸಿದಿರಿ? ಯಾಕೆ ಆಯ್ತು ಇದು? ಅದಕ್ಕೆ ನಾರದ ಮುನಿ ಕಡೆಗೆ ಅವನ ದುಃಖ ತಾಳದಾದ್ರೆ, ಯಾಕಂದ್ರೆ ನಾರದ ಮುನಿಗೆ ಯಾವ ಹಳ್ಳಿ ಕೂಡ ಹೋಗ್ಬೋದು, ಯಾವ ಭಾಗ ಹೋಗ್ಬೋದು, ಕೃಷ್ಣನಿಗೆ ಈಗ ಎಲ್ಲ ಭಾಗ ಹೋಗ್ಬೋದು. ಅದೇ ರೀತಿ ಮತ್ತೆ ಹೋಗಿ ಆ ಹರ್ಷಶೋಕನನ್ನು ತರ್ತಾರೆ ನಾರದ ಮುನಿ. ಹರ್ಷಶೋಕನ ತಂದ ಕೂಡಲೇ ಚಿತ್ರಕೇತುಗೆ ಖುಷಿ ಆಗ್ತದೆ, ಹೋಗಿ ಅವನು ತಪ್ತಾನೆ, ಹರ್ಷಶೋಕ ಹರ್ಷಶೋಕ ಅಂತ ಹೇಳ್ತಾನೆ. ಆಗ ಲಾಸ್ಟ್ ಹರ್ಷಶೋಕ ನೋಡ್ತಾನೆ, ಚಿತ್ರಕೇತು ನೋಡಿ ಹೇಳ್ತಾನೆ, ನೀನು ಯಾರು? ಅಲ್ಲ, ನಾನು ನಿನ್ನ ತಂದೆ ಚಿತ್ರಕೇತು, ನೀನು ನನ್ನ ಮಗ ಹರ್ಷಶೋಕ. ಯಾವ ಜನ್ಮದ ತಂದೆ? ಮತ್ತೆ ನಾರದ ಮುನಿ ಹೇಳ್ತಾನೆ, ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ? ನಾನು ಬೇರೆ ಕಡೆ ಬೇರೆ ರೀತಿಯಲ್ಲಿ ಇದ್ದೆ, ಆನಂದದಲ್ಲಿ ಇದ್ದೆ, ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಹಾಗೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಮೇಲೆ ನಮ್ಗೆ ಅಂತಂದ್ರೆ ಕೃಷ್ಣಂದು ಯಾವ್ದಾದೊಂದು ಪ್ಲಾನ್ ಇರ್ತದೆ. ಪ್ರಭುಪಾದ್ ಲಾಸ್ಟಿಗೆ ನೋಡಿ, ಪ್ರಭುಪಾದ್ ಲಾಸ್ಟಿಗೆ ಸಾಯುವ ಸ್ಟೇಜ್ ಅಲ್ಲಿ ಇದ್ದಾರೆ ಪ್ರಭುಪಾದ್. ಆಗ ಎಲ್ಲ ಶಿಷ್ಯರು ಕೂಗ್ತಾ ಇದ್ದಾರೆ. ಆಗ ಪ್ರಭುಪಾದ್ ಹೇಳುವಂತದ್ದು, ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಿಂದ. ಹಾಗೆ ಹೇಳಿ ಅವರು ಅವರ ದೇಹವನ್ನು ತ್ಯಾಗ ಮಾಡ್ತಾರೆ. ಹಾಗಾಗಿ ಇದು ಕೃಷ್ಣನ ಎಂಥದ್ದು ಪ್ಲಾನ್ ಇರ್ಬೇಕು. ಹೇಗೆ ಅಂದ್ರೆ ನೋಡಿ, ಈಗ ಒಂದು ಮಗು ಸಣ್ಣ ಮಗು ಸಾಯ್ತಂದ್ರೆ ಅದು ಪ್ರೀವಿಯಸ್ ಲೈಫ್ ಅಲ್ಲಿ ಎಂತಾದ್ರೂ ಒಂದು ತಪ್ಪು ಮಾಡಿರ್ಬೇಕು, ಇಲ್ಲದ್ರೆ ಆ ರೀತಿ ಆಗುದಿಲ್ಲ. ಹಾಗಾಗಿ ಅದಕ್ಕೆ ಕಾಸ್ ಉಂಟು, ಅದಕ್ಕೆ ನಾವು ಶೋಕ ಪಡಬಾರ್ದು. ನಾವು ಎಂತ ಹೇಳ್ಬೇಕಂದ್ರೆ, ಎಸ್, ಎಲ್ಲವೂ ಕೃಷ್ಣನ ಇಚ್ಛೆಯಂತೆ ಆಗುವುದು, ಕೃಷ್ಣಂದು ಇದ್ರದ್ದು ಎಂಥದೊಂದು ಪ್ಲಾನ್ ಉಂಟಂತ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು. ಎಸ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ವಸಂತ್ ಹಬೀಬ್. ಗುರುಜಿ, ಹೇಳಿ. ನಮ್ಗೊಂದ್ ಪ್ರಶ್ನೆ. ಈಗ ನಾವು ಕುಲದೇವಿಗ ನಮ್ಗ ಒಂದು ಕುಲದೇವಿ ಅಂತ ಹೇಳಿ ಈಗ ಹಿರಿಯರಿಂದ ಬಂದೈತ್ರಿ. ಈಗ ನಾವು ಆ ಕುಲದೇವಿದ ಪೂಜಾ ಮಾಡ್ತಿರ್ತೀವಿ, ಕುಲದೇವಿದ ನಾಮ ಜಪ ಮಾಡ್ತಿರ್ತೀವಿ. ಈಗ ನೀವೇನಂತಿದ್ರಿ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತೀವಿ ಅಂತ ಹೇಳಿದ್ರಿ. ಈಗ ನಾವು ಯಾವ್ದು ಮಾಡೋದಕ್ಕೆ ಸರಿ ಇದು? ನೋಡಿ, ಹೇಗೆ ಅಂದ್ರೆ ತೋಟ ನೈ ಜೋಡ್ನ ಅಂದ್ರೆ ಹೇಗೆ ಅಂದ್ರೆ, ನೀವು ಇದನ್ನು ಸೇರಿಸಿ, ನಾವು ಅದನ್ನು ಬಿಡಿ ಅಂತ ಹೇಳುವುದಲ್ಲ, ಆದ್ರೆ ಇದನ್ನು ಸೇರಿಸಿ. ಯಾಕೆಂದ್ರೆ ಬ್ರಹ್ಮ ಹೈಯೆಸ್ಟ್ ಆಥಾರಿಟಿ, ಫಸ್ಟ್ ಕ್ರಿಯೇಟ್ ಮಾಡುವಂಥದ್ದು ಬ್ರಹ್ಮನನ್ನು. ಬ್ರಹ್ಮ ಇದನ್ನು ಹೇಳ್ತಾ ಇದ್ದಾನೆ, ಇದರಲ್ಲಿ ಎಂಥದ್ದು ಉಂಟು. ಬ್ರಹ್ಮ ಹಾಗೆ ಬೋಗಸ್ ಹೇಳುವುದಿಲ್ಲ ಬ್ರಹ್ಮ. ಹಾಗಾಗಿ ನಾವು ಹೈಯೆಸ್ಟ್ ಆಥಾರಿಟಿಯನ್ನು ಫಾಲೋ ಮಾಡ್ಬೇಕಂತೆ. ಬ್ರಹ್ಮ ಎಂತ ಹೇಳ್ತಿದ್ದಾನೆ, ಈ 16 ಮಾಲೆ ಈ ಮಂತ್ರವನ್ನು ಹೇಳ್ಬೇಕಂತ ಬ್ರಹ್ಮ ಹೇಳ್ತಿದ್ದಾನೆ. ಮತ್ತೆ ಉಳಿದ ಮಂತ್ರದಿಂದ ಕಲಿಯುಗದ ಎಲ್ಲ ಕಲ್ಮಶ ನಾಶ ಆಗುದಿಲ್ಲ, ಆದ್ರೆ ಈ 16 ಮಂತ್ರದಿಂದ ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ಯಾಕಂದ್ರೆ ಕಲಿಯುಗಕ್ಕೆ ಹೇಳಿದ ಮಂತ್ರ ಇದು. ಆಯ್ತು. ಮತ್ತೆ ಈಗ ನಮ್ಮ ಎಲ್ಲ ಹಿರಿಯವರು ಇದ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಇದ ಮಾಡ್ರಿ ಅಂತ ಹೇಳಿ ಅವರು ಎಲ್ಲ ಮಾಡ್ಕೊಂಡ್ ಬಂದಿರ್ತಾರ. ಈಗ ಆಲ್ ಆಫ್ ಅ ಸಡನ್ ನಾವು ಚೇಂಜ್ ಮಾಡಿದ್ರೆ ನಡೀತೈತಾ ಅಂತ ಹೇಳಿ. ನೋಡಿ, ಚೇಂಜ್ ಮಾಡುದಂದ್ರೆ ಹೇಗಂದ್ರೆ ಅದನ್ನು ಬಿಡಬೇಡಿ, ಇದನ್ನು ಆಡ್ ಮಾಡಿ. ಹೌದು, ಅದು ಯಾವಾಗ ನಾಮಸ್ಮರಣೆ ಮಾಡ್ಬೇಕು, ಇದು ಯಾವಾಗ ನಾಮಸ್ಮರಣೆ ಮಾಡ್ಬೇಕು? ನೋಡಿ ಹೇಗೆ ಅಂದ್ರೆ ಹೇಗೆ ಮಾಡೋದು ಅಂತ ಹೇಳಿ. ನೋಡಿ ಹೇಗೆ ಅಂದ್ರೆ ನಾವು ಯಾವಾಗ್ಲೂ ಹೇಗೆ ಮಾಡುವುದಂದ್ರೆ, ಈಗ
ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ ಈ ನಾನ್ ವೆಜ್ ತಿನ್ನುವಂಥದ್ದು ಇದು ತಾಮಸಿಕ ಪುರಾಣದಲ್ಲಿ ಉಂಟು. ಹೇಗೆ ಉಂಟು? ಹೋಗಿ ಅಮಾವಾಸ್ಯೆ ದಿವಸ ದೇವಿ ಎದುರು ಬಲಿ ಕೊಟ್ಟು ತಿಂಗಳಿಗೊಮ್ಮೆ ತಿನ್ನುವುದು ಅಂತ ಉಂಟು. ಅದು ಯಾಕೆಂದ್ರೆ ಆಕ್ಚುಲಿ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಅಂದ್ರೆ ಕೆಲವರಿಗೆ ಆ ತಿಂಗಳೊಮ್ಮೆ ಕೂಡ ತಿನ್ಲಿಕ್ಕೆ ಅಂದ್ರೆ ರೆಸ್ಟ್ರಿಕ್ಷನ್ ಅಲ್ಲಿ ಇರ್ಲಿ ಅಂತ. ಆದ್ರೆ ಮೇನ್ ಎಂತ ಅಂದ್ರೆ ಈ ರೀತಿ ರೆಸ್ಟ್ರಿಕ್ಷನ್ ಇಟ್ಟು ನೀನು ಬಿಡ್ಬೇಕಂತ ಅರ್ಥ, ಗೊತ್ತಾಯ್ತಾ? ಅದೇ ರೀತಿ ಮೇನ್ ಎಂತ ಅಂದ್ರೆ ಈಗ ನೀವು ನಿಮ್ಮ ಬೇರೆಯನ್ನು ಮಾಡ್ತಾ ಇದ್ದೀರಿ, ಅದನ್ನು ಬಿಡಬೇಡಿ, ಇದನ್ನು ಆಡ್ ಮಾಡಿ. ಮತ್ತೆ ಕ್ರಮೇಣ ಎಂತ ಮಾಡ್ತಾನೆ ಕೃಷ್ಣ ನಿಮ್ಮನ್ನು ಇದಕ್ಕೆ ಸ್ಥಿರವಾಗಿ ಇಡ್ತಾನೆ, ಈ ಮಂತ್ರಕ್ಕೆ. ಗೊತ್ತಾಯ್ತಾ? ಈಗ ನಾವು ಅದಾಯ್ತು. ಈಗ ಇದು ನೀವ್ ಹೇಳಿದ ಪ್ರಕಾರ ಅದು ಅಮಾವಾಸ್ಯೆ ದಿನದ ಎಕ್ಸಾಂಪಲ್ ಕೊಟ್ಟಿರಲ್ಲ, ಆ ತರ ಇದು ನಾವು ಫಾಲೋ ಮಾಡಬೇಕು. ಆತರ ಈ ನಿಮ್ಮ ಅದನ್ನು ಆತರ ಫಾಲೋ ಮಾಡ್ಬೇಕು. ಯಾಕಂದ್ರೆ ಅದು ಹೇಗೆ ಅಂದ್ರೆ ಆಕ್ಚುಲಿ ತುಂಬಾ ಬಿಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ತಿಂಗಳಿಗೊಮ್ಮೆ ಇತ್ತು, ಅದು ಕೂಡ ದೇವಿ ಎದುರು ಬಲಿ ಕೊಟ್ಟು ತಿನ್ಬೇಕು, ಸ್ಲಾಟರ್ ಹೌಸ್ ಇಂದ ಅಲ್ಲ. ಹೌದು ಹೌದು. ಆ ರೀತಿ ಯಾಕೆ ಮಾಡಿದ ಅಂದ್ರೆ ಕೆಲವರಿಗೆ ತಿನ್ನದೇ ಇರ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ತಿಂಗಳಿಗೊಮ್ಮೆ ಒಂದು ದಿವಸ ತಿನ್ನುವಂತ ಇತ್ತು. ಆದ್ರೆ ಅದೇ ನಾವು ರೂಢಿ ಮಾಡ್ಲಿಕ್ಕಲ್ಲ. ಅಂದ್ರೆ ಹೇಗುಂಟಂದ್ರೆ ಫಸ್ಟಿಗೆ ಡೈಲಿ ತಿನ್ನುವ, ವಾರಕ್ಕೆ ತಿನ್ನುವ, ತಿಂಗಳಿಗೊಮ್ಮೆ ತಿನ್ನುವ, ವರ್ಷಕ್ಕೊಮ್ಮೆ ತಿನ್ನು, ವರ್ಷಕ್ಕೆ ಮತ್ತೆ ಬಿಟ್ಟು ಬಿಡು ಅಂತ ಉಂಟು ಶಾಸ್ತ್ರದಲ್ಲಿ. ಅಂದ್ರೆ ಅದು ಬಿಡ್ಲಿಕ್ಕೆ ಮಾರ್ಗ. ಗೊತ್ತಾಯ್ತಾ? ಗೊತ್ತಾಯ್ತು. ಹಾಗಾಗಿ ಇದು ಮೈನ್. ಓಕೆ, ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಹಾಗಾದ್ರೆ ನಾವು ಮುಕ್ತಾಯ ಮಾಡೋ, ಬೇರೆ ಯಾರು ಪ್ರಶ್ನೆ ಇಲ್ಲಲ್ಲ? ಎಸ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 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 ಹರೇ ಕೃಷ್ಣ.